Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, राम राम हरि हरि ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरुं वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीशाखान्वितांश हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमति भक्तिवेदांत स्वामी निति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणि जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ರಾಧಾ ಗೋವಿಂದ ಮಂಗಳೂರು ಕುಲ ಇಸ್ಕಾನ್ ದೇವಸ್ಥಾನದಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತೆಯ ಕಲಿಕೆಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಿದೆಲ್ವಾ ನಾನು ಹೇಳ್ತಿರುವಂತದ್ದು? ಹರೇ ಕೃಷ್ಣ. ಹರೇ ಕೃಷ್ಣ. ನೀವು ನಿನ್ನೆ ಯಾವ ಅಧ್ಯಾಯವನ್ನ ತಿಳ್ಕೊಂಡಿದ್ರಿ? ಯಾರಾದ್ರೂ ಹೇಳ್ತೀರಾ? ಯಾವ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ರು? ನಿನ್ನೆ ಮಾತಾಜಿ ನಿಮ್ಗೆ ಯಾವ ಅಧ್ಯಾಯದ ಬಗ್ಗೆ ತಿಳಿಸ್ಕೊಟ್ರು? ಅಧ್ಯಾಯದ ಹೆಸರಾದ್ರೂ ಹೇಳಿ. ವಿಜ್ಞಾನ ಯೋಗ ಮಾತಾಜಿ. ಕರ್ಮ ಸನ್ಯಾಸ ಯೋಗ ಅಲ್ವಾ? 5ನೇ ಅಧ್ಯಾಯ ಅಲ್ವಾ? ಸರಿ, ಕರ್ಮ ಸನ್ಯಾಸ ಯೋಗ ಕರೆಕ್ಟ್ ಮಾತಾಜಿ. 5ನೇದು ಅಲ್ವಾ? ಹಾಗಾದ್ರೆ ಇವತ್ತು 6ನೇ ಅಧ್ಯಾಯ ಅಲ್ವಾ? ಹೌದು ಮಾತಾಜಿ. ಇವತ್ತು ನಾವು 6ನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೀವಿ. ಕರ್ಮ ಸನ್ಯಾಸ ಯೋಗದಲ್ಲಿ ನೀವು ನೋಡ್ತೀರ, ಮೊದಲನೇ ಅಧ್ಯಾಯದಲ್ಲಿ ಏನಾಗುತ್ತೆ, ಅರ್ಜುನ ಅವನು ವಿಷಾದದಲ್ಲಿ ಮುಳುಗ್ತಾನೆ. ಅಂದ್ರೆ ತನ್ನ ಸ್ವಂತ ಬಂಧುಗಳ ಮೇಲೆ ಯುದ್ಧ ಮಾಡೋದಕ್ಕೆ ಅವನಿಗೆ ಇಚ್ಛೆ ಇರೋದಿಲ್ಲ, ಅದಕ್ಕಾಗಿ ಅವನು ದುಃಖದಲ್ಲಿ ಮುಳುಗ್ತಾನೆ. ನಂತರ ಭಗವಂತ ಅವನಿಗೆ 2ನೇ ಅಧ್ಯಾಯದಲ್ಲಿ ಯಾವಾಗ ಅರ್ಜುನ ಕೃಷ್ಣನಿಗೆ ಶರಣಾಗತಿಯನ್ನ ಹೊಂದುತ್ತಾನೆ, ಆಗ ಭಗವಂತ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನಿಗೆ ಅವನು ಆತ್ಮಜ್ಞಾನದ ಬಗ್ಗೆ ತಿಳಿಸ್ಕೊಡ್ತಾನೆ. ಆ ಜ್ಞಾನದ ಬಗ್ಗೆ ತಿಳಿಸ್ಕೊಟ್ಟ ನಂತರ ಆತ್ಮಸ್ಥಿತನ ಬಗ್ಗೆ, ಸ್ಥಿತಪ್ರಜ್ಞನ ಬಗ್ಗೆ ಇದನ್ನೆಲ್ಲ ಹೇಳಿದ್ಮೇಲೆ ಅರ್ಜುನ ಗೊಂದಲಕ್ಕೀಡಾಗ್ತಾನೆ. ಅಂದ್ರೆ ಅವನು ಹೇಳ್ತಾನೆ, ಜ್ಞಾನನೇ ಅತ್ಯಂತ ಮುಖ್ಯವಾದ ಆಗಿರುವಾಗ ನಾನು ಯಾಕೆ ಈ ಯುದ್ಧವನ್ನು ಮಾಡುವಂತಹ ಕರ್ಮದಲ್ಲಿ ತೊಡಗಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಭಗವಂತ ಅವರಿಗೆ ಕರ್ಮ ಯೋಗದ ಬಗ್ಗೆ ತಿಳಿಸ್ಕೊಡ್ತಾನೆ. ಹೇಗೆ ಕರ್ಮ ಅಂದ್ರೆ ಕಾಮ್ಯ ಕರ್ಮ ಬೇರೆ, ಕರ್ಮ ಯೋಗ ಬೇರೆ ಅಂತ ಹೇಳ್ತಾನೆ. ಅಂದ್ರೆ ಕರ್ಮಯೋಗ ಅಂದ್ರೆ ಭಗವಂತನಿಗಾಗಿ ಮಾಡುವಂತಹ ಕಾರ್ಯಗಳು. ನಂತರ ಭಗವಂತ ದಿವ್ಯ ಜ್ಞಾನದಲ್ಲಿ ಆ ಒಂದು ಪರಂಪರೆ ಬಗ್ಗೆ ತಿಳಿಸ್ಕೊಡ್ತಾನೆ. ಆ ಜ್ಞಾನ ಅನ್ನುವಂಥದ್ದು ಹೇಗೆ ಆ ಪರಂಪರೆಯಲ್ಲಿ ಸಾಗಿ ಬಂತು ಅನ್ನುವಂಥದ್ದು, ಮತ್ತೆ ಭಗವಂತ ಯಾಕೆ ಅವತರಿಸಿ ಬರ್ತಾನೆ ಅನ್ನುವಂಥದ್ದು ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾನೆ. ಕೊನೆಗೆ ಭಗವಂತ ಯಾವ ವಿಚಾರವನ್ನ ಹೇಳ್ತಾನೆ, ಈ ಒಂದು ಜ್ಞಾನದಲ್ಲಿ ಹೇಳ್ತಾನೆ, ಆಸಕ್ತಿ ಅನ್ನುವಂಥದ್ದು ಹೇಗೆ ಕಾಮ ಆಗತ್ತೆ, ಕ್ರೋಧ ಆಗುತ್ತೆ, ಅವನು ತನ್ನ ಒಂದು ಏನಂತ ಹೇಳ್ತಾರೆ ಚಿತ್ತತೆಯನ್ನ ಕಳ್ಕೋತಾನೆ. ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾನೆ. ಮತ್ತೆ ಇನ್ನೂ ಗೊಂದಲಕ್ಕಾಗ್ತಾನೆ ಅರ್ಜುನ.
ಮತ್ತೆ ಭಗವಂತ ಜ್ಞಾನದ ವಿಷಯವಾಗಿ ಹೇಳ್ತಾ ಇದ್ದಾನೆ. ಮತ್ತೆ ಕರ್ಮವನ್ನ ಯಾಕೆ ನಾವು ಮಾಡ್ಲಿ ಅಂದ್ರೆ ಅವನಿಗೆ ಯುದ್ಧ ಮಾಡೋದು ಬೇಡ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಬಿಟ್ಟಿದ್ದಾನೆ. ಆ ಕಾರಣದಿಂದ ಅವನಿಗೆ ಎಲ್ಲಾ ರೀತಿಯಲ್ಲೂ ಯುದ್ಧವನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಆಗ ಭಗವಂತ ಕರ್ಮ ಸನ್ಯಾಸದ ವಿಷಯವನ್ನ ತಿಳಿಸ್ಕೊಡ್ತಾನೆ. ಅಂದ್ರೆ ಆ ಅವನು ಹೇಳ್ತಾನೆ, ನಾನು ಯುದ್ಧವನ್ನ ಬಿಟ್ಟು ಸನ್ಯಾಸವನ್ನ ಸ್ವೀಕಾರ ಮಾಡ್ತೀನಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಸನ್ಯಾಸ ಅಂದ್ರೆ ಏನು, ನಿಜವಾದ ಸನ್ಯಾಸ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾನೆ. ನಿಜವಾದ ಸನ್ಯಾಸ ಅಂದ್ರೆ ಏನು? ಹರೇ ಕೃಷ್ಣ. ಕೃಷ್ಣನ ಧ್ಯಾನದಲ್ಲೇ ಇರೋದು ಮಾತಾಜಿ. ನಿಜವಾದ ಕೃಷ್ಣ ಸನ್ಯಾಸ, ನಿಜವಾದ ಸನ್ಯಾಸ ಅಂತಂದ್ರೆ ಎಲ್ಲ ಕಾರ್ಯಗಳನ್ನ ಬಿಟ್ಟು ಬಿಡುವಂತದ್ದು ಅಲ್ಲ. ನಿಜವಾದ ಸನ್ಯಾಸ ಅಂದ್ರೆ ಏನು ಅಂದ್ರೆ ಎಲ್ಲಾ ಕಾರ್ಯಗಳನ್ನ ಮಾಡ್ತಿದ್ರು ಕೂಡ ಅದರ ಫಲವನ್ನ ತ್ಯಾಗ ಮಾಡುವಂಥದ್ದು. ಅದರ ಫಲವನ್ನ ತ್ಯಾಗ ಮಾಡುವಂಥದ್ದು ನಿಜವಾದ ಸನ್ಯಾಸ ಅನ್ನೋದನ್ನ ಭಗವಂತ ಅವನಿಗೆ ತಿಳಿಸ್ಕೊಡ್ತಾನೆ. ಆದ್ರೆ ಎಲ್ಲರೂ ಕರ್ಮವನ್ನ ಮಾಡ್ಲೇಬೇಕು, ಅದನ್ನ ಯಾರು ಮಾಡ್ದಿರ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಕರ್ಮದ ಫಲವನ್ನ ತ್ಯಾಗ ಮಾಡುವಂಥದ್ದೇ ಸನ್ಯಾಸ ಅನ್ನೋದನ್ನ ಭಗವಂತ ತಿಳಿಸ್ಕೊಡ್ತಾನೆ. ನಂತರ ಒಂದು ಶಾಂತಿ ಮಂತ್ರವನ್ನು ಕೂಡ ನೀವು ನೋಡಿರ್ತೀರಿ ಅನ್ಕೋತೀನಿ. ಹರೇ ಕೃಷ್ಣ, ಹೌದಲ್ವಾ? 5ನೇ ಅಧ್ಯಾಯದಲ್ಲಿ ಬರುತ್ತಲ್ವಾ ಶಾಂತಿ ಮಂತ್ರ, ಭಗವಂತನ ಕೊನೆಯಲ್ಲಿ ಬರುವಂತ ಶ್ಲೋಕನ. ಹಾ, ಭೋಕ್ತಾರಂ ಯಜ್ಞ ತಪಸ್ಸಾ ಸರ್ವಲೋಕ ಮಹೇಶ್ವರ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಅಂದ್ರೆ ಎಲ್ಲ ಒಂದು ಏನಂತ ಹೇಳ್ತಾರೆ, ಪ್ರತಿಯೊಂದರ ನಿಜವಾದ ಆ ತಪಸ್ಸು ಯಜ್ಞಗಳನ್ನು ಭೋಗಿಸುವಂತವ್ರು ಭಗವಂತ. ಮತ್ತೆ ಅವನು ಎಲ್ಲ ಲೋಕಗಳ ಮಹೇಶ್ವರ. ಮತ್ತೆ ಅವನು ಅದೇ ಸಮಯದಲ್ಲಿ ಎಲ್ಲಾ ಜೀವಾತ್ಮಗಳ ಏನಂತ ಹೇಳ್ತಾರೆ, ಹಿತೈಷಿ ಭಗವಂತ ಅಂತ ಹೇಳ್ತಾರೆ. ಈ ಒಂದು ವಿಷಯವನ್ನ ಯಾರು ತಿಳಿತಾರೆ ಅವರು ನಿಜವಾದ ಶಾಂತಿಯನ್ನ ಹೊಂದುತ್ತಾರೆ ಅಂತ. ಅಂದ್ರೆ ಭೋಗಿಸುವಂತವರು ಅಂದ್ರೆ ಎಲ್ಲವೂ ಕೂಡ ಭಗವಂತನೇ ಎಲ್ಲದಕ್ಕೂ ಒಡೆಯ, ಮತ್ತೆ ಭಗವಂತನೇ ಎಲ್ಲದಕ್ಕೂ ನಿಯಂತ್ರಕ, ನಿಯಾಮಕ. ಮತ್ತೆ ಅವನು ಅದೇ ಸಮಯದಲ್ಲಿ ಎಲ್ಲಾ ಜೀವಾತ್ಮಗಳು, ಅವನ ವಿಭಿನ್ನ ಅಂಶಗಳು, ಅವನ ಒಂದು ಅಂಶಗಳು, ಅವರಿಗೂ ಕೂಡ ಭಗವಂತನೇ ನಿಜವಾದ ಹಿತೈಷಿ ಅನ್ನುವಂಥದ್ದನ್ನ ಯಾರು ಅರ್ಥ ಮಾಡ್ಕೋತಾರೆ ಅಂತವರಿಗೆ ಶಾಂತಿ ಸಿಗುತ್ತೆ ಅನ್ನೋದನ್ನ ಆ ಒಂದು ಕೊನೆಯ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈಗ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರುವಂತದ್ದು ಧ್ಯಾನ ಯೋಗ. ಧ್ಯಾನ ಯೋಗ ಅಂದ್ರೆ ಯಾರಾದ್ರೂ ಹೇಳ್ತೀರಾ ಏನು ಅಂತ? ಹರೇ ಕೃಷ್ಣ, ಏನು ಧ್ಯಾನ ಯೋಗ ಅಂದ್ರೆ? ಧ್ಯಾನ ಯೋಗ ಮಾತಾಜಿ ಕೃಷ್ಣನ್ ಬಗ್ಗೆ ಚಿಂತನೆ ಮಾಡೋದು ಅಂದ್ರೆ ಅವನ್ ಬಗ್ಗೆ ಅವನ್ ಬಗ್ಗೆ ತಿಳ್ಕೊಳ್ಳೋದು ಮಾತಾಜಿ. ಅವನ ಚಿತ್ರ ಮುಂದಿಟ್ಕೊಂಡು ಅವನ ಬಗ್ಗೆನೆ ಯೋಚಿಸ್ತಾ ಇರೋದು, ಅವನ ಬಗ್ಗೆ ಧ್ಯಾನ ಮಾಡ್ಕೋತ ಇರೋದು ಮಾತಾಜಿ. ನಾವು ಸಾಮಾನ್ಯವಾಗಿ ಭಗವಂತನಲ್ಲಿ ಸಂಪರ್ಕ ಆಗುತ್ತೆ. ಭಗವಂತನ ಜೊತೆ ಸಂಪರ್ಕ ಏರ್ಪಡಿಸ್ಕೊಳ್ಳುವಂಥದ್ದು. ಆದ್ರೆ ನಮ್ಗೆ ಈ ವಿಷಯ ಗೊತ್ತಿಲ್ಲದಿದ್ದಕ್ ಮುಂಚೆ ಸಾಧಾರಣವಾಗಿ ಲೌಕಿಕವಾಗಿ ಜನ ಏನಂತಾರೆ, ಧ್ಯಾನ ಯೋಗ ಅಂತ ಹೇಳಿದ್ರೆ ಎಲ್ಲರೂ ಅಂತಾರೆ ಅದೊಂದು ಆ ಈ ಯೋಗ ಡೇ ಅಂತೆಲ್ಲ ಮಾಡ್ತಾರಲ್ಲ, ಕೆಲವೊಂದು ಆಸನಗಳನ್ನ ಮಾಡ್ತಾರಲ್ಲ, ಅದನ್ನೇ ಯೋಗ ಅಂತ ಅನ್ಕೊಳ್ತಾರೆ. ಧ್ಯಾನ ಅಂತಂದ್ರೆ ಸ್ವಲ್ಪ ಪ್ರಾಣಾಯಾಮ ಮಾಡಿದ್ರೆ ಆಯ್ತು, ಪ್ರಾಣಾಯಾಮ ಮತ್ತೆ ಆಸನಗಳನ್ನ ಮಾಡಿದ್ರೆ ಅದೇ ಧ್ಯಾನ ಯೋಗ ಅಂತ. ಆದ್ರೆ ಇಲ್ಲಿ ನಾವು ನೋಡ್ತೀವಿ ಭಗವಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ, ಧ್ಯಾನ ಯೋಗ ಅಂತಂದ್ರೆ ಅಷ್ಟಾಂಗ ಯೋಗ ಅಂತ. ಅದರಲ್ಲಿ 8 ಹಂತಗಳು ಬರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಆ 8 ಹಂತಗಳು ಯಾವ ರೀತಿ ಅಂತ, ಮತ್ತೆ ಅದರ ಮೂಲಕ ಹೇಗೆ ಭಗವಂತನನ್ನ ಸದಾ ಸ್ಮರಣೆ ಮಾಡುವುದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದನ್ನ. ಆದ್ರೆ ಈ ಒಂದು ಅಷ್ಟಾಂಗ ಯೋಗ ಅನ್ನುವಂಥದ್ದು ಅದು ಸತ್ಯಯುಗಕ್ಕೆ ಹೇಳಿರುವಂಥದ್ದು. ಅಂದ್ರೆ ಪ್ರತಿಯೊಂದು ಯುಗಕ್ಕೂ ಅದರದೇ ಆದಂತ ಯುಗ ಧರ್ಮ ಇದೆ. ಹಾಗೆ ನಾವು ನೋಡ್ತೀವಿ ಈ ಸತ್ಯಯುಗದಲ್ಲಿ ಜನ ಅಷ್ಟಾಂಗ ಯೋಗ ಅಥವಾ ಈ ತಪಸ್ಸು ಧ್ಯಾನ ಮಾಡುವ ಮೂಲಕ ಭಗವಂತನ ಸಾಕ್ಷಾತ್ಕರಿಸ್ಕೊತಾ ಇದ್ರು. ನಂತರ ತ್ರೇತಾಯುಗದಲ್ಲಿ ಯಜ್ಞಗಳನ್ನ ಆಚರಣೆ ಮಾಡುವ ಮೂಲಕ ಭಗವಂತನ ಸಾಕ್ಷಾತ್ಕರಿಸ್ಕೊತಿದ್ರು. ನಂತರ ದ್ವಾಪರ ಯುಗದಲ್ಲಿ ಭಗವಂತನ ಅರ್ಚನೆ ಮಾಡುವ ಮೂಲಕ, ಅಂದ್ರೆ ಭಗವಂತನ ಪೂಜಾ ಕೈಂಕರ್ಯಗಳನ್ನ ಮಾಡುವ ಮೂಲಕ ಅವನನ್ನ ಸಾಕ್ಷಾತ್ಕರಿಸ್ಕೊಳ್ತಿದ್ರು. ಈಗ ಕಲಿಯುಗಕ್ಕೆ ಹೇಳಿರುವಂತದ್ದು ಯಾವುದು? ಸುಲಭವಾದ ಮಾರ್ಗ, ಜಪ ಯಜ್ಞ. ಆದ್ರೆ ಇಲ್ಲಿ ಅರ್ಜುನ ಕೇಳ್ತಾ ಇರುವಂತದ್ದು ಏನು, ಅಷ್ಟಾಂಗ ಯೋಗದ ಬಗ್ಗೆ ಇಲ್ಲಿ ಭಗವಂತ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಅಂದ್ರೆ ಅವನು ಧ್ಯಾನ ತಪಸ್ಸು ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನ, ಅದಕ್ಕೆ ಈಗ ಅವನು ಹಾಗಂದ್ರೆ ಏನು, ಅದ್ರಲ್ಲಿ ಏನೆಲ್ಲ ಇದೆ ವಿಷಯಗಳು, ಏನೆಲ್ಲ ಮಾಡ್ಬೇಕಾಗತ್ತೆ ಅನ್ನೋದ್ರಲ್ಲಿ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಮಗೂ ತಿಳಿಸ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯ ಕರ್ಮ ಕರೋತಿ ಯಃ ಸಾ ಸನ್ಯಾಸಿ ಚ ಯೋಗಿ ಚ ನಾನಿರಗ್ನಿರ್ನ ಚಾಕ್ರಿಯಃ. ಮಾತಾಜಿ ಅನುವಾದ ನಮಗ ಅವತ್ತಲ್ಲ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕರ್ಮ ಫಲಕ್ಕೆ
ಅಂಟಿಕೊಳ್ಳುತ್ತದೆ. ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂತಂದ್ರೆ, ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನ ಮಾಡುವವನೇ ಸನ್ಯಾಸಿ. ಸನ್ಯಾಸಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ನಿಜವಾದ ಸನ್ಯಾಸಿ ಅಂದ್ರೆ ಯಾರು ಅಂತ. ನಿಜವಾದ ಸನ್ಯಾಸಿ ಅಂದ್ರೆ ಯಾರು ಅಂದ್ರೆ, ಈಗ ನಾವು ನೋಡ್ತೀವಿ ವರ್ಣಾಶ್ರಮ ಧರ್ಮದಲ್ಲಿ 4 ವರ್ಣಗಳು, 4 ಆಶ್ರಮಗಳಿದೆ. ಅದರಲ್ಲಿ 4 ಆಶ್ರಮಗಳು ಏನಿದೆ, ಅದರಲ್ಲಿ ಮೊದಲ ಒಂದು 25 ವರ್ಷ ಬ್ರಹ್ಮಚರ್ಯ, ನಂತರದ 25 ವರ್ಷ ಗೃಹಸ್ಥ, ಅದರ ನಂತರ 50ರ ನಂತರ 25 ವರ್ಷಗಳು ವಾನಪ್ರಸ್ಥ, ಕೊನೆಯಲ್ಲಿ ಬರುವಂತದ್ದು ಸನ್ಯಾಸ. ಸನ್ಯಾಸ ಅಂತಂದ್ರೆ ಅವನು ತನ್ನ ಒಂದು ಪರಿವಾರದ ಒಂದು ಏನು ಆ ಇತಿಮಿತಿಗಳಲ್ಲಿ ಇದ್ದ ಆ ಒಂದು ಗಡಿಯನ್ನ ದಾಟಿ ಏನಂತ ಹೇಳ್ತಾರೆ ಅಂದ್ರೆ, ಸನ್ಯಾಸಿ ಇದ್ರೆ ಅವನು ಜಗತ್ ಸಂಸಾರಿ ಅಂತ. ಜಗತ್ ಸಂಸಾರಿ ಅಂದ್ರೆ ಇಡೀ ವಸುದೈವ ಕುಟುಂಬಕಂ ಅಂತ, ಇಡೀ ವಿಶ್ವವನ್ನೇ ತನ್ನ ಕುಟುಂಬವನ್ನಾಗಿಸ್ಕೋತಾನೆ. ಮತ್ತೆ ಅಲ್ಲಿರುವಂತ ಪ್ರತಿಯೊಬ್ಬರನ್ನು ತನ್ನ ಅಂದ್ರೆ ತನ್ನ ಒಂದು ಆಪ್ತರನ್ನಾಗಿ ಅವನು ಸ್ವೀಕಾರ ಮಾಡ್ತಾನೆ. ಹಾಗ ಅವನು ಏನ್ ಮಾಡ್ತಾನೆ, ಈ ಪ್ರತಿಯೊಂದು ಜೀವಿಯ ಒಂದು ಏನಂತ ಹೇಳ್ತಾರೆ, ಒಂದು ಆ ಒಂದು ಜೀವಿಗಳ ಪ್ರತಿಯೊಂದು ಜೀವಿಯ ಉನ್ನತಿ, ಆಧ್ಯಾತ್ಮಿಕ ಉನ್ನತಿಗಾಗಿ ಅಥವಾ ಅವರ ಒಂದು ಶ್ರೇಯಸ್ಸನ್ನ ಅವನು ಬಯಸ್ತಾನೆ. ಅದನ್ನೇ ಸನ್ಯಾಸಿ ಅಂತ ಹೇಳ್ತಾರೆ. ಹಾಗೆ ಅವನು ಕೆಲಸ ಬಿಡೋದು ಅಂತಲ್ಲ, ಎಲ್ಲ ಕಾರ್ಯಗಳನ್ನ ಬಿಟ್ಟು ಹೋಗಿ ಕಾಡಿನಲ್ಲಿ ಕೂತ್ಕೊಂಡು ತನ್ನ ಸ್ವಾರ್ಥಕ್ಕಾಗಿ ತಪಸ್ಸನ್ನ ಮಾಡಿ ಕೊನೆಗೆ ಭಗವಂತರಲ್ಲಿ ತಾನು ಐಕ್ಯ ಆಗುವಂತದ್ದು, ಅದೆಲ್ಲ ನಿಜವಾದ ಸನ್ಯಾಸ. ಸನ್ಯಾಸ ಅಂತಂದ್ರೆ ಎಲ್ಲಾ ಜಗತ್ತಿನ ಮಧ್ಯದಲ್ಲಿ, ಅಂದ್ರೆ ಜೀವಿಗೆ ಆ ಒಂದು ಚಟುವಟಿಕೆಯಿಂದ ಕೂಡಿರುವಂತದ್ದೇ ಆ ಜೀವಿಯ ಸ್ವರೂಪ. ಆ ಕಾರಣದಿಂದ ಅವನು ಸದಾ ಕಾರ್ಯದಲ್ಲಿ ತೊಡಗಿರ್ತಾನೆ. ಆದ್ರೆ ಕರ್ಮವನ್ನ ನಾವು ಬಿಡುವ ಹಾಗಿಲ್ಲ. ಅಂದ್ರೆ 3 ರೀತಿಯ ಕರ್ಮಗಳ ಬಗ್ಗೆ ಹೇಳ್ತಾರೆ. ಒಂದು ಕಾಮ್ಯ ಕರ್ಮ, ಇನ್ನೊಂದು ನಿತ್ಯ ಕರ್ಮ, ಇನ್ನೊಂದು ನೈಮಿತ್ತಿಕ ಕರ್ಮ ಅಂತ ಹೇಳಿ. ಈ ಕಾಮ್ಯ ಕರ್ಮಗಳು ಅಂದ್ರೆ ನಾವು ಇಂದ್ರಿಯ ಭೋಗಕ್ಕಾಗಿ ಮಾಡುವಂಥದ್ದು, ಅಂದ್ರೆ ಇಂದ್ರಿಯ ವಿಷಯಾಸಕ್ತಿಯಿಂದ ಮಾಡುವಂತಹ ಕರ್ಮಗಳು, ಅಂತದನ್ನ ನಾವು ಬಿಡಬಹುದು. ಆದ್ರೆ ನಿತ್ಯ ಕರ್ಮಗಳು ಅಂತ ಹೇಳ್ತಾರೆ, ಅಂದ್ರೆ ನಾವು ಪ್ರತಿದಿನ ಏಳುವಂಥದ್ದು, ಭಗವಂತನ ಆರಾಧನೆ ಮಾಡುವಂಥದ್ದು, ಪ್ರತಿದಿನ ಆಹಾರ ಅಂದ್ರೆ ಭಗವಂತನಿಗೆ ನೈವೇದ್ಯ ಅರ್ಪಿಸಿ ಒಂದು ಭಗವಂತನ ಪ್ರಸಾದ ಸ್ವೀಕಾರ ಮಾಡುವಂಥದ್ದು, ಇವೆಲ್ಲ ಕೂಡ ನಿತ್ಯ ಕರ್ಮಗಳು. ಅದನ್ನೆಲ್ಲ ನಾವು ಸಂಧ್ಯಾ ವಂದನೆ, ಇದನ್ನೆಲ್ಲ ನಾವು ಬಿಡುವಂತಿಲ್ಲ. ಹಾಗೆ ನೈಮಿತ್ತಿಕ ಕರ್ಮಗಳು ಅಂತ ಹೇಳ್ತಾರೆ. ಹಾಗಂದ್ರೆ ಈ ಒಂದು ಮಗು ಹುಟ್ಟಿದ ಸಮಯದಲ್ಲಿ ಮಾಡುವಂತಹ ಜಾತಕ ಕರ್ಮಗಳು, ಅಂದ್ರೆ ಆ ಒಂದು 11 ದಿನದ ಒಂದು ಮುಟ್ಟು ಅಂತೆಲ್ಲ ಹೇಳ್ತಾರೆ. ಅದಕ್ಕಾಗಿ ಕೆಲವೊಂದು ಕಾರ್ಯಗಳನ್ನ ಮಾಡ್ತಾರೆ. ನಂತರ ಈ ಮದುವೆ ಸಂದರ್ಭದಲ್ಲಿ ಮಾಡುವಂತಹ ಶಾಸ್ತ್ರಗಳು, ನಂತರ ಸಾವಿನ ಸಂದರ್ಭದಲ್ಲಿ ಮಾಡುವಂತಹ ಶಾಸ್ತ್ರಗಳು, ಇವೆಲ್ಲವೂ ಕೂಡ ನೈಮಿತ್ತಿಕ ಕರ್ಮಗಳು. ಅದನ್ನು ಕೂಡ ಯಾರು ಬಿಡುವಂತಿಲ್ಲ. ಹಾಗೆ ಆದ್ರೆ ಈ ಕಾಮ್ಯ ಕರ್ಮಗಳನ್ನ ಅಂದ್ರೆ ಫಲಪ್ರದ ಕರ್ಮಗಳನ್ನ ನಾವು ಬಿಡಬಹುದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ಕೆಲಸ ಅದು ಇಂದ್ರಿಯ ಭೋಗದ ವಿಷಯವಾಗಿ ಇದ್ರೆ ಅದನ್ನ ನಾವು ಬಿಡಬೇಕು. ಮತ್ತೆ ಆ ಕೆಲಸವನ್ನ, ಯಾವ ಕೆಲಸವನ್ನ ನಾವು ಮಾಡ್ತಾ ಇದೀವಿ, ಆ ಕೆಲಸವನ್ನ ಯಾರಿಗಾಗಿ ಮಾಡ್ಬೇಕು ಅಂದ್ರೆ ನಮ್ಮ ಇಂದ್ರಿಯ ಭೋಗಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಮಾಡಬಾರ್ದಂದ್ರೆ, ಹಾಗಾದ್ರೆ ಯಾರಿಗಾಗಿ ಅದನ್ನ ಮಾಡ್ಬೇಕು ಅಂದ್ರೆ ಅದನ್ನ ಭಗವಂತನಿಗಾಗಿ ಮಾಡ್ಬೇಕು. ಅದನ್ನೇ ಇಲ್ಲಿ ಸನ್ಯಾಸಿ ಅಂತ ಹೇಳ್ತಾ ಇದಾರೆ, ಆ ರೀತಿ ನಡ್ಕೊಳ್ಳುವಂತವ್ನ. ಮತ್ತೆ ಅವನೇ ನಿಜವಾದ ಅನುಭವಿ. ಮತ್ತೆ ಅವನೇನ್ ಮಾಡ್ತಾನೆ, ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿ ಅಲ್ಲ ಅಥವಾ ಯೋಗಿ ಅಲ್ಲ ಅಂತ. ಅಂದ್ರೆ ಯಾರು ಈ ಒಂದು ಜವಾಬ್ದಾರಿಗಳಿಂದ ಜಾರಿಕೊಳ್ತಾರೆ, ಅಂದ್ರೆ ಕುಟುಂಬದ ನಿರ್ವಹಣೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರೋರು ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಎಲ್ಲೋ ಒಂದು ಕಡೆ ಹೋಗಿ ಆದ್ರೆ ಅವರಲ್ಲಿ ಈ ಇಂದ್ರಿಯ ಭೋಗದ ವಿಷಯಗಳು ಇನ್ನೂ ಮನಸ್ಸಿನಲ್ಲಿ ಹಾಗೇ ಇದೆ. ಆದ್ರೂ ಕೂಡ ಸುಮ್ನೆ ಜವಾಬ್ದಾರಿಗಳನ್ನ ಕಳಿಸ್ಕೊಳ್ಳೋದಕ್ಕಾಗಿ ಯಾರು ಕಾವೀರ ಧರಿಸ್ತಾರೆ ಅವರನ್ನ ನಿಜವಾದ ಸನ್ಯಾಸಿ ಅಲ್ಲ ಅಂತಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಅದನ್ನ ನಾವು ನೋಡ್ತೀವಿ. ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಒಂದು ಶ್ಲೋಕವನ್ನು ಕೂಡ ಕೊಟ್ಟಿದ್ದಾರೆ. ನದನಂ ನ ಜನಂ ನ ಸುಂದರೀಂ ಕವಿತಾಂ ವಾಂ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವದಾ ಭಕ್ತಿರ್ಹೈತುಕಿ ತ್ವಯಿ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅವರು ತುಂಬಾ ಸಣ್ಣ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅವರು ಹೇಳಿರುವಂತಹ ಶ್ಲೋಕ ಏನು ಅಂತಂದ್ರೆ, ಸನ್ಯಾಸಿಗಳು ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು, ಭಗವಂತನೇ ನನಗೆ ಹಣದ ಆಸೆ ಇಲ್ಲ, ಹೆಣ್ಣಿನ ಆಸೆ ಇಲ್ಲ, ಮತ್ತೆ ನನಗೆ ಅನೇಕ ಜನ ಅನುಯಾಯಿಗಳು ಕೂಡ ಬೇಕಾಗಿಲ್ಲ. ಆದ್ರೆ ನಾನು ನಿನ್ನಿಂದ ಬಯಸುವಂತದ್ದು ಒಂದೇ ಒಂದು ಏನು ಅಂತಂದ್ರೆ,
ಜನ್ಮ ಜನ್ಮಾಂತರಗಳಲ್ಲಿ ಭಗವಂತನ ಭಕ್ತಿ ಸೇವೆ ಮಾಡುವಂತಹ ಒಂದು ಕೃಪೆ ನನಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ನಿಜವಾದ ಸನ್ಯಾಸಿಯ ಮನಸ್ಥಿತಿ. ಶ್ಲೋಕ 2. ಶ್ಲೋಕವನ್ನು ಓದ್ತೀರಾ? ಹರೇ ಕೃಷ್ಣ. ಅವತ್ತಿನ ಮಾತಾಜಿ ಹಾ ಪ್ರಭುಜಿ. ಯಂ ಯಂ ಸನ್ಯಾಸಮತಿ ಪ್ರಾಹುರ್ ಯೋಗಂ ತ್ವಂ ವಿಧಿ ಪಾಂಡವ ನ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ಕೃಷ್ಣ ಮಾತಾಜಿ ಓದ ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಪಾಂಡುಪುತ್ರ ಪ್ರಭುಜಿ ಪಾಂಡುಪುತ್ರ ಹಾ ಪಾಂಡುಪುತ್ರನಾದ ಅರ್ಜುನನೇ ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ. ಹರೇ ಕೃಷ್ಣ ಮಾತಾಜಿ. ಕೆಳಗಡೆ ಏನಿದೆ? ಅಥವಾ ಪರಮ ಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ, ಏಕೆಂದರೆ ಇಂದ್ರಿಯ ತೃಪ್ತಿಯ ಆಶೆಯನ್ನು ತ್ಯಾಗ ಮಾಡದಿದ್ದರೆ ಯಾರು ಯೋಗಿಯಾಗಲಾರರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಯೋಗ ಅಂದ್ರೆ ನೀವೆಲ್ಲರೂ ಆಗ್ಲೇ ಹೇಳಿದ್ರಿ, ಅಂದ್ರೆ ಭಗವಂತನ ಜೊತೆ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುವಂತದ್ದೇ ನಿಜವಾದ ಯೋಗ ಅಂತ. ಯಾವಾಗ ಒಬ್ಬ ಸನ್ಯಾಸಿ ಆದವನು, ನಿಜವಾದ ಸನ್ಯಾಸಿ ಯಾರಿದ್ದಾನೆ, ಅವನಿಗೆ ಭಗವಂತನ ಸೇವೆ ಮಾಡೋದ್ರಲ್ಲಿ ಅವನಿಗೆ ಆಸಕ್ತಿ. ಯಾವಾಗ ಅವನು ಸದಾ ಭಗವಂತನ ಸೇವೆ ಮಾಡ್ತಾನೆ, ಆಗ ಅವನು ಭಗವಂತನ ಸಂಪರ್ಕದಲ್ಲಿ ಸದಾ ಇರ್ತಾನೆ. ಹಾಗೆ ಭಗವಂತನ ಸಂಪರ್ಕದಲ್ಲಿ ಇರ್ಬೇಕು ಅಂತಂದ್ರೆ ನಮಗೆ ಒಂದು ಇಂದ್ರಿಯ ಭೋಗದ ಅಥವಾ ಸ್ವಾರ್ಥದ ಒಂದು ಆಸೆಗಳು ಅನ್ನುವಂಥದ್ದು ಇರಬಾರ್ದು. ಆದ್ರೆ ಆ ರೀತಿ ನನ್ನ ಸ್ವಾರ್ಥದ ಇಚ್ಛೆಗಳು ಇದೆ, ಅದೇ ಸಮಯದಲ್ಲಿ ಭಗವಂತನ ಸೇವೆನೂ ನಾ ಮಾಡ್ತೀನಿ ಅಂತಂದ್ರೆ ಅದನ್ನ ಏನಂತ ಹೇಳ್ತಾರೆ ಅಂದ್ರೆ, ಎರಡು ದೋಣಿಯ ಮೇಲೆ ಪ್ರಯಾಣ ಮಾಡಿದ ಹಾಗೆ. ಎರಡು ದೋಣಿ ಮೇಲೆ ನಿಂತ್ಕೊಂಡು ಪ್ರಯಾಣ ಮಾಡಕ್ಕಾಗತ್ತಾ? ಹರೇ ಕೃಷ್ಣ. ಸಾಧ್ಯವಿಲ್ಲ. ಅದೊಂದ್ ಕಡೆ ನಾವೊಂದ್ ಕಡೆ ಆತಿ ಮಾತಾಜಿ. ಹಾ ಆದ್ರೆ ಈ ಇಂದ್ರಿಯ ಭೋಗ ಅನ್ನುವಂಥದ್ದು ನಮ್ಮನ್ನ ಭೌತಿಕ ಜಗತ್ತಿಗೆ ಬಂಧಿಸುವಂಥದ್ದು. ಆ ಬಂಧನದಿಂದ ನಾವು ಮುಕ್ತಿನ ಪಡಿಬೇಕು ಅನ್ನೋದಕ್ಕಾಗಿಯೇ ನಾವು ಭಗವಂತನ ಸೇವೆಯಲ್ಲಿ ಸದಾ ತೊಡಗುವಂಥದ್ದು. ಈಗ ನಾವು ಭಗವಂತನ ಧಾಮಕ್ಕೆ ಹೋಗ್ಬೇಕು ಅನ್ನೋ ಇಚ್ಛೆ ಇಟ್ಕೊಂಡು ಮತ್ತೆ ಎಲ್ಲ ಇಂದ್ರಿಯ ಭೋಗದ ಕಾರ್ಯಗಳನ್ನ ಮಾಡ್ತಿದ್ರೆ ನಾವು ಈ ಭವಬಂಧನದಿಂದ ಅಂದ್ರೆ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಇದನ್ನ ಹೇಗೆ ಅಂತ ಹೇಳ್ತಾರೆ ಅಂದ್ರೆ, ಉದಾಹರಣೆಗೆ ನಮಗೆ ಬೆಂಕಿ ಬೇಕು, ಅದಕ್ಕಾಗಿ ಕಟ್ಟಿಗೆನ ಹೊತ್ತಿಸ್ತೀವಿ. ಹೊತ್ತಿಸಿದಾದ್ಮೇಲೆ ಏನ್ ಮಾಡ್ತೀವಿ? ಅದಕ್ಕೆ ಸ್ವಲ್ಪ ನೀರನ್ನ ಸುರಿತೀವಿ. ನೀರನ್ನ ಸುರಿದ್ರೆ ಮತ್ತೆ ಅದು ಹುರಿಯುತ್ತಾ? ಇಲ್ಲ ಮಾತಾಜಿ. ಹಾಗೆ ಇಂದ್ರಿಯ ಭೋಗದಲ್ಲಿ ಯಾರು ತೊಡಗಿರ್ತಾನೆ ಅಂತಹ ವ್ಯಕ್ತಿ, ಅವನು ಸನ್ಯಾಸಿ ಅಲ್ಲ, ಅಂತಹ ಸನ್ಯಾಸಿ ಅಂತ ಕರೆಸ್ಕೊಳ್ಳುವಂಥವ್ರು ಕೂಡ ಅವನು ಪರಿಪೂರ್ಣವಾಗಿ ಭಗವಂತನ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿವರೆಗೆ ಅಂತಂದ್ರೆ ಅವನು ಈ ಇಂದ್ರಿಯ ಭೋಗದ ಒಂದು ಇಚ್ಛೆ ಏನಿದೆ, ಆಸೆಗಳೇನಿದೆ, ಅದನ್ನ ಅವನು ತ್ಯಾಗ ಮಾಡ್ಲಿಲ್ಲ ಅಂತಂದ್ರೆ ಅವನು ಒಂದು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಹೊಂದೋದಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 3. ಶ್ಲೋಕ ಓದಿ ಅನುವಾದ ನಮ್ಮ ಮಗ ಓದ್ತಾನ. ಬೇರೆ ಯಾರು ಪ್ರಯತ್ನ ಮಾಡೋದಿಲ್ವಾ? ಹರೇ ಕೃಷ್ಣ. ಓಕೆ, ಓದಿ ಪ್ರಭುಜಿ. ಓದ್ತೀವಿ ಮಾತಾಜಿ. ಆರೂಢೋ ಮುನೆ ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗರೂಢಸ್ಯ ತಸ್ಸೈವ ಶಮ ಕಾರಣಮುಚ್ಯತೆ. ಅನುವಾದ ಮಾತಾಜಿ. ಅಷ್ಟಾಂಗ ಪದ್ಧತಿಯಲ್ಲಿ ಹೊಸದಾಗಿ ದೀಕ್ಷೆ ಪಡೆದವನಿಗೆ ಕರ್ಮವೇ ಸಾಧನ ಎಂದು ಹೇಳಿದೆ. ಯೋಗದಲ್ಲಿ ಆಗಲೇ ಬಹು ಮುಂದುವರೆದವನಿಗೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನ ಎಂದು ಹೇಳಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂದ್ರೆ ಇಲ್ಲಿ ಅಷ್ಟಾಂಗ ಯೋಗ ಅಂತಂದ್ರೆ ನಾವು ನೋಡಿದೀವಿ. ಅಷ್ಟ ಅಂದ್ರೆ 8, ಅಂಗ ಅಂದ್ರೆ ಹಂತಗಳು. 8 ಹಂತಗಳಲ್ಲಿ ಈ ಯೋಗ ಪದ್ಧತಿಯನ್ನ ಆಚರಣೆ ಮಾಡ್ತಾರೆ. ಹೇಗೆ ಯಾವ್ದೆಲ್ಲ ಅಷ್ಟಾಂಗ ಯೋಗದಲ್ಲಿ 8 ಹಂತಗಳು ಯಾರಿಗಾದ್ರೂ ನೆನಪಿದೆಯಾ? ಲೆವೆಲ್ 1 ಅಲ್ಲಿ ನೀವು ಕಲ್ತಿರ್ತೀರಾ ಯಾವ್ದೆಲ್ಲ ಹಂತಗಳು ಬರುತ್ತೆ ಅಂತ? ಮೊದಲಿಗೆ ಬರುವಂತದ್ದು ಯಮ. ಯಮ ಅಂತಂದ್ರೆ ನಾವು ಏನೆಲ್ಲ ಮಾಡಬಾರ್ದು ಅಂತ ಹೇಳುವಂಥದ್ದು. ಅಂದ್ರೆ ಈ ಒಂದು ಇಂದ್ರಿಯ ಭೋಗದ ಆಸೆನ ಇಟ್ಕೊಂಡೇ ಇರುವಂತದ್ದು. ಮತ್ತೆ ಏನಂತ ಹೇಳ್ತಾರೆ, ನಾವು ಏಕಾಂಗಿಯಾಗಿ ಒಂದು ಅಷ್ಟಾಂಗ ಯೋಗವನ್ನ ಕಾಡಿಗೆ ಹೋಗಿ ಅದರಲ್ಲಿ ಕಾಡಿಗೆ ಮಾಡ್ಬೇಕಾದ್ರೆ ಅವ್ರು ಹೆದರ್ಕೋಬಾರ್ದು. ಕಾಡಿನಲ್ಲಿ ಹೆದರ್ಕೊಳ್ಳುವಂತವ್ರು ಹೋಗಿ ಅಲ್ಲಿ ತಪಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ.
ಇದೆಲ್ಲವೂ ಕೂಡ ಏನೆಲ್ಲ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳುವಂಥದ್ದು ಯಮ. ನಿಯಮ ಅಂತಂದ್ರೆ ಏನು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ ತಿಳಿಸ್ಕೊಡುವಂಥದ್ದು. ಅಂದ್ರೆ ಅವನು ಯಾವ ರೀತಿ ಕೂತ್ಕೋಬೇಕು, ಯಾವ ರೀತಿ, ಅದೆಲ್ಲ ಕೂಡ ಆಸನ. ನಂತರ ಬರುವಂಥದ್ದು ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಉಸಿರಾಟದ ಪ್ರಕ್ರಿಯೆ. ಯಾವ ರೀತಿ ಉಸಿರನ್ನ ನಿಧಾನವಾಗಿ ತಗೋತಾರೆ, ಉಸಿರನ್ನ ನಿಧಾನವಾಗಿ ಹೊರಗಡೆ ಬಿಡ್ತಾರೆ. ಆ ಆ ಉಸಿರಾಟವನ್ನ ನಿಯಂತ್ರಣ ಯಾಕೆ ಮಾಡ್ತಾರೆ ಅಂತಂದ್ರೆ, ಪ್ರತಿಯೊಂದು ವ್ಯಕ್ತಿಗೂ ಅವನ ಜೀವಿತಾವಧಿಯಲ್ಲಿ ಇಂತಿಷ್ಟು ಬಾರಿ ಉಸಿರಾಡಬೇಕು ಅಂತ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ಉಸಿರನ್ನು ಕೂಡ ನಾವು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಯೋಗಿಗಳು ಏನ್ ಮಾಡ್ತಾರೆ, ಉಸಿರಾಟವನ್ನ ನಿಧಾನ ಮಾಡೋ ಮೂಲಕ ಅವರ ಆಯಸ್ಸನ್ನು ಹೆಚ್ಚಿಸ್ಕೋತಾರೆ. ಹಾಗೆ ಈ ಒಂದು ಪ್ರಾಣಾಯಾಮದ ಮೂಲಕ ಅದನ್ನ ಮಾಡ್ತಾರೆ. ಮತ್ತೆ ನಂತರ ಬರುವಂತದ್ದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳನ್ನ, ಅಂದ್ರೆ ಮನಸ್ಸನ್ನ ಇಂದ್ರಿಯ ವಸ್ತುಗಳಿಂದ ದೂರವನ್ನ ಇಡುವಂಥದ್ದು. ಅಂದ್ರೆ ಈ ಕಣ್ಣಿನಿಂದ ನಾವು ಏನಾದ್ರೂ ಒಂದು ಸುಂದರವಾದದನ್ನು ನೋಡುವಂತ ಆಸೆ ಇರುತ್ತೆ ಕಣ್ಣಿಗೆ. ಹಾಗೆ ಕೇಳುವಂಥದ್ದು, ಕಿವಿಗೆ ಇಂಪಾದ ಸಂಗೀತ ಕೇಳಬೇಕು ಅಂತ ಆಸೆ ಇರುತ್ತೆ. ನಾಲಿಗೆಗೆ ರುಚಿಕರವಾದ ಆಹಾರ ಸ್ವೀಕಾರ ಮಾಡ್ಬೇಕು ಅಂತ ಇರುತ್ತೆ. ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಅದರದೇ ಆದಂತಹ ಇಂದ್ರಿಯ ವಸ್ತುಗಳ ಮೇಲೆ ಬಯಕೆ, ಆಸೆ ಅನ್ನುವಂಥದ್ದು ಇರುತ್ತೆ. ಆ ಒಂದು ಇಂದ್ರಿಯ ವಸ್ತುಗಳ ಮೇಲೆ ಇರುವಂತಹ ಆ ಒಂದು ಬಯಕೆ ಏನಿದೆ ಅದನ್ನ ಒಳಮುಖ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಈಗ ಏನಂತ ಹೇಳ್ತಾರೆ ಅಂತಂದ್ರೆ, ಆ ಪರಂ ಪರಂ ದೃಷ್ಟ ನಿವರ್ತತೆ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಇಂದ್ರಿಯಗಳಿಗೆ ಆ ಏನು ಆಸೆ ಇದೆ ಅದಕ್ಕಿಂತ ಹೆಚ್ಚಿನ ರುಚಿಕರವಾದದ್ದನ್ನ, ಅಂದ್ರೆ ನಾಲಿಗೆಗೆ ಇವಾಗ ಏನದು ಇಚ್ಛೆ ಪಡ್ತಾ ಇದೆ ಅದಕ್ಕಿಂತ ಹೆಚ್ಚಿನ ರುಚಿಕರವಾದದ್ದನ್ನ ಅದು ಕೊಟ್ಟಾಗ ಮೊದಲು ಅದು ಏನು ಇಷ್ಟಪಡ್ತಿತ್ತು ಅದನ್ನ ಬಿಟ್ಟು ಬಿಡುತ್ತೆ ಅಂತ ಹೇಳ್ತಾರೆ. ಹಾಗೆ ಯಾವಾಗ ಈ ಒಂದು ಆತ್ಮಕ್ಕೆ ತೃಪ್ತಿನ ಕೊಡುವಂತಹ ಭಗವಂತನ ಸಂಪರ್ಕಕ್ಕೆ ಆತ್ಮ ಯೋಗದ ಮೂಲಕ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳುತ್ತೆ, ಆಗ ಅದಕ್ಕೆ ಈ ಇಂದ್ರಿಯ ಭೋಗದ ಆಸಕ್ತಿಗಳು ಅದು ತಂತಾನೆ ಹೊರಟೋಗುತ್ತೆ. ಅದನ್ನೇ ಪ್ರತ್ಯಾಹಾರ ಅಂತ ಹೇಳ್ತಾರೆ. ನಂತರ ಬರುವಂತದ್ದು ಧಾರಣ. ಧಾರಣ ಅಂತಂದ್ರೆ ಮನಸ್ಸನ್ನ ನಿಯಂತ್ರಣಕ್ಕೆ ಒಳಪಡಿಸುವಂಥದ್ದು. ಆ ಮೂಲಕ ಆ ಒಂದು ಧ್ಯಾನದಲ್ಲಿ, ಅಂದ್ರೆ ಧ್ಯಾನಕ್ಕೂ ಮೊದಲು ಬರುವಂತಹ ಪ್ರಾರಂಭದ ಹಂತವನ್ನ ಧಾರಣ ಅಂತ ಕರೀತಾರೆ. ನಂತರ ಬರುವಂತದ್ದು ಧ್ಯಾನ. ಧ್ಯಾನ ಮಾಡುವಾಗ ವ್ಯಕ್ತಿ ಪರಿಪೂರ್ಣವಾಗಿ ಒಂದು ಮನಸ್ಸಿನ ಮೇಲೆ ಏಕಾಗ್ರತೆಯನ್ನು ಸಾಧಿಸಿರ್ತಾನೆ. ಆ ಮೂಲಕ ಅವನು ಕೊನೆಗೆ ಆ 8ನೇ ಹಂತಕ್ಕೆ ಹೋಗ್ತಾನೆ, ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿ ಅಂದ್ರೆ ಅವನು ತನ್ನ ಹೃದಯದಲ್ಲಿ ಆ ಭಗವಂತನ ಒಂದು ರೂಪವನ್ನ, ಅಂದ್ರೆ ಹೃದಯದಲ್ಲಿ ಆತ್ಮ ಮತ್ತೆ ಪರಮಾತ್ಮರನ್ನ ಕಾಣ್ತಾನೆ. ಅಂದ್ರೆ ಅವರು ನೇರವಾಗಿ ಅಂದ್ರೆ ಅವರನ್ನ ದರ್ಶನ ಮಾಡ್ತಾನೆ. ಆದ್ರೆ ಪರಮಾತ್ಮ ರೂಪದಲ್ಲಿ ಹೃದಯದಲ್ಲಿ ಇರುವಂತಹ ಕ್ಷೀರೋದಕ ಶಾಯಿ ವಿಷ್ಣುವಿನ ದರ್ಶನ ಅವನಿಗೆ ಆಗುತ್ತೆ. ಅದನ್ನೇ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಈ 8 ಅಂಗಗಳಲ್ಲಿ ಮೊದಲ 5 ಅಂಗಗಳು ಏನ್ ಬರುತ್ತೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ ಮತ್ತೆ ಪ್ರತ್ಯಾಹಾರ. ಈ 5 ಹಂತಗಳನ್ನ ಯೋಗಾರೂಢ ಅಲ್ಲ, ಯೋಗಾರುರುಕ್ಷು ಅಂತ ಹೇಳ್ತಾರೆ. ಯೋಗಾರುರುಕ್ಷು ಅಂತಂದ್ರೆ ಏನು ಅಂತಂದ್ರೆ ಅಲ್ಲಿ ಆ ಕರ್ಮವೇ, ಇಲ್ಲಿ ಹೇಳ್ತಾ ಇದ್ದಾರಲ್ಲ ಆ ಒಂದು ವಿಚಾರ. ಅಂದ್ರೆ ಹೊಸದಾಗಿ ದೀಕ್ಷೆ ಪಡೆದವನಿಗೆ ಕರ್ಮವೇ ಸಾಧನ ಎಂದು ಹೇಳಿದೆ. ಯೋಗದಲ್ಲಿ ಆಗಲೇ ಬಹು ಮುಂದುವರಿದವನಿಗೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನ ಅಂತ. ಆ ಯೋಗಾರು ವೃಕ್ಷ ಅಂತಂದ್ರೆ ಅಲ್ಲಿ ನಾವು ಕೆಲವು ಚಟುವಟಿಕೆಗಳನ್ನ ಮಾಡ್ತೀವಿ. ಅಂದ್ರೆ ಯಮ ನಿಯಮಗಳು ಅಂತಂದ್ರೆ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋದನ್ನ ತಿಳ್ಕೊತೀವಿ. ನಂತರ ಆಸನ, ಕುಳಿತುಕೊಳ್ಳುವ ಭಂಗಿ ನಾವು ನೋಡ್ತೀವಿ. ಅಷ್ಟಾಂಗ ಯೋಗದಲ್ಲಿ ಅವರು ನೇರವಾಗಿ ಕುತ್ಕೋತಾರೆ. ಅಂದ್ರೆ ಅವರ ಒಂದು ಬೆನ್ನು ಮತ್ತೆ ಅವರ ಕುತ್ತಿಗೆ ಮತ್ತೆ ಅವರ ಒಂದು ತಲೆ ಎಲ್ಲವನ್ನು ಕೂಡ ನೇರವಾಗಿ ಇಟ್ಕೋತಾರೆ. ಮತ್ತೆ ಅವರು ಅರೆ ಮುಚ್ಚಿದ ಕಣ್ಣುಗಳ ಮೂಲಕ ಅವರ ಮೂಗಿನ ತುದಿಯನ್ನ ಅವರು ಏಕಾಗ್ರ ಚಿತ್ತದಿಂದ ಅದನ್ನ ನೋಡ್ತಾ ಇರ್ತಾರೆ. ಮತ್ತೆ ಈ ರೀತಿ ಆಸನ, ಕುಳಿತುಕೊಳ್ಳುವಂತಹ ಜಾಗ ಹೇಗೆ ಅಂತಂದ್ರೆ ಅದು ಅತಿ ಎತ್ತರ ಇರಬಾರ್ದು, ಅತಿ ತಗ್ಗಾದ ಪ್ರದೇಶ ಇರಬಾರ್ದು. ಮತ್ತೆ ಅಲ್ಲಿ ಆ ಜಿಂಕೆಯ ಕೃಷ್ಣಾಜಿನ ಅಂತ ಹೇಳ್ತಾರೆ, ಜಿಂಕೆಯ ಚರ್ಮವನ್ನ ಹೊದಿಸಿರ್ತಾರೆ ಹುಲ್ಲಿನ ಮೇಲೆ, ಅಂದ್ರೆ ಒಂದು ದರ್ಬೆಯ ಹುಲ್ಲಿನ ಮೇಲೆ. ಯಾಕೆ ಅದನ್ನ ಹಾಕ್ತಾರೆ ಅಂತಂದ್ರೆ ಈ ಸಹಿಸೃಪಗಳು, ಚೇಳು, ಹಾವು ಅಂತವ ಅಲ್ಲಿ ಬಂದು ಅವರಿಗೆ ತೊಂದರೆ ಕೊಡಬಾರ್ದು ಅಂತ. ನಂತರ ಅಲ್ಲಿ ಕೂತು ಅವರು ಧ್ಯಾನದಲ್ಲಿ ತೊಡಗುತ್ತಾರೆ. ಮತ್ತೆ ಅಲ್ಲಿ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ಮೇಲೆ ನಿಯಂತ್ರಣವನ್ನ ಸಾಧಿಸ್ತಾರೆ. ಈ ಉಸಿರಾಟದ ವಿಚಾರವನ್ನ ಏನಂತ ಹೇಳ್ತಾರೆ ಅಂದ್ರೆ, ನಮ್ಮಲ್ಲಿ 5 ರೀತಿಯ ವಾಯು ಇದೆ ಅಂತ ಹೇಳ್ತಾರೆ. ಪ್ರಾಣ, ಅಪಾನ, ಉದಾನ ಅಂತಲ್ಲ. ಈ 5 ರೀತಿಯ ವಾಯುಗಳ ಮಧ್ಯದಲ್ಲಿ ಈ ಆತ್ಮ ಅನ್ನುವಂಥದ್ದು ಅದು ನೆಲೆಸಿರುವಂಥದ್ದು ಹೃದಯದ ಭಾಗದಲ್ಲಿ, ಅಂದ್ರೆ ಹೃದಯದ ಸ್ಥಾನದಲ್ಲಿ. ಈ ಒಂದು ಮನಸ್ಸಿಗೂ ಮತ್ತೆ ಈ ಉಸಿರಾಟಕ್ಕೂ ಒಂದು ಸಂಬಂಧ ಇದೆ. ಅಂದ್ರೆ ನಾವು ನೋಡ್ತೀವಿ, ಕೆಲವೊಂದು ಸಲ ನಾವು ಗಾಬರಿ ಆದಾಗ ಜೋರಾಗಿ ಉಸಿರಾಡ್ತೀವಿ, ಶಾಂತವಾಗಿದ್ದಾಗ ನಿಧಾನವಾಗಿ ಉಸಿರಾಡ್ತೀವಿ. ಹೀಗೆ ಆ ಉಸಿರಾಟಕ್ಕೂ ಮನಸ್ಸಿಗೂ ಅದು ಸಂಬಂಧ ಇದೆ. ಆ ಉಸಿರಿನ ಮೇಲೆ ಹತೋಟಿಯನ್ನು ಸಾಧಿಸುವ ಮೂಲಕ ಮನಸ್ಸಿನ ಮೇಲೆ ಹತೋಟಿಯನ್ನ ಸಾಧಿಸುವಂತಹ ಕ್ರಿಯೆನ ಪ್ರಾಣಾಯಾಮ ಅಂತ ಕರೀತಾರೆ. ನಂತರ ಇವೆಲ್ಲವೂ ಕೂಡ ಚಟುವಟಿಕೆಗಳು, ಕೆಲಸ ಇರುವಂತದ್ದು. ಆದ ಕಾರಣ ಇದನ್ನ
ಕರ್ಮವೇ ಸಾಧನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ನಾವು ಪ್ರಾರಂಭದ ಹಂತದಲ್ಲಿ ಕೆಲವು ಕರ್ಮಗಳನ್ನ ಮಾಡ್ಬೇಕಾಗುತ್ತೆ. ನಂತರ ಬರುವಂತದ್ದು ಯೋಗಾರೂಢ ಸ್ಥಿತಿ ಅಂತ ಹೇಳ್ತಾರೆ. ಆ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಧಾರಣ, ಧ್ಯಾನ, ಸಮಾಧಿ, ಅಲ್ಲಿ ಯಾವುದೇ ಚಟುವಟಿಕೆ ಅನ್ನುವಂಥದ್ದು ಇರೋದಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಐಹಿಕ ಕಾರ್ಯಗಳನ್ನ ನಿಲ್ಲಿಸಿ ಬಿಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗಾರೂಢ ಸ್ಥಿತಿಗೆ ಬಂದಾಗ ನಾವು ಎಲ್ಲ ಕಾರ್ಯಗಳನ್ನ ನಿಲ್ಲಿಸುವಂತದ್ದೇ ಸಾಧನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಾರಂಭದ ಹಂತದಲ್ಲಿರುವಾಗ ಅವರಿಗೆ ಅಲ್ಲಿ ಕರ್ಮವೇ ಸಾಧನೆ. ಅಂದ್ರೆ ಅವರು ಆಸನ ಹಾಕ್ಬೇಕು, ಭಂಗಿಗಳನ್ನ ಹಾಕ್ಬೇಕು, ಮತ್ತೆ ಅವರು ಪ್ರಾಣಾಯಾಮವನ್ನ ಮಾಡ್ಬೇಕು. ಇಲ್ಲಿ ಅವರಿಗೆ ಬೇರೆ ಬೇರೆ ಕಾರ್ಯಗಳನ್ನ ಮಾಡುವಂಥದ್ದು ಪ್ರಾರಂಭದ ಹಂತದಲ್ಲಿ ಇರುವಂಥದ್ದು. ಅಂದ್ರೆ ಯಾರಿಗೆ ಆದ್ರೂ ಕೂಡ ನಾವು ಒಂದೇ ಸತಿಗೆ ಒಮ್ಮೆಲೆ ಸಮಾಧಿ ಸ್ಥಿತಿಗೆ ಹೋಗಿ ಅಂತಂದ್ರೆ ಹೋಗೋದಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ಮಾತಾಜಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಅದನ್ನ ಅಭ್ಯಾಸ ಮಾಡ್ಬೇಕು, ಕ್ರಮೇಣ ಮಾಡ್ಬೇಕು. ಆ ಕ್ರಮೇಣ ಮಾಡುವಾಗ ಈ ಕೆಲವೊಂದು ಕಾರ್ಯಗಳನ್ನ ನಾವು ಮಾಡ್ಬೇಕಾಗುತ್ತೆ. ಅದನ್ನೇ ಇಲ್ಲಿ ಕರ್ಮವೇ ಸಾಧನ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಒಂದು ಪರಿಪೂರ್ಣತೆಗೆ ಹೋದಾಗ ಅಲ್ಲಿ ಯಾವುದೇ ಕರ್ಮ ಅನ್ನುವಂಥದ್ದು, ಚಟುವಟಿಕೆ ಅನ್ನುವಂಥದ್ದು ಇರುವುದಿಲ್ಲ, ಕಾರ್ಯ ಅನ್ನುವಂಥದ್ದು ಇರುವುದಿಲ್ಲ. ಶ್ಲೋಕ 4. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮಾತಾಜಿ. ಮಾತಾಜಿ ಓದ್ಬೋದ್ರೆ? ಓದಿ ಮಾತಾಜಿ. ಯದಾ ಹಿ ನೇನ್ರಿ ಅರ್ಥೇಶು ನ ಕರ್ಮಸ್ಥ ಸ್ವನು ಸಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ಥ ದೋಚ್ಯತೆ. ಯದಾ ಅಂದ್ರೆ ಯಾವಾಗ, ಇಲ್ಲಿ ಅರ್ಥವನ್ನ ಭಾವಾರ್ಥ ಓದ್ಲೇನ್ರಿ ಮಾತಾಜಿ? ಇಲ್ಲ ಮಾತಾಜಿ, ಅನುವಾದ ಓದಿ ಮಾತಾಜಿ. ಅನುವಾದ ಓದಿ. ಒಬ್ಬ ಮನುಷ್ಯನು ಎಲ್ಲ ಐಹಿಕ ಬಯಕೆಗಳನ್ನು ತ್ಯಜಿಸಬಹುದು. ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೆ ಇರಬಹುದು. ಇಂತಹ ಮನುಷ್ಯನನ್ನು ಯೋಗಾರೂಢ ಎಂದು ಹೇಳುತ್ತಾರೆ. ಭಾವಾರ್ಥ. ಇಲ್ಲ ಬೇಡ ಧನ್ಯವಾದ ಮಾತಾಜಿ. ಮಾತಾಜಿ. ಹರೇ ಥ್ಯಾಂಕ್ ಯು. ಕೃಷ್ಣ. ಹರೇ ಇಲ್ಲಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಐಹಿಕ ಬಯಕೆಗಳು ಅಂದ್ರೆ ಇಂದ್ರಿಯ ಭೋಗದ ವಿಚಾರಗಳು ಏನಿದೆ ಅದನ್ನೆಲ್ಲವನ್ನು ಕೂಡ ತ್ಯಜಿಸಿ ನಂತರ ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆ ಕರ್ಮದಲ್ಲಿ ತೊಡಗದೇ ಇರಬಹುದು. ಅಂದ್ರೆ ಯೋಗಾರೂಢ ಅಂತಂದ್ರೆ ಅಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಕಾರ್ಯಗಳು ಅಲ್ಲಿ ನಿಂತಿರುತ್ತೆ. ಅಂದ್ರೆ ಈಗ ಈ ಒಂದು ಧಾರಣ, ಧ್ಯಾನ, ಸಮಾಧಿ ಸ್ಥಿತಿಯಲ್ಲಿ ಇರುವಂತವ್ರು ಯಾವುದೇ ಕೆಲಸಗಳನ್ನ ಮಾಡೋದಿಲ್ಲ. ನಾವು ನೋಡ್ತೀವಿ ಅನೇಕ ಜನ ತಪಸ್ವಿಗಳನ್ನ. ಅಂದ್ರೆ ಆ ರತ್ನಾಕರ ಅಂತ ಹೇಳ್ತಾ ಇದ್ರು. ಯಾರು ಅವರು? ವಾಲ್ಮೀಕಿ ಅಂತಂದ್ರೆ ರಾಮಾಯಣವನ್ನ ರಚಿಸಿದಂತವ್ರು. ಅವ್ರನ್ನ ಮೊದಲು ರತ್ನಾಕರ ಅಂತ ಕರಿತಿದ್ರು. ಅವರು 60,000 ವರ್ಷಗಳ ಕಾಲ ಒಂದು ತಪಸ್ಸನ್ನ ಮಾಡ್ತಾರೆ. ಅಂದ್ರೆ ತಪಸ್ಸನ್ನ ಮಾಡ್ಬೇಕಾದ್ರೆ ಅಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅವ್ರು ತೊಡಗೋದಿಲ್ಲ. ಅವರು ಕೂತಲ್ಲಿಯೇ ಇರ್ತಾರೆ. ಮತ್ತೆ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ನಾವು ನೋಡ್ತೀವಿ ಅಂತವ್ರಿಗೆ ಅವರ ಸುತ್ತ ಹುತ್ತವೇ ಬೆಳೆದು ಬಿಡುತ್ತೆ. ಅಂದ್ರೆ ಕೆಲವೊಂದು ಸಲ ಈ ಹಿರಣ್ಯಕಶಿಪು ಕೂಡ ಅಂತಹ ತಪಸ್ಸುಗಳನ್ನ ಮಾಡ್ತಾರೆ. ಅಂದ್ರೆ ಅವರ ದೇಹದ ಒಂದು ಒಂದು ಭಾಗವನ್ನ ಈ ಒಂದು ಏನಂತ ಹೇಳ್ತಾರೆ, ಕ್ರಿಮಿಕೀಟಗಳು ತಿಂದು ಹಾಕಿರುತ್ತೆ. ಆ ರೀತಿ ಅವರು ಅಲ್ಲಿಂದ ಎದ್ದು ಓಡಾಡೋದಿಲ್ಲ, ಕೂತಲ್ಲಿಯೇ ಮಾಡ್ತಾರೆ. ಅಂದ್ರೆ ಇದ್ದಲ್ಲಿಯೇ ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ರೀತಿ ಮಾಡ್ಬೇಕು ಅಂದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಐಹಿಕ ಬಯಕೆಗಳು ಅನ್ನುವಂಥದ್ದು ಇರೋದಿಲ್ಲ. ಅಂದ್ರೆ ನಾನು ಈಗ ಇದನ್ನ ಇಂಥದನ್ನ ತಿನ್ಬೇಕು, ಇಲ್ಲಿಗೆ ಹೋಗ್ಬೇಕು, ಇದನ್ನ ನೋಡ್ಬೇಕು, ಆ ರೀತಿ ಯಾವುದೇ ಒಂದು ಆಸೆ ಇಚ್ಛೆಗಳು ಅವರಲ್ಲಿ ಇರೋದಿಲ್ಲ. ಅದನ್ನ ಇಲ್ಲಿ ಯೋಗಾರೂಢ ಸ್ಥಿತಿ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮಾತಾಜಿ. ಶ್ಲೋಕ 5. ಉದ್ಧರೇದಾತ್ಮ ನಾಥಾನಂ ನಾತ್ಮ ನಮವ ಸಾಧಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ರಾತೈವ ರಿಪು ನಾತ್ಮನಃ. ಅನುವಾದ: ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅನುವಾದ ನಮಗ ಮಾತಾಜಿ. ಆಯ್ತು ಪ್ರಭುಜಿ, ಓದಿದ್ದಾರೆ. ಮನುಷ್ಯನು ತನ್ನ ಆಯ್ತು. ಮನಸ್ಸಿನ ಹರೇ ಕೃಷ್ಣ. ಹರೇ ಕೃಷ್ಣ ಓದಿದ್ದಾರೆ ಪುಟ್ಟ. ಮನುಷ್ಯನು ತನ್ನ ಮುಂದಿನ ಅನುವಾದ ನಾವು ಓದ್ತೀನಿ. ಮುಂದಿನ ಅನುವಾದ ನಾವು ಓದ್ತೀನಿ. ಓಕೆ. ಇಲ್ಲಿ ಮನುಷ್ಯ ತನ್ನ ಮನಸ್ಸಿನ ಸಹಾಯದಿಂದ ತನ್ನನ್ನ ಉದ್ಧಾರ ಮಾಡ್ಕೊಳ್ಳಕ್ಕೂ ಸಾಧ್ಯ ಇದೆ, ತನ್ನನ್ನ
ನಾಶಪಡಿಸ್ಕೊಳ್ಳಿಕ್ಕೂ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಮನಸ್ಸು ಒಬ್ಬ ವ್ಯಕ್ತಿಗೆ ಬಂಧು ಕೂಡ ಆಗುತ್ತೆ, ಅದು ಅವನಿಗೆ ಶತ್ರು ಕೂಡ ಆಗುತ್ತೆ. ಈಗ ಯಾವಾಗ ಮನಸ್ಸು ಬಂಧು ಆಗುತ್ತೆ, ಯಾವಾಗ ಅದು ಶತ್ರು ಆಗುತ್ತೆ? ಈ ಒಂದು ಮನಸ್ಸು ಅಂದ್ರೆ ಅದನ್ನ ಒಂದು ಅಂಗೈಗೆ ಜೋಡಿಸಿದ 5 ಬೆರಳುಗಳು ಅಂದ್ರೆ ಈ 5 ಇಂದ್ರಿಯಗಳನ್ನ ಹೇಳ್ತಾರೆ. ಆ 5 ಇಂದ್ರಿಯಗಳು ಆ ಒಂದು ಅಂಗೈಗೆ ಹೇಗೆ ಜೋಡಿಸಿದ್ದಾರೆ, ಹಾಗೆ ಆ ಇಂದ್ರಿಯಗಳು ಯಾವಾಗ ಆಮ್, ತಮ್ಮ ಒಂದು ಭೋಗದ ಇಚ್ಛೆಯ ಹಿಂದೆ ಅಂದ್ರೆ ಈ ಒಂದು ಕುದುರೆಯನ್ನ ಕಟ್ಟಿದ್ದಾರೆ. ಆ ಕುದುರೆಗೆ ಏನಂತ ಹೇಳ್ತಾರೆ, ಅದಕ್ಕೊಂದು ಏನಂತ ಹೇಳ್ತಾರೆ, ಹತೋಟಿ ಇರುತ್ತೆ ಅಲ್ವಾ? ಲಗಾಮು ಅಂತ. ಏನ್ ಪ್ರಭುಜಿ? ಲಗಾಮು ಲಗಾಮು ಕುದುರೆ ಲಗಾಮು. ಲಗಾಮು. ಆ ಲಗಾಮು ಆ ಮನಸ್ಸಿದ್ದ ಹಾಗೆ. ಆ ಲಗಾಮಿಲ್ಲದ ಕುದುರೆ ಏನ್ ಮಾಡುತ್ತೆ, ಅದು ತನ್ನಿಚ್ಛೆಯಂತೆ ಓಡುತ್ತೆ. ಹಾಗೆ ಇಂದ್ರಿಯಗಳು ಲಗಾಮಿಲ್ಲದೆ ತನ್ನಿಷ್ಟದಂತೆ ಮಾಡ್ತಿರ್ಬೇಕಾದ್ರೆ ಆ ಮನಸ್ಸು ಅದನ್ನ ಹತೋಟಿಯಲ್ಲಿ ಇಡ್ಕೋಬೇಕು. ಆ ಮನಸ್ಸು ಹತೋಟಿಗೆ ಇಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ಇಂದ್ರಿಯಗಳು ಅವು ಮನಸ್ಸನ್ನ ಇಷ್ಟ ಬಂದ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗೆ ಯಾವಾಗ ಈ ಇಂದ್ರಿಯಗಳ ಮೇಲೆ ಹತೋಟಿನ ನಾವು ಸಾಧಿಸ್ತೀವಿ, ಆಗ ಮನಸ್ಸು ಬಂಧು ಆಗುತ್ತೆ. ಯಾವಾಗ ಆ ಒಂದು ಇಂದ್ರಿಯಗಳ ಮೇಲೆ ನಮಗೆ ಹತೋಟಿ ಅನ್ನುವಂಥದ್ದು ಇಲ್ಲದೆ ಆಗುತ್ತೆ, ಆಗ ಏನಾಗುತ್ತೆ, ಮನಸ್ಸು ಅದು ಶತ್ರು ಆಗುತ್ತೆ. ಅದನ್ನ ಏನಂತ ಹೇಳ್ತಾರೆ ಅಂದ್ರೆ, ಒಂದು ಪುಟ್ಟ ಮಗು ನಿಮ್ ಮನೇಲಿ ಇದೆ ಅಂತಂದ್ರೆ, ತುಂಟತನ ಮಾಡುವಂತಹ ಮಗು, ಆ ತುಂಟತನ ಮಾಡುವಂತ ಮಗುವನ್ನ ಮನಸ್ಸಿಗೆ ಹೋಲಿಸಿದ್ರೆ ಅದು ತನ್ನಿಚ್ಛೆ ಬಂದ ಹಾಗೆ, ಅಂದ್ರೆ ಅದಕ್ಕೆ ಏನಾದ್ರೂ ಮಾಡ್ತಾ ಇರ್ಬೇಕು, ಯಾವಾಗ್ಲೂ ಚಟುವಟಿಕೆಯಿಂದ ಕೂಡಿರುತ್ತೆ ಮನಸ್ಸು ಕೂಡ ಹಾಗೇನೆ. ಆದ್ರೆ ಅದಕ್ಕೆ ಏನಾದ್ರೂ ಒಂದು ಕೆಲಸ ಕೊಡ್ತಾನೆ ಇರ್ಬೇಕು. ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡುತ್ತೆ, ಅದು ಬೇಡದ ಕೆಲಸಗಳನ್ನ ಮಾಡುತ್ತೆ. ಅಂದ್ರೆ ನಮ್ಮನ್ನ ಆ ಒಂದು ಮನಸ್ಸಿನ, ಅಂದ್ರೆ ಈಗ ಮನೇಲಿ ಒಂದು ಮಗು ಇದೆ, ಆ ಮಗುಗೆ ನಾವೇನಾದ್ರೂ ಆಟ ಸಾಮಾನು ಕೊಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಮನೆ ಕೆಲಸದಲ್ಲಿ ಆ ಮಗುಗೆ ಏನಾದ್ರೂ ಒಂದು ಕೆಲಸ ಮಾಡೋದಕ್ಕೆ, ಅದಕ್ಕೆ ಸಹಾಯ ಮಾಡೋದಕ್ಕೆ ಅದನ್ನ ತೊಡಗಿಸ್ಬೇಕು. ಇಲ್ಲ ಅಂತಂದ್ರೆ ಏನ್ ಮಾಡುತ್ತೆ, ಬೇಡದ ಕೆಲಸ ಮಾಡುತ್ತೆ. ಅಂದ್ರೆ ಎಲ್ಲ ನಾಶ ಮಾಡುವಂತಹ ಕಾರ್ಯಗಳಲ್ಲಿ ತೊಡಗುತ್ತೆ. ಅಂದ್ರೆ ಅಪಾಯದ ಕೆಲಸಗಳಲ್ಲಿ ಅಥವಾ ಇನ್ಯಾವುದೋ ಒಂದು ಬೇಡದ ಕೆಲಸಗಳಲ್ಲಿ ಅದು ತೊಡಗ್ಬಿಡುತ್ತೆ. ಹಾಗೆ ಮನಸ್ಸು ಕೂಡ ಅದನ್ನ ನಾವು ಭಗವಂತನ ಸೇವೆಯಲ್ಲಿ ಸದಾ ತೊಡಗಿಸ್ಲಿಲ್ಲ ಅಂದ್ರೆ ಏನ್ ಮಾಡುತ್ತೆ, ಅದು ಇಂದ್ರಿಯ ಭೋಗದ ವಿಷಯಗಳ ಕಡೆ ಗಮನ ಸೆಳಿ. ಆಗ ಏನಾಗುತ್ತೆ, ಅದು ನಮ್ಮ ಶತ್ರುವಾಗಿ ಪರಿಣಮಿಸುತ್ತೆ. ಅದನ್ನ ನಾವು ಬಂಧುವಾಗಿ ಇಟ್ಕೊಂಡ್ರೆ ಮಾತ್ರನೇ ನಾವು ಈ ಯೋಗ, ಅಷ್ಟಾಂಗ ಯೋಗ ಇರ್ಬೋದು ಅಥವಾ ಭಕ್ತಿ ಯೋಗ ಇರ್ಬೋದು, ಅದರಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮಾತಾಜಿ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಂಗೋ ಮುಕ್ತೈ ನಿರ್ವಿಷಯಂ ಮನಃ. ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಇಂದ್ರಿಯ ವಸ್ತುಗಳಲ್ಲಿ ಮುಳುಗಿದ ಮನಸ್ಸು ಬಂಧನಕ್ಕೆ ಕಾರಣ, ಇಂದ್ರಿಯ ವಸ್ತುಗಳಿಂದ ದೂರ ಮನಸ್ಸು ಮುಕ್ತಿಗೆ ಕಾರಣ. ಆದ್ದರಿಂದ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ತೊಡಗಿರ್ತಾರೆ, ಸದಾ ಭಗವಂತನ ಸೇವೆಯಲ್ಲಿ ಯಾರು ತೊಡಗಿರ್ತಾರೆ, ಅಂತವರ ಮನಸ್ಸು ಪರಮ ಮೋಕ್ಷಕ್ಕೆ ಕಾರಣ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 6. ಹರೇ ಕೃಷ್ಣ. ಓದ್ತೀನಿ ಮಾತಾಜಿನ. ಹಾ ಮಾತಾಜಿ. ಬನ್ಸೂರಾತ್ಮಾತ್ಮನು ಮಾತಾಜಿ, ನಿಮ್ಗೆ ಇದು ಕಷ್ಟ ಆದ್ರೆ ಇಲ್ಲಿ ಅರ್ಥ ಬಿಡಿಸಿ ಬರ್ದಿದ್ದಾರಲ್ಲ, ಅಲ್ಲಿಂದ ನೀವು ಓದ್ಬೋದು. ಬಂಧು ಆತ್ಮ ಆತ್ಮನಾಥಸ್ಯ, ಆ ರೀತಿ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಕ್ಲಿಷ್ಟ ಇದ್ರೆ, ಕಷ್ಟ ಇದ್ರೆ. ಆಯ್ತು ಮಾತಾಜಿ. ಬಂಧು ಆತ್ಮ ಆತ್ಮಾನು ತಸ್ಯ ಏನಃ ಆತ್ಮ ಐವ ಆತ್ಮಾನ ಜಿತಾಹ ಆತ್ಮಾನು ತು ಶತ್ರುತ್ವೇ ವರ್ತೇತ ಆತ್ಮ ಐವ ಶತ್ರುವತ್. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದ್ತೀನಿ ಮಾತಾಜಿ. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೂ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆದ್ರೆ ನಾವು ಮನಸ್ಸನ್ನ ಗೆಲ್ಲಬೇಕು ಅಂದ್ರೆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಬೇಕು. ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿದಾಗ ಮಾತ್ರ ಮನಸ್ಸು ಬಂಧು ಆಗುತ್ತೆ. ಆದ್ರೆ ಆ ರೀತಿ ಮಾಡದಿರ ಇದ್ರೆ ಏನಾಗುತ್ತೆ, ಅದು ಶತ್ರುವಾಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾ ಆಗ್ಲೇ ಒಂದು ಉದಾಹರಣೆ ಕೊಟ್ಟಿದೆ. ಅಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ, ಒಂದು ಹುಲಿಯನ್ನ ಅಥವಾ ಸಿಂಹವನ್ನ ಬೋನಿನಲ್ಲಿ ಹಾಕಿದಾಗ ಅದನ್ನ ಪಳಗಿಸ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಅದನ್ನ ಉಪವಾಸಕ್ಕೆ ಇಡ್ತಾರೆ. ಅಂದ್ರೆ ಅದಕ್ಕೆ ಊಟ ಕೊಡೋದಿಲ್ಲ. ಆಮೇಲೆ ಕೆಲವು ದಿನಗಳ ನಂತರ ಯಾರಾದ್ರೂ ಬಂದು ಅದಕ್ಕೆ ಊಟ ಕೊಟ್ರೆ ಅದೇನ್ ಮಾಡುತ್ತೆ,
ಅವ್ನು ಹೇಳಿದ ಹಾಗೆ ಕೇಳುತ್ತೆ. ಈ ಸರ್ಕಸ್ಗಳಲ್ಲಿ ಸಿಂಹವನ್ನ ಹಾಗೆ ಪಳಗಿಸ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗೆ ಈ ಮನಸ್ಸನ್ನು ಕೂಡ, ಮನಸ್ಸಿಗೆ ನಾವು ಉನ್ನತವಾದ ವಿಷಯಗಳನ್ನ ಕೊಟ್ಟಿಲ್ಲ ಅಂತಂದ್ರೆ ಅದು ಬೇಡದ ವಿಷಯಗಳಲ್ಲಿ ತೊಡಗುತ್ತೆ. ಹಾಗೆ ಆದ್ರೆ ಆ ಮನಸ್ಸು ಅಂದ್ರೆ ಸಿಂಹವನ್ನ ತುಂಬಾ ದಿನ ಅವರು ಉಪವಾಸ ಕೆಡವುದಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಸ್ವಲ್ಪ ದಿನ ಮಾತ್ರ ಆ ರೀತಿ ಮಾಡ್ಬೋದು. ತುಂಬಾ ದಿನ ಉಪವಾಸ ಕೆಡವಿದ್ರೆ ಏನ್ ಮಾಡುತ್ತೆ, ಯಾವ್ದಾದ್ರು ವ್ಯಕ್ತಿ ಎದುರುಗಡೆ ಬಂದ್ರೆ ಅದು ತುಂಬಾ ಇನ್ನಷ್ಟು ಪ್ರಬಲವಾಗಿ ಏನಂತ ಹೇಳ್ತಾರೆ, ತುಂಬಾ ಕ್ರೌರ್ಯವನ್ನ ತೋರಿಸುತ್ತೆ. ಹಾಗೆ ಮನಸ್ಸನ್ನ ಅತಿಯಾಗಿ ನಾವು ಆ ಒಂದು ಏನಂತ ಹೇಳ್ತಾರೆ, ಅದನ್ನ ತುಂಬಾ ನಿಯಂತ್ರಣದಲ್ಲಿ ಕೂರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಈ ದೇಹ ಮತ್ತೆ ಆತ್ಮ, ನಾವ್ ಇವಾಗ ಅಷ್ಟಾಂಗ ಯೋಗ ಮಾಡ್ಬೇಕಂದ್ರೆ ನಮ್ಗೆ ದೇಹ ಬೇಕಲ್ವಾ, ಮನುಷ್ಯ ಜನ್ಮ ಬೇಕಲ್ವಾ? ಹೌದು ಮಾತಾಜಿ. ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಪಡಿಬೇಕು ಅಂದ್ರೆ ನಮ್ಗೆ ಮನುಷ್ಯ ದೇಹದ ಅವಶ್ಯಕತೆ ಇದೆ. ಆ ದೇಹವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ಕೊಡಬೇಕು. ಆದ್ರೆ ಅದನ್ನ ಅತಿ ಹೆಚ್ಚಾಗೇನು ಕೊಡೋದಕ್ಕೆ ಹೋಗ್ಬಾರ್ದು, ಅಥವಾ ಅದಕ್ಕೆ ತುಂಬಾ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲೂ ಮಾಡಬಾರ್ದು. ಹಾಗೆ ಮಾಡಿದ್ರೆ ಏನಾಗುತ್ತೆ, ಆ ಒಂದು ದೇಹದ ಒಂದು ಪ್ರಯೋಜನ ಅಂದ್ರೆ ಮನುಷ್ಯ ಜನ್ಮದ ಪ್ರಯೋಜನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಆ ರೀತಿ ಮಾಡ್ಬೇಕು ಅಂತಂದ್ರೆ ನಾವು ಅದಕ್ಕೆ ಅವಶ್ಯಕತೆಗಿಂತ ಹೆಚ್ಚನ್ನ ಕೊಡಬಾರ್ದು. ಅಂದ್ರೆ ಮನಸ್ಸು ಇಂದ್ರಿಯಗಳು ಭೋಗದ ಹಿಂದೆ ಹೋಗುವಂತೆ ಅದನ್ನ ಬಿಡಬಾರ್ದು. ಇಂದ್ರಿಯ ವಿಷಯಗಳ ಹಿಂದೆ ಹೆಚ್ಚು ಅದನ್ನ ತೊಡಗ್ಲಿಕ್ಕೆ ಬಿಡಬಾರ್ದು. ಮತ್ತೆ ಅದೇ ಸಮಯದಲ್ಲಿ ಇಂದ್ರಿಯಗಳಿಗೆ ಎಷ್ಟು ಅವಶ್ಯಕತೆ ಇದೆ, ಆಹಾರ ಅಥವಾ ನಿದ್ರೆ ಏನಾದ್ರೂ ಇರ್ಬೋದು, ಅವಶ್ಯಕತೆಗಳು ದೇಹಕ್ಕೆ ಮನಸ್ಸಿಗೆ ಬೇಕಾಗಿರುವಂತದ್ದು, ಅದನ್ನ ನಾವು ಹಿತಮಿತವಾಗಿ ನಾವು ಕೊಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ದೊಡ್ಡ ಶತ್ರುವಾಗಿ ಪರಿಣಮಿಸುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮನಸ್ಸಿನ ಏಕಾಗ್ರತೆ, ಆ ಮೂಲಕನೇ ಅಷ್ಟಾಂಗ ಯೋಗವನ್ನ ಮಾಡ್ಲಿಕ್ಕೆ ಸಾಧ್ಯ. ಆ ಕಾರಣದಿಂದ ಅದನ್ನ ನಾವು ಬಂಧುವಾಗಿ ಮಾಡ್ಕೋಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಚಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅದರಲ್ಲಿ ಯಾರು ಮನಸ್ಸನ್ನ ಗೆದ್ದಿದ್ದಾರೆ ಅಂದ್ರೆ, ಯಾರು ಅವರ ಮನಸ್ಸನ್ನ ಸದಾ ಪರಮಾತ್ಮನ ಒಂದು ಸೇವೆಯಲ್ಲಿ ತೊಡಗಿಸಿದ್ದಾರೆ, ಅಂತವರು ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸ್ಕೊಂಡಿದ್ದಾರೆ. ಆ ಕಾರಣದಿಂದ ಪರಮಾತ್ಮನನ್ನ ಮುಟ್ಟಿದಂತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವಾಗ ಆ ಉನ್ನತವಾದ ವಿಚಾರಗಳನ್ನ ನಾವು ಕೊಡ್ತೀವಿ, ಅಂದ್ರೆ ಉನ್ನತವಾದ ವಿಚಾರಗಳನ್ನು ಅಂದ್ರೆ, ಈಗ ಉದಾಹರಣೆಗೆ ಹೇಳ್ತಾರೆ, ದುಬೈಯಲ್ಲಿ ಇರುವಂತಹ ಯಾರೋ ಒಬ್ಬ ಶ್ರೀಮಂತ ರಾಜ, ಅವನು ತಿನ್ನುವಂತ ಆಹಾರ ಎಂತದ್ದಿರುತ್ತೆ ಅಂತ ನಾವು ಊಹಿಸ್ಬೋದು ಅಲ್ವಾ? ಹರೇ ಕೃಷ್ಣ. ಒಳ್ಳೊಳ್ಳೆ ಆಹಾರಗಳನ್ನ ಅವನು ಸೇವನೆ ಮಾಡ್ತಾನೆ, ಹೌದಲ್ವಾ? ಹೌದು ಮಾತಾಜಿ. ಅವನನ್ನ ಗುಡಿಸಿಲಿನಲ್ಲಿ ಕರ್ಕೊಂಬಂದು ಯಾವ್ದಾದ್ರು ಸಾಧಾರಣ ಊಟವನ್ನ ಕೊಟ್ರೆ ಅವನು ಇಷ್ಟಪಡ್ತಾನ? ಇಲ್ಲ. ಹಾಗೆ ಈ ಮನಸ್ಸಿಗೆ ಯಾವಾಗ ಪರಮಾತ್ಮನ ಜೊತೆ ಸಂಪರ್ಕ ಏರ್ಪಡುತ್ತೆ, ಅವನಿಗೆ ಈ ಜೀವನದಲ್ಲಿ ಬೇರೇನು ಬೇಡ ಅನ್ಸುತ್ತೆ. ಅಂದ್ರೆ ಅಂತಿಮವಾದದ್ದು, ಎಲ್ಲದಕ್ಕಿಂತ ಉನ್ನತವಾದದ್ದು ಅವನಿಗೆ ಆಗಲೇ ಸಿಕ್ಕಾಗಿದೆ. ಆಗ ಅವನು ಈ ಒಂದು ಸಾಧಾರಣ ಇಂದ್ರಿಯ ವಿಷಯಗಳಲ್ಲಿ ಅವನಿಗೆ ಆಸಕ್ತಿ ಅನ್ನುವಂಥದ್ದು ಇರೋದಿಲ್ಲ. ಆಗ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ಇಂದ್ರಿಯ ವಿಚಾರಗಳಲ್ಲಿ ಆಸಕ್ತಿ ಹೊರಟೋಗುತ್ತೆ ಅಂತಂದ್ರೆ, ಅವನ ಜೀವನದಲ್ಲಿ ಅಂದ್ರೆ ಎಲ್ಲರ ಹಾಗೆ ಅವನ ಜೀವನದಲ್ಲಿ ಸುಖ ದುಃಖ ಅನ್ನುವಂಥದ್ದು, ಶೀತೋಷ್ಣ ಮಾನ ಅಪಮಾನಗಳು ಅನ್ನುವಂಥದ್ದು ಎಲ್ಲವೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ಅವನ ಅದರಿಂದ ಯಾವುದೇ ರೀತಿ ಅವನಿಗೆ ಏನು ವ್ಯತ್ಯಾಸನೇ ಆಗೋದಿಲ್ಲ. ಅಂದ್ರೆ ಅವನಿಗೆ ಈಗಾಗ್ಲೇ ಏನ್ ಸಿಗ್ಬೇಕಾಗಿತ್ತು ಅದು ಸಿಕ್ಕಾಗಿದೆ. ಇದೆಲ್ಲವೂ ಕೂಡ ಅವನಿಗೆ ತೀರಾ ಗೌಣ ಅನ್ಸುತ್ತೆ. ಹಾಗೆ ಹೇಳ್ತಾ ಇದ್ದಾರೆ, ಯಾರು ಮನಸ್ಸನ್ನ ಗೆದ್ದಿದ್ದಾರೆ ಮತ್ತೆ ಪರಮಾತ್ಮನನ್ನ ಮುಟ್ಟಿದ್ದಾರೆ, ಅಂತವರಿಗೆ ಸುಖ ದುಃಖ ಶೀತೋಷ್ಣ ಮಾನ ಅಪಮಾನಗಳು ಎಲ್ಲವೂ ಕೂಡ ಒಂದೇ ರೀತಿ ಅವರು ಪರಿಗಣಿಸ್ತಾರೆ. ಅಂದ್ರೆ ಈ ಭೌತಿಕ ಜಗತ್ತು ಅನ್ನುವಂಥದ್ದು ದುಃಖಾಲಯ. ಇಲ್ಲಿ ಈ ಎಲ್ಲಾ ವಿಷಯಗಳು ಕೂಡ ಈ ಒಂದು ಏನಂತ ಹೇಳ್ತಾರೆ, ಈ ಬದಲಾಗುವ ಒಂದು ಹವಾಮಾನ ಅಂತ ಹೇಳ್ತಾರೆ, ಅಥವಾ ಇನ್ನೇನಂತಾರೆ, ಋತುಗಳಿದ್ದಾಗೆ. ಈ ಒಂದು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅನ್ನೋ ರೀತಿಯಲ್ಲಿ ಈ ಸುಖ ದುಃಖ ಅನ್ನುವಂಥದ್ದು, ಶೀತೋಷ್ಣ ಮಾನ ಅಪಮಾನ ಅನ್ನುವಂಥದ್ದು ಒಂದರ ನಂತರ ಒಂದು ಸಾಧಾರಣವಾಗಿ ಎಲ್ಲರ ಜೀವನದಲ್ಲಿ ಬರ್ತಾ ಇರುತ್ತೆ. ಅದರಿಂದ ಅವ್ರಿಗೆ ಯಾವುದೇ ಒಂದು ವ್ಯತ್ಯಾಸ ಅನ್ನುವಂಥದ್ದು ಆಗೋದಿಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 8. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯಚ್ಯುತೆ ಯೋಗಿ ಸಮಾಲೋ ಲೋಷ್ಟಾಶ್ಮಕ ಕಾಂಚನಃ.
ಅನುವಾದ: ಒಬ್ಬ ಮನುಷ್ಯನು ತಾನು ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳಿಂದ ಸಂಪೂರ್ಣ ತೃಪ್ತಿಯನ್ನು ಪಡೆದಿದ್ದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರವಾಗಿರುತ್ತಾನೆಂದು ಮತ್ತು ಯೋಗಿ ಎಂದು ಹೇಳುತ್ತಾರೆ. ಇಂತಹ ಮನುಷ್ಯನು ಸಮಾಧಿಯಲ್ಲಿದ್ದು ಇಂದ್ರಿಯಗಳನ್ನು ಗೆದ್ದಿರುತ್ತಾನೆ. ಮಣ್ಣಾಗಲಿ ಕಲ್ಲಾಗಲಿ ಅಥವಾ ಚಿನ್ನವಾಗಲಿ ಎಲ್ಲವನ್ನೂ ಆತನು ಒಂದೇ ರೀತಿಯಾಗಿ ಕಾಣುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾವಾಗ ಮನುಷ್ಯ ತಾನು ಗಳಿಸಿದ ಜ್ಞಾನ ಮತ್ತೆ ಸಾಕ್ಷಾತ್ಕಾರ, ಅಂದ್ರೆ ಯಾವಾಗ ಅವನಿಗೆ ಭಗವಂತನನ್ನ ತನ್ನ ಹೃದಯದಲ್ಲಿ ಸಾಕ್ಷಾತ್ಕರಿಸ್ಕೊಳ್ತಾನೆ, ಆಗ ಅವನಲ್ಲಿ ಈ ಒಂದು ತೃಪ್ತಿ ಅನ್ನುವಂಥದ್ದು ಅವನಿಗೆ ಅದು ಸಂಪೂರ್ಣವಾಗಿ ಸಿಗುತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿದ್ದಾಗ ಅವನನ್ನ ಯೋಗಿ ಅಂತ ಕರೀತಾರೆ. ಅಂದ್ರೆ ಆ ಯೋಗಿ ಅಂತಂದ್ರೆ ಭಗವಂತನ ಸಂಪರ್ಕದಲ್ಲಿ ಇರುವಂತವನು ಅಂತ. ಇಂತಹ ಮನುಷ್ಯನು ಸಮಾಧಿಯಲ್ಲಿದ್ದು ಇಂದ್ರಿಯಗಳನ್ನ ಗೆದ್ದಿರ್ತಾನೆ. ಅಂದ್ರೆ ಅವನಿಗೆ ಪರಿಪೂರ್ಣವಾಗಿ ಅಂತರ್ಮುಖಿಯಾಗಿದ್ದಾನೆ, ಬಹಿರ್ಮುಖಿ ಅಲ್ಲ. ಬಹಿರ್ಮುಖವಾಗಿ ಅವನಿಗೆ ಏನೇ ಆದ್ರೂ ಕೂಡ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಪರಿಪೂರ್ಣವಾಗಿ ಅವನ ಒಂದು ಮನಸ್ಸು ಸದಾ ಭಗವಂತನ ಒಂದು ಆಸ್ವಾದನೆಯಲ್ಲಿ, ಅದು ನಿಜವಾದ ಸಂತೋಷವನ್ನ, ಆನಂದವನ್ನ ಅದು ಅನುಭವಿಸ್ತಾ ಇರ್ಬೇಕಾದ್ರೆ ಅವನಿಗೆ ಹೊರಗಿನ ಜಗತ್ತಿನಲ್ಲಿ ಏನೆಲ್ಲ ಇದೆ ವಿಷಯಗಳು, ಅವುಗಳ ಮೇಲೆ ಅವನು ಯಾವುದೇ ವ್ಯತ್ಯಾಸ ಅನ್ನೋದಿಲ್ಲ ಅಂತ ಹೇಳಿದ್ರೆ, ಮಣ್ಣು ಕಲ್ಲು ಅಥವಾ ಚಿನ್ನ ಯಾವುದನ್ನು ಕೂಡ ಅವನು ವ್ಯತ್ಯಾಸ ಮಾಡೋದಿಲ್ಲ. ಅದು ಯಾವ್ದ್ರಲ್ಲೂ ಕೂಡ ಅವನಿಗೆ ಆಸಕ್ತಿ ಇಲ್ಲ ಅಂತ ಅಲ್ಲಿ ಪ್ರಭುಪಾದರು ನಮ್ಗೆ ಒಂದು ವಿಷಯವನ್ನಲ್ಲಿ ಹೇಳ್ತಾರೆ. ಭಾವಾರ್ಥದಲ್ಲಿ ನೋಡೋಣ ಏನಂತ ಹೇಳಿದಾರೆ ಅಂದ್ರೆ, ಈ ಐಹಿಕ ಪಾಂಡಿತ್ಯ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಏನಂತ ಹೇಳ್ತೀವಿ ಅಂದ್ರೆ ಲೌಕಿಕವಾಗಿ ನಮ್ಗೆ ಸಿಗುವಂತಹ ಒಂದು ಈ ಡಿಗ್ರಿಗಳು, ಅಂದ್ರೆ ಯಾರು ತುಂಬಾ ಓದಿರ್ತಾರೆ, PhD ಮಾಡಿರ್ತಾರೆ ಅಥವಾ ಇನ್ಯಾವುದೋ ಒಂದು ಲೌಕಿಕ ಜ್ಞಾನವನ್ನು ಪಡೆದಿರ್ತಾರೆ, ಅಂತಹ ಒಂದು ಪಾಂಡಿತ್ಯ, ಅದನ್ನೇ ಐಹಿಕ ಪಾಂಡಿತ್ಯ ಅಂತ ಹೇಳ್ತಾ ಇದ್ದಾರೆ. ಯಾವ ಸಂಬಂಧವನ್ನು ಇಟ್ಟುಕೊಂಡಿಲ್ಲದಿರುವುದರಿಂದ ಅವನು ದಿವ್ಯ ಸ್ಥಿತಿಯಲ್ಲಿ ಇರುತ್ತಾನೆ. ಅಂದ್ರೆ ಐಹಿಕ ಪಾಂಡಿತ್ಯ ಮತ್ತೆ ಊಹಾತ್ಮಕ ಚಿಂತನೆ ಅನ್ನುವಂಥದ್ದು. ಅಂದ್ರೆ ಈ ಲೌಕಿಕವಾಗಿ ನಾವು ಯಾವುದಕ್ಕೆ ಮಹತ್ವ ಕೊಡ್ತೀವಿ ಅಂತಂದ್ರೆ, ಯಾರು ಎಷ್ಟು ಜಾಸ್ತಿ ಓದಿದ್ದಾರೆ ಮತ್ತೆ ಎಷ್ಟು ಒಳ್ಳೆಯ ಒಂದು ಕೆಲಸದಲ್ಲಿದ್ದಾರೆ ಆ ವ್ಯಕ್ತಿಯನ್ನ ನಾವು ಪ್ರಶಂಸಿಸ್ತೀವಿ ಅಲ್ವಾ, ಭೌತಿಕ ಜಗತ್ತಿನಲ್ಲಿ. ಹೌದು ಮಾತಾಜಿ. ಆದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಯಾರು ಅಂತಹ ಒಂದು ಸಮಾಧಿ ಸ್ಥಿತಿಗೆ ಹೋದಂತಹ ಒಂದು ಸನ್ಯಾಸಿ ಅಥವಾ ಅಷ್ಟಾಂಗ ಯೋಗಿ ಇದ್ದಾನೆ, ಅಂತವನು ಅವನಿಗೆ ಆ ಒಂದು ವಿಷಯದಲ್ಲಿ ಯಾವುದೇ ಒಂದು ಆಸಕ್ತಿ ಇಲ್ಲ. ಅಂತಹ ಒಂದು ವ್ಯಕ್ತಿಗೆ ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನುವಂಥದ್ದು ಆ ರೀತಿ ಅವನ ಮನಸ್ಥಿತಿ ಇರೋದಿಲ್ಲ ಅಂತ. ಅವನಿಗೆ ಬರೀ ಕಲ್ಲಿನ ಚೂರುಗಳಿಗೆ ಸಮಾನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ನೋಡ್ತೀವಿ ಧ್ರುವ ಮಹಾರಾಜ, ಅವನು ಕೂಡ ಲೌಕಿಕ ಇಚ್ಛೆ ಇಟ್ಕೊಂಡು ಹೋಗ್ತಾನೆ. ಅಂದ್ರೆ ಏನಂತ ಹೇಳ್ತಾನೆ ಅಂದ್ರೆ, ಬ್ರಹ್ಮ ಅಥವಾ ಅವನ ತಾತ ಸ್ವಯಂಭೂ ಮನುವಿಗಿಂತ ಹೆಚ್ಚಿನ ಒಂದು ಸಂಪತ್ತು, ಅಂದ್ರೆ ಹೆಚ್ಚಿನ ಒಂದು ರಾಜ್ಯಭಾರವನ್ನ ತಾನು ಆಳ್ಬೇಕು, ರಾಜನಾಗಬೇಕು ಅಂತ ಇಚ್ಛೆ ಪಟ್ಕೊಂಡು ಅವನು ತಪಸ್ಸನ್ನ ಧ್ಯಾನವನ್ನ ಮಾಡ್ತಾನೆ. ಭಗವಂತ ಕಣ್ಣೆದುರುಗಡೆಗೆ ಬಂದಾಗ ಅವನೇನಂತ ಹೇಳ್ತಾನೆ, ಭಗವಂತ ಕೇಳ್ತಾನೆ, ನಿನ್ಗೆ ಏನ್ ಬೇಕು ಕೇಳು ಅಂತಂದ್ರೆ, ಅವನು ಭಗವಂತನ ಒಂದು ಆ ರೂಪವನ್ನ ನೋಡಿದ ಕೂಡ್ಲೆ ಅವನಿಗೆ ಎಲ್ಲ ರೀತಿಯ ಒಂದು ತೃಪ್ತಿಯಾಗಿ ಹೋಗುತ್ತೆ. ತೃಪ್ತಿ ಆದ್ಮೇಲೆ ಅವನೇನಂತ ಹೇಳ್ತಾನೆ, ಭಗವಂತ ನಾನು ಕಲ್ಲಿನ ಚೂರಿಗಾಗಿ ಬಂದೆ ಅಂತ ಹೇಳ್ತಾನೆ, ಗಾಜಿನ ಚೂರಿಗಾಗಿ ಬಂದೆ, ನನಗೆ ವಜ್ರದಂತೆ ನೀನ್ ಸಿಕ್ಕಿದೀಯಾ ಅಂತ. ಹಾಗೆ ಈ ಲೌಕಿಕ ವಿಷಯಗಳು ಭಗವಂತನ ಮುಂದೆ ಅವು ಕಲ್ಲಿನ ಚೂರಿಗೆ ಸಮಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಲೌಕಿಕವಾಗಿ ಯಾವ್ದೆಲ್ಲ ನಾವು ದೊಡ್ಡದು ಶ್ರೇಷ್ಠವಾದದ್ದು ಅಂತ ಅನ್ಕೋತೀವಿ, ಹೆಚ್ಚು ಓದಿರುವಂಥದ್ದು ಅಥವಾ ತುಂಬಾ ಸುಂದರವಾಗಿರುವಂಥದ್ದು ಅಥವಾ ಶ್ರೀಮಂತ ಕುಟುಂಬದಲ್ಲಿ ಜನ್ಮ ಪಡೆಯುವಂಥದ್ದು ಅಥವಾ ಉನ್ನತ ಕೆಲಸ ಸಿಗುವಂಥದ್ದು ಇಲ್ಲ ಅಥವಾ ಯಾವುದಾದ್ರೂ ಒಂದು ಅಧಿಕಾರ ಸಿಗುವಂಥದ್ದು, ಇದೆಲ್ಲವೂ ಕೂಡ ಲೌಕಿಕವಾಗಿ ತುಂಬಾ ಹೆಚ್ಚು ದೊಡ್ಡ ವಿಷಯ ಅಂತ ಅನ್ಕೋತೀವಿ. ಆದ್ರೆ ಯಾರು ಈ ಅಷ್ಟಾಂಗ ಯೋಗಿಗಳು ಅಥವಾ ಈ ಒಂದು ಭಗವಂತನ ಆಧ್ಯಾತ್ಮಿಕವಾಗಿ ಭಗವಂತನ ಸಂಪರ್ಕದಲ್ಲಿ ಇರುವಂತಹ ಒಂದು ಭಕ್ತರು ಯಾರಿದ್ದಾರೆ, ಶುದ್ಧ ಭಕ್ತರು, ಇವರೆಲ್ಲರೂ ಕೂಡ ಇಂತಹ ಲೌಕಿಕ ವಿಷಯಗಳನ್ನ ಅವರು ಯಾವುದೇ ಮಹತ್ವ ಅದಕ್ಕೆ ಇಲ್ಲ ಅನ್ನೋದನ್ನ ಅವರು ತಿಳ್ಕೊಂಡಿರ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 9. ಸುಹೃತ್ ಮಿತ್ರ ಅರಿ ಉದಾಸೀನ ಮಧ್ಯಸ್ಥಾ ದ್ವೇಷ್ಯ ಬಂಧುಷು ಸಾಧುಷು ಅಪಿ ಚ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ. ಅನುವಾದ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಪ್ರಾಮಾಣಿಕ ಹಿತೈಷಿಗಳು, ಪ್ರೀತಿಯ ಮಿತ್ರರು, ಉದಾಸೀನದಿಂದ ಇರುವವರು, ಮಧ್ಯವರ್ತಿಗಳು, ಅಸೂಯಾಪರರು, ಬಂಧುಗಳು, ಶತ್ರುಗಳು, ಸಾಧುಗಳು ಎಲ್ಲರನ್ನೂ ಸಮಭಾವನೆಯಿಂದ ಮನುಷ್ಯನು ಕಾಣಬಲ್ಲವನಾದಾಗ ಆತನನ್ನು ವಿಶೇಷವಾಗಿ ಉನ್ನತನೆಂದು ಪರಿಗಣಿಸುತ್ತಾರೆ. ಅಂದ್ರೆ ಅಂತಹ ಒಂದು ಸ್ಥಿತಿಗೆ ಹೋದಂತಹ ವ್ಯಕ್ತಿ, ಅಂದ್ರೆ ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ,
ಯಾರಿಗೆ ಅವನ ಜೀವನದ ಮಹತ್ವ ತಿಳಿದಿದೆ ಆ ಅಂತಹ ವ್ಯಕ್ತಿ ಅವನು ಎಲ್ಲರನ್ನು ಕೂಡ ಒಂದೇ ರೀತಿ ಕಾಣ್ತಾನೆ ಅಂತ. ಅಂದ್ರೆ ಮಿತ್ರ ಮತ್ತೆ ಶತ್ರು ಯಾರ ವಿಷಯದಲ್ಲೂ ಅವನಿಗೆ ವ್ಯತ್ಯಾಸ ಇಲ್ಲ. ಮತ್ತೆ ಅವನು ಬಂಧುಗಳನ್ನ, ಸಾಧುಗಳನ್ನ, ಅವನನ್ನ ದ್ವೇಷಿಸುವವರನ್ನ, ಅವನನ್ನ ಪ್ರೀತಿಸುವಂತವರು, ಅವನ ಹಿತೈಷಿಗಳು ಎಲ್ಲರನ್ನೂ ಕೂಡ ಅವನು ಸಮಭಾವನೆಯಿಂದ ನೋಡ್ತಾ ಇದ್ದಾನೆ. ಯಾಕೆ ಆ ರೀತಿ ನೋಡ್ತಾನೆ ಅಂತಂದ್ರೆ ಅವನ ಒಂದು ಜೀವನದಲ್ಲಿ ಈಗ ಯಾರು ಶತ್ರುವಾಗಿ ಬಂದಿದ್ದಾನೆ, ಮಿತ್ರನಾಗಿ ಬಂದಿದ್ದಾನೆ, ಹಿತೈಷಿಯಾಗಿ ಬಂದಿದ್ದಾನೆ, ಅಥವಾ ಅವನನ್ನ ದ್ವೇಷಿಸುವಂತವನಾಗಿ ಬಂದಿದ್ದಾನೆ, ಅವರೆಲ್ಲರೂ ಕೂಡ ಅವನ ಕರ್ಮಾನುಸಾರವಾಗಿ ಬಂದಿರುವಂತದ್ದು. ಅಂದ್ರೆ ಆ ವ್ಯಕ್ತಿ ಅವನು ಮಾಡಿರುವಂತ ಕರ್ಮಕ್ಕೆ ಅನುಗುಣವಾಗಿ ಈಗ ಆ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಅವನಿಗೆ ಮಿತ್ರನಾಗ್ತಾ ಇದ್ದಾನೆ, ಅವನ ಒಂದು ಕರ್ಮಾನುಸಾರ ಅವನಿಗೆ ಶತ್ರು ಆಗ್ತಾ ಇದ್ದಾನೆ. ಆ ಕಾರಣದಿಂದ ಅವನು ಎಲ್ಲರನ್ನೂ ಕೂಡ ಸಮಾನವಾಗಿ ಸದಾ ನೋಡ್ತಾನೆ. ಅಂದ್ರೆ ಈ ಎಲ್ಲ ಆ ಏನು ವ್ಯತ್ಯಾಸಗಳು ಬರ್ತಿದೆ, ದ್ವಂದ್ವಗಳು ಬರ್ತಿದೆ, ಅದು ಅವರ ಕರ್ಮಾನುಸಾರ ಬರ್ತಿದೆ. ಅಂತಹ ಕರ್ಮಗಳು ಇಲ್ಲವಾದ್ರೆ ಅಲ್ಲಿ ಅವನಿಗೆ ಯಾರು ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಆ ಕಾರಣದಿಂದ ಅವನು ಅಂತಹ ಮನಸ್ಥಿತಿಗೆ ಹೋದಾಗ, ಅಂದ್ರೆ ಭಗವಂತನ ಜೊತೆ ಸಂಪರ್ಕವನ್ನು ಏರ್ಪಡಿಸಿಕೊಂಡಂತ ಯೋಗಿ ಆದಾಗ ಅಥವಾ ಶುದ್ಧ ಭಕ್ತನಾದಾಗ ಅವನೆಲ್ಲರನ್ನು ಕೂಡ ಸಮಾನ ಸ್ಥಿತಿಯಲ್ಲಿ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 10. ಹರೇ ಕೃಷ್ಣ. ಯೋಗಿ ಯುಂಚಿತ ಕಥಮಾತ್ಮಾನಂ ರಹಸಿ ಸ್ಥಿತಃ ಏಕಾಗ್ರೈ ಯತಃ ಚಿತ್ತಾತ್ಮ ನಿರಾಶಿರ್ ಏನ್ ಮತ ನಿರಾಶಿರ ಪರಿಗ್ರಹ. ಅನ್ನುವುದು ಯೋಗಿಯು ತನ್ನ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಆತನು ಬಯಕೆಗಳಿಂದ ಮತ್ತು ಗಳಿಕೆಯ ಆಸೆಯಿಂದ ಮುಕ್ತನಾಗಿರಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಈ ಯಮ ನಿಯಮಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಷ್ಟಾಂಗ ಯೋಗದಲ್ಲಿ ಬರುವಂತಹ ನಿಯಮಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವುದು ಅಂತಂದ್ರೆ, ಯೋಗಿ ಅವನು ಸದಾ ದೇಹ, ಮನಸ್ಸು ಮತ್ತು ಆತ್ಮಗಳನ್ನ ಭಗವಂತನ ಸೇವೆಯಲ್ಲೇ ತೊಡಗಿಸ್ಬೇಕು. ಅಂದ್ರೆ ಕಾಯ, ವಾಚ, ಮನಸ್ಸು ಅವನು ಸದಾ ಭಗವಂತನ ಸ್ಮರಣೆಯಲ್ಲಿ ಇರ್ಬೇಕು ಅಂತಂದ್ರೆ ಭಗವಂತನ ಸೇವೆಯಲ್ಲಿಯೇ ತೊಡಗಬೇಕು. ಮತ್ತೆ ಏಕಾಂತ ಸ್ಥಳದಲ್ಲಿ ವಾಸ ಮಾಡಬೇಕು. ಏಕಾಂತ ಸ್ಥಳ ಅಂತಂದ್ರೆ ಇಂದಿನ ಕಾಲದಲ್ಲಿ ಒಂದು ವಿಶೇಷ ಸ್ಥಾನಗಳನ್ನ ಹೇಳ್ತಾರೆ. ಅಂದ್ರೆ ಆ ಇಲ್ಲಿ ಕೊಟ್ಟಿದ್ದಾರೆ ಭಾವಾರ್ಥದಲ್ಲಿ ಪ್ರಭುಪಾದರು ಎಂತಹ ಒಂದು ಸ್ಥಳಗಳು ಅಂತಂದ್ರೆ ಹರಿದ್ವಾರ, ವೃಂದಾವನ, ಈ ರೀತಿ ವಿಶೇಷ ಸ್ಥಳಗಳು. ಅಂತಹ ಸ್ಥಳಗಳಲ್ಲಿ ಹೋಗಿ ಅವರು ಈ ಒಂದು ಅಷ್ಟಾಂಗ ಯೋಗವನ್ನ ಮಾಡ್ತಾ ಇದ್ರು. ಅಂದ್ರೆ ಈಗ ನಾವು ನೋಡ್ತೀವಿ, ಯುದ್ಧ ನಡೀತಾ ಇರುವಂತದ್ದು ಕುರುಕ್ಷೇತ್ರ ಭೂಮಿಯಲ್ಲಿ, ಅದನ್ನು ಕೂಡ ಪವಿತ್ರ ಸ್ಥಳ ಅಂತ ಹೇಳಿ, ಯಾತ್ರಾ ಸ್ಥಳ ಅಂತ ಹೇಳಿ ಅಲ್ಲೂ ಕೂಡ ಅನೇಕ ಯಾಗ ಯಜ್ಞಗಳನ್ನ, ಈ ರೀತಿ ಧ್ಯಾನ ತಪಸ್ಸುಗಳನ್ನ ಆಚರಣೆ ಮಾಡೋದಕ್ಕೆ ಅದನ್ನ ಬಳಸ್ತಿದ್ರು. ಅಂತಹ ಸ್ಥಳಗಳಲ್ಲಿ ವಾಸ ಮಾಡಬೇಕು ಅಂತ. ಆದ್ರೆ ಈಗಿನ ಕಾಲದಲ್ಲಿ ಅಂತಹ ಪವಿತ್ರ ಸ್ಥಳಗಳು ಅಥವಾ ಆ ಪವಿತ್ರ ಸ್ಥಳಗಳು ಇದ್ರೆ ಅಲ್ಲಿ ಏಕಾಂತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲೆಲ್ಲ ಜನ ಜಂಗುಳಿ ಇರುತ್ತೆ. ಮತ್ತೆ ಇಲ್ಲಿ ಯಾವಾಗಲೂ ಎಚ್ಚರದಿಂದ ಮತ್ತೆ ಮನಸ್ಸನ್ನ ನಿಯಂತ್ರಣ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸದಾ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಇಲ್ಲಿ ಯಾವ ರೀತಿ ಸಾಧಿಸ್ತಾ ಇದ್ದಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆ ತೊಡಗಿರುವಂತ ವ್ಯಕ್ತಿ ಸುಲಭವಾಗಿ ಅದನ್ನ ಮಾಡ್ತಾನೆ. ಆದ್ರೆ ಅಷ್ಟಾಂಗ ಯೋಗಿ ಏನ್ ಮಾಡ್ತಾನೆ, ಬಲವಂತವಾಗಿ ಪ್ರಯತ್ನ ಪೂರ್ವಕವಾಗಿ ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತವ್ರು ಹೇಗೆ ಸುಲಭವಾಗಿ ಅದನ್ನ ಮಾಡ್ತಾರೆ ಅಂತಂದ್ರೆ, ಅವರ ಮನಸ್ಸು ಅಂದ್ರೆ ನಾವು ಅತಿಯಾಗಿ ಯಾರನ್ನ ಪ್ರೀತಿಸ್ತೀವಿ ಅವರನ್ನ ನಾವು ಕಷ್ಟಪಟ್ಟು ನೆನಪಿಸ್ಕೋಬೇಕಾಗತ್ತ. ಈಗ ಇಲ್ಲ ಮಾತಾಜಿ. ತುಂಬಾ ಸುಲಭವಾಗಿ ಅವ್ರನ್ನ ನಮ್ಮ ನೆನಪಿನಲ್ಲಿ, ಆದ್ರೆ ನಾವು ಮರಿಬೇಕು ಅಂದ್ರೂ ಕೂಡ ನಾವು ಮರೆಯಕ್ಕಾಗೋದಿಲ್ಲ. ನಮ್ಮ ಸ್ಮರಣೆಗೆ ಅವ್ರು ಬರ್ತಾನೆ ಇರ್ತಾರೆ. ಹಾಗೆ ಈಗ ನಿಮ್ಮನೇಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗುವಂತ ಮಗು ಇದ್ರೆ, ಆ ಮಗುವಿನ ನೀವು ಶಾಲೆಗೆ ಕಳ್ಸಿದ್ರೆ ಆ ಮಗುವಿನ ವಸ್ತುಗಳು ಅಲ್ಲಿ ಇಲ್ಲಿ ನೋಡಿದಾಗಲ್ಲ ಆ ಮಗುವಿನ ನೆನಪಾಗುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗೆ ಯಾರು ಶುದ್ಧ ಭಕ್ತನಿರ್ತಾನೆ ಅವನು ಭಗವಂತನನ್ನ ಮನಸಾರೆ ಅವನು ಪ್ರೀತಿಸ್ತಿರ್ತಾರೆ. ಅವನ ಸೇವೆಯಲ್ಲಿ ಸದಾ ತೊಡಗಿರುವ ಇಚ್ಛೆಯಲ್ಲಿ ಇರ್ತಾರೆ. ಹಾಗಿರ್ಬೇಕಾದ್ರೆ ಅವನನ್ನ ಮರೆಯೋದೇ ಇಲ್ಲ, ಅವನನ್ನ ಎಲ್ಲಾ ಸಮಯದಲ್ಲೂ ನೆನಪಿಸ್ಕೋತಾ ಇರ್ತಾರೆ. ಆದ್ರೆ ಯಾರು ಈ ಅಷ್ಟಾಂಗ ಯೋಗಿಗಳಿದ್ದಾರೆ ಅವ್ರೇನ್ ಮಾಡ್ತಾರೆ, ಪ್ರಯತ್ನ ಪೂರ್ವಕವಾಗಿ ಅವರ ಮನಸ್ಸನ್ನ ಅವರ ಒಂದು ಸ್ಮರಣೆಯಲ್ಲಿ ತೊಡಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಮತ್ತೆ ಆತನು ಬಯಕೆಗಳಿಂದ ಮತ್ತೆ ಗಳಿಕೆಯ ಆಸೆಯಿಂದ ಮುಕ್ತನಾಗಿರ್ಬೇಕು. ಅಂದ್ರೆ ಅವನಿಗೆ ಹಣದ ಆಸೆ ಅಥವಾ ಇನ್ಯಾವುದೋ ಒಂದು ಇಂದ್ರಿಯ ಭೋಗವನ್ನ ಪಡೆಯುವಂತ ಆಸೆಗಳು ಅವನಿಗೆ ಇರಬಾರ್ದು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ ಯೋಗಿಯಾದವನಿಗೆ. ಶ್ಲೋಕ 11, 12.
ಶುಚೋ ದೇಶೇ ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾನಸ ಆತ್ಮಾನಂ ಜ್ಞಾತು ಚಿಂತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ತತೈಕಾಗ್ರಂ ಮನಂ ಕೃತ್ವಾ ಯಥಾಚಿ ತೇಕ್ತಿಯಾ ಕ್ರಿಯಾ ಉಪವಿಶ್ಯಾನಸ್ತೆ ಯದ್ಯಾಜ್ಞತ್ ಯೋಗಮಾತ್ಮ ವಿಶುದ್ಧಯೇ. ಅನುವಾದ. ಯೋಗಾಭ್ಯಾಸ ಮಾಡಲು ಏಕಾಂತವಾದ ಸ್ಥಳಕ್ಕೆ ಹೋಗಬೇಕು. ನೆಲದ ಮೇಲೆ ದರ್ಬೆಯನ್ನು ಇಟ್ಟು ಅದನ್ನು ಜಿಂಕೆಯ ಚರ್ಮ ಮತ್ತು ಮೃದುವಾದ ಬಟ್ಟೆಯಿಂದ ಮುಚ್ಚಬೇಕು. ಪೀಠವು ಬಹಳ ಎತ್ತರವಾಗಿಯೂ ಇರಬಾರದು, ಬಹಳ ತಗ್ಗಾಗಿಯೂ ಇರಬಾರದು ಮತ್ತು ಅದು ಪವಿತ್ರವಾದ ಸ್ಥಳದಲ್ಲಿರಬೇಕು. ಯೋಗಿಯು ಅದರ ಮೇಲೆ ದೃಢವಾಗಿ ಕುಳಿತು ತನ್ನ ಮನಸ್ಸನ್ನು, ಇಂದ್ರಿಯಗಳನ್ನು ಮತ್ತು ಕಾರ್ಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಿ ಹೃದಯವನ್ನು ಶುದ್ಧೀಕರಿಸಿ ಯೋಗಾಭ್ಯಾಸ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈ ಒಂದು ಯೋಗ ಅಂತಂದ್ರೆ ಯೋಗ ರುಕ್ಷು ಅಂತ ಹೇಳ್ತಾರೆ. ಯಾರು ಕಾರ್ಯವೇ ಸಾಧನ ಅಂತ ಹೇಳಿದ್ರು ಆ ಹಂತದಲ್ಲಿ ಇರುವಂತವ್ರು, ಪ್ರಾರಂಭಿಕ ಹಂತದಲ್ಲಿ ಇರುವಂತವ್ರು, ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಏಕಾಂತ ಸ್ಥಳಕ್ಕೆ ಹೋಗ್ತಾರೆ. ಮತ್ತೆ ಅಲ್ಲಿ ಆಸನ ಯಾವ ರೀತಿ ಕೂತ್ಕೋಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ದರ್ಬೆಯ ಹುಲ್ಲನ್ನ ಇಟ್ಟು ಅದರ ಮೇಲೆ ಜಿಂಕೆ ಚರ್ಮವನ್ನ ಹೊದಿಸುವಂತದ್ದು, ಅದರ ಮೇಲೆ ಮೃದುವಾದ ಬಟ್ಟೆನ ಮುಚ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಜಿಂಕೆ ಚರ್ಮವನ್ನ ಹೊದಿಸುವ ಮೂಲಕ ಅಲ್ಲಿ ಸಹಿಸೃಪಗಳು ಅಂತ ಹೇಳ್ತಾರೆ. ಈ ಒಂದು ಹರಿದಾಡುವಂತಹ ಒಂದು ಪ್ರಾಣಿಗಳು ಅಂದ್ರೆ ಹಾವಿರ್ಬೋದು, ಚೇಳಿರ್ಬೋದು, ಹಲ್ಲಿ, ಇಂಥವುಗಳು ಅವರ ಒಂದು ತಪಸ್ಸಿಗೆ ಭಂಗ ಮಾಡಬಾರದು ಅಂತ ಹೇಳಿ ಅದನ್ನ ಹಾಕುವಂಥದ್ದು. ಜಿಂಕೆ ಚರ್ಮ ಇರುವ ಕಡೆ ಅವೆಲ್ಲ ಹರಿದಾಡುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಪೀಠ ಅದು ಯಾವ ರೀತಿ ಇರ್ಬೇಕು, ಕೂತ್ಕೊಳ್ಳುವಂತ ಜಾಗ, ಪವಿತ್ರವಾದ ಸ್ಥಳ, ಮತ್ತೆ ಅದು ಅತಿ ಎತ್ತರ ಅಥವಾ ಅತಿ ತಗ್ಗಾದ ಜಾಗ ಆಗಿರಬಾರ್ದು. ಅದು ಸಬತಟ್ಟಾದ ಪ್ರದೇಶದಲ್ಲಿ ಅವರು, ಪವಿತ್ರವಾದ ಸ್ಥಳದಲ್ಲಿ ಅವರು ಕೂತ್ಕೋಬೇಕು. ಮತ್ತೆ ಅವ್ರು ಯಾವ ರೀತಿ ಕೂತ್ಕೋಬೇಕು, ಅವರ ಒಂದು ಭಂಗಿ ಅಂತಂದ್ರೆ ಅವರು ಮನಸ್ಸನ್ನ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಕೊಂಡು ನೇರವಾಗಿ ಅವರ ಕುತ್ತಿಗೆ, ಅವರ ತಲೆಭಾಗ, ಅವರ ಬೆನ್ನು ಎಲ್ಲವನ್ನು ನೇರವಾಗಿ ಇರಿಸ್ಕೊಂಡು, ಮತ್ತೆ ಅವರು ಅರೆ ಮುಚ್ಚಿದ ಕಣ್ಣಿನ ಮೂಲಕ ತಮ್ಮ ಮೂಗಿನ ತುದಿಯನ್ನ ಅವರು ಗಮನ ಇಟ್ಟು ನೋಡ್ತಾ ಇರ್ತಾರೆ. ಆ ರೀತಿ ಯಾಕೆ ಮಾಡ್ತಾರೆ ಅಂತಂದ್ರೆ ಕಣ್ಣು ಮುಚ್ಚಿದ್ರೆ ಅವರು ನಿದ್ದೆಗೆ ಜಾರಬಹುದು. ಕಣ್ಣು ತೆಗ್ದಿರುವಾಗ ಅವ್ರಿಗೆ ಬೇರೆ ವಿಷಯಗಳು ನೋಡಿದ ಕೂಡಲೇ ಅವರ ಮನಸ್ಸು ಆ ವಿಷಯಗಳ ಹಿಂದೆ ಹೊರಟೋಗುತ್ತೆ. ಆ ಕಾರಣದಿಂದ ಅವರು ಮೂಗಿನ ತುದಿಯನ್ನ ಗಮನ ಇಟ್ಟು ನೋಡುವ ಮೂಲಕ ಈ ಒಂದು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಈ ಎಲ್ಲಾ ಕಷ್ಟಗಳು ಏನಿಲ್ಲ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ. ಅವರು ಬರೀ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಅದನ್ನೇ ಕಲಿಯುಗದ ಯುಗ ಧರ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬೃಹದ್ ನಾರದೀಯ ಪುರಾಣದಲ್ಲಿ ಈ ಒಂದು ಶ್ಲೋಕ ಬರುತ್ತೆ. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಏವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿರನ್ಯತ. ಅಂದ್ರೆ ಈ ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆಯನ್ನ ಬಿಟ್ಟು ಬೇರೆ ಯಾವುದೇ ಒಂದು ಅನ್ಯ ಮಾರ್ಗ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಸಾಕ್ಷಾತ್ಕಾರಕ್ಕೆ. ಹರೇ ಕೃಷ್ಣ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತರ್ಭಿರ್ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಅನುವಾದ. ದೇಹ, ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿರಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಪ್ರಶಾಂತಾತ್ಮನಾಗಿ ನಿರ್ಭಯವಾಗಿ ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಅವರು ಯಾವ ರೀತಿ ಕುತ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಥಿರವಾಗಿ ಅಂದ್ರೆ ನೇರವಾಗಿ ಕುತ್ಕೋಬೇಕು. ಮತ್ತೆ ಅವರು ಪ್ರಶಾಂತ ಆತ್ಮ ಅಂದ್ರೆ ಅವರ ಹೃದಯದಲ್ಲಿ ಬೇರೆ ಯಾವುದೇ ವಿಚಾರಗಳು ಇರಬಾರ್ದು. ನಿರ್ಭಯ ಅಂದ್ರೆ ಕಾಡಿನಲ್ಲಿ ಹೋಗಿ ಅಥವಾ ಏಕಾಂತ ಪ್ರದೇಶದಲ್ಲಿ ಹೋದಾಗ ಅಲ್ಲಿ ತನಗೆ ಏನ್ ತೊಂದರೆ ಆಗ್ಬೋದು, ಯಾರೋ ನನಗೆ ಅಪಾಯ, ಯಾರಿಂದ ಅಪಾಯ ಬರ್ಬೋದು ಅಂತ ಆ ರೀತಿ ಭಯ ಹೆದರ್ಕೊಳ್ಳುವಂತವನು ಸನ್ಯಾಸಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸನ್ಯಾಸಿ ಆದವನು ಯಾವಾಗ್ಲೂ ಭಗವಂತನಲ್ಲಿ ಅವನಿಗೆ ಶರಣಾಗತಿ ಭಾವ ಇರಬೇಕು. ಮತ್ತೆ ಅವನಲ್ಲಿ ಒಂದು ಸ್ಥಿರವಾದ ಶ್ರದ್ಧೆ ಮತ್ತೆ ನಂಬಿಕೆ ಇರಬೇಕು. ಭಗವಂತ ನನಗೆ ರಕ್ಷಣೆ ಕೊಡ್ತಾನೆ ಅಂತ. ಅಂಥವನು ಮಾತ್ರನೇ ಈ ರೀತಿ ಕಾಡಿಗೆ ಹೋಗಿ ಏಕಾಂತ ಪ್ರದೇಶದಲ್ಲಿ ಧ್ಯಾನವನ್ನ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಬ್ರಹ್ಮಚಾರಿಯಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮಚಾರಿಯಾಗಿ ಅಂತಂದ್ರೆ ಏಕಾಂತ ಅಂದ್ರೆ ಸ್ಥಿತಿಯಲ್ಲಿ ಇರುವಾಗ್ಲೂ ಕೂಡ ಅಲ್ಲಿ ಮನಸ್ಸಿನಲ್ಲಿ ಕೂಡ ಅಂದ್ರೆ
ಕಾಯ ವಾಚ ಮನಸ್ಸ ಅಂತ ಹೇಳ್ತಾರೆ. ಹಾಗೆ ಮನಸ್ಸಿನಲ್ಲೂ ಕೂಡ ಅವನು ಲೈಂಗಿಕ ಜೀವನದ ಬಗ್ಗೆ ಅವನಿಗೆ ಯೋಚನೆಗಳು ಬರಬಾರದು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿ ಅವನು ತನ್ನ ಭಗವಂತನ ಅಂದ್ರೆ ಆ ಯೋಗಿಯಾದವನು ಅವನ ಹೃದಯದಲ್ಲಿ ಭಗವಂತನ ಧ್ಯಾನವನ್ನ ಮಾಡಬೇಕು. ಮತ್ತೆ ಭಗವಂತನ ಧ್ಯಾನವನ್ನು ಮಾಡುವಾಗ ಭಗವಂತನೇ ಅವನ ಅಂತಿಮ ಗುರಿಯಾಗಿರ್ಬೇಕು. ಅಂದ್ರೆ ಭಗವಂತನನ್ನ ಪಡೆಯುವಂಥದ್ದೇ ಅವನ ಜೀವನದ ಪರಮ ಉದ್ದೇಶವಾಗಿರ್ಬೇಕು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಯುಂಜನ್ನೇವಾಂ ಸದಾತ್ಮಾನಾಂ ಯೋಗಿ ನಿಯತಮಾನಸ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ದೇಹ ಮನಸ್ಸು ಮತ್ತು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯತಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನು ಅಥವಾ ಕೃಷ್ಣನ ನಿವಾಸವನ್ನು ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆಯುತ್ತಾನೆ. ಅಂದ್ರೆ ಯಾರು ಈ ರೀತಿ ಅಭ್ಯಾಸ ಮಾಡ್ತಾನೆ ಅಂದ್ರೆ ಇದು ಅಷ್ಟಾಂಗ ಯೋಗದ ಮೂಲಕ ಮಾಡುವಂತಹ ಅಭ್ಯಾಸ. ಆದ್ರೆ ಭಗವಂತನ ಸೇವೆಯಲ್ಲಿ ಸದಾ ತೊಡಗಿರುವಂತವನು ಭಗವಂತನ ಸ್ಮರಣೆ ಸದಾ ಮಾಡ್ತಾ ಇರ್ತಾನೆ. ಅಂತವನು ಈ ದೇಹತ್ಯಾಗ ಅಂದ್ರೆ ಅವನು ಯಾವಾಗ ಈ ಲೌಕಿಕ ದೇಹ ಏನಿದೆ ಅದನ್ನ ಕೊನೆ ಆಗುತ್ತೆ, ನಂತರ ಅವನು ಭಗವಂತನ ಅಂದ್ರೆ ಭಗವಂತನ ರಾಜ್ಯಕ್ಕೆ ಪ್ರವೇಶವನ್ನ ಪಡಿತಾನೆ ಅನ್ನೋಂಥದ್ದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನ ರಾಜ್ಯಕ್ಕೆ ಪ್ರವೇಶವನ್ನ ಪಡಿಬೇಕು ಅಂತಂದ್ರೆ ನಾವು ಎಲ್ಲಾ ಐಹಿಕ ಇಚ್ಛೆಗಳನ್ನ ಬಿಟ್ಟು ಭಗವಂತನನ್ನ ಜೀವನದ ಪರಮ ಗುರಿಯನ್ನಾಗಿಸ್ಕೊಳ್ಬೇಕು. ಆಗ ಮಾತ್ರ ಅದು ಸಾಧ್ಯ ಅನ್ನೋದನ್ನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಶ್ಲೋಕ 16. ಜ್ಞಾತ್ಯ ಶತ್ರುಸ್ತು ಯೋಗೋ ಅಸ್ತಿ ನ ಚೈಕ ನಾಸ್ತಮನಸ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ಚೈವ ಚಾರ್ಜುನ. ಅನುವಾದ. ಅರ್ಜುನನೇ, ಮನುಷ್ಯನು ಅತಿ ಹೆಚ್ಚಾಗಿ ತಿಂದರೋ ಅಥವಾ ಅತಿ ಸ್ವಲ್ಪ ತಿಂದರೋ, ಅತಿ ಹೆಚ್ಚಾಗಿ ನಿದ್ರೆ ಮಾಡಿದರೋ ಅಥವಾ ತಕ್ಕಷ್ಟು ನಿದ್ರೆ ಮಾಡದಿದ್ದರೂ ಯೋಗಿಯಾಗಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅತಿ ಹೆಚ್ಚಾಗಿ ತಿಂದ್ರೆ ಏನಾಗುತ್ತೆ? ಸೋಮಾರಿತನ ಬರುತ್ತೆ, ನಿದ್ದೆ ಬರುತ್ತೆ. ಅಂತಹ ಒಂದು ಮನಸ್ಥಿತಿಯಲ್ಲಿ ಅವನು ಯೋಗಾಭ್ಯಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ತಿಂದ್ರೆ ಏನಾಗುತ್ತೆ? ಆಯಾಸ ಆಗುತ್ತೆ. ಆಗ್ಲೂ ಕೂಡ ಅವನಿಗೆ ಒಂದು ಯೋಗಾಭ್ಯಾಸದಲ್ಲಿ ಮುಂದುವರಿಯಕ್ಕಾಗಲ್ಲ. ಅದೇ ರೀತಿ ನಿದ್ದೆ ಕೂಡ ದೇಹಕ್ಕೆ ಈ ಒಂದು ಭಕ್ತನೂ ಅಷ್ಟೇ. ಅವನು ಆಹಾರ ಯಾಕೆ ಸೇವನೆ ಮಾಡ್ತಾನೆ ಅಂದ್ರೆ ನನಗೆ ಶಕ್ತಿ ಬೇಕು, ಭಗವಂತನ ಸೇವೆ ಮಾಡೋದಕ್ಕೆ ನನಗೆ ಶಕ್ತಿ ಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಸೇವನೆ ಮಾಡ್ತಾನೆ. ಮತ್ತೆ ಅತಿ ಕಡಿಮೆ ಕೂಡ ತಿನ್ನೋದಿಲ್ಲ. ಮತ್ತೆ ನಿದ್ದೆನೂ ಹಾಗೆ. ಭಕ್ತನಾದವನು ನಿದ್ದೆ ಮಾಡುವಾಗ್ಲೂ ಕೂಡ ಭಗವಂತನ ಸೇವೆ ಮಾಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಅವನು ನಿದ್ದೆ ಯಾಕೆ ಮಾಡ್ತಾನೆ ಅಂತಂದ್ರೆ ನಿದ್ದೆ ಅನ್ನುವಂಥದ್ದು ಒಂದು ದೇಹಕ್ಕೆ ಇಂತಿಷ್ಟು ಕಾಲ ಅಂದ್ರೆ 6 ಗಂಟೆ ಕಾಲ ಪ್ರತಿಯೊಬ್ಬರು ನಿದ್ದೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ? ಆಯಾಸ ಆಗುತ್ತೆ. ಮತ್ತೆ ನಾವು ಶಕ್ತಿಹೀನರಾಗ್ತೀವಿ. ಆ ಶಕ್ತಿ ದೇಹದಲ್ಲಿ ಉಳಿಸ್ಕೋಬೇಕು. ತಾನಿನ್ನ ನಾಳೆ ಎದ್ದು ಭಗವಂತನ ಸೇವೆಯಲ್ಲಿ ಮತ್ತೆ ಮುಂದುವರಿಬೇಕು ಅಂತಂದ್ರೆ ದೇಹದಲ್ಲಿ ಶಕ್ತಿ ಬೇಕು. ಅದಕ್ಕಾಗಿ ಅವನು ಎಷ್ಟು ಬೇಕೋ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರನೇ ನಿದ್ದೆಯನ್ನ ಮಾಡ್ತಾನೆ. ಯೋಗಿಯಾದವನು ಆ ರೀತಿ ಇರಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅತಿಯಾಗಿ ಮಾಡಿದ್ರು ಅತಿ ಕಡಿಮೆ ಮಾಡಿದ್ರು ಕೂಡ ಅವನು ನಿಜವಾದ ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಮಿತವಾಗಿರುವವನಿಗೆ ಯೋಗ ಪದ್ಧತಿಯ ಅಭ್ಯಾಸವು ಎಲ್ಲಾ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು. ಅಂದ್ರೆ ಯಾವ್ದೆಲ್ಲ ಮಾಡ್ತೀವಿ ಪ್ರತಿಯೊಂದನ್ನು ಕೂಡ ಮಿತವಾಗಿ ಮಾಡ್ಬೇಕು. ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನೇ ಮಾಡ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡೋದ್ರಿಂದ ಯೋಗ ಪದ್ಧತಿಯಲ್ಲಿ ನಾವು ಏನಂತ ಹೇಳ್ತಾರೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅತಿ ಹೆಚ್ಚು ಮಾಡುವಂತವ್ರು ಯಾರು? ಇಂದ್ರಿಯ ಭೋಗದಲ್ಲಿ ತೊಡಗಿರುವಂತಹ ಕಾಮ್ಯಕರ್ಮಿಗಳು. ಅವ್ರೇನ್ ಮಾಡ್ತಾರೆ? ಆ ನಾಲಿಗೆ ಚಪಲಕ್ಕೆ ಹೆಚ್ಚು ಆಹಾರ ಸೇವನೆ ಮಾಡ್ತಾರೆ. ಹೆಚ್ಚು ನಿದ್ರೆ ಮಾಡುವಂತವ್ರು ತಮೋಗುಣದಲ್ಲಿ ಇರ್ತಾರೆ. ಮತ್ತೆ ವಿಹಾರ ಕೆಲಸಗಳು ಅಂತಂದ್ರೆ ಯಾರು ಕೆಲಸ ಜಾಸ್ತಿ ಮಾಡ್ತಾರೆ ರಜೋಗುಣದಲ್ಲಿ ಇರುವಂತವ್ರು. ಅವರಿಗೆ ಹೆಚ್ಚು ಹಣ ಗಳಿಸುವ ಇಚ್ಛೆ ಇರುವಂತವ್ರು ಅಂದ್ರೆ ಬೇರೆ ಭಗವಂತನಲ್ಲದೆ ಬೇರೆ ವಿಷಯಗಳಿಗೆ ಅವರು ಹೆಚ್ಚಿನ ಮಹತ್ವವನ್ನು ಕೊಡುವ ಕಾರಣದಿಂದ ಅವರು ಭಗವಂತನ ಜೊತೆಯಲ್ಲಿ ಒಂದು ಸಂಪರ್ಕವನ್ನ ಅಥವಾ ಯೋಗಿಗಳಾಗೋದಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ. ಅದನ್ನ ಯಾವ ರೀತಿ ನಾವು ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಅಭ್ಯಾಸ ಮಾಡುವ ಮೂಲಕ ನಾವು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನಾವು ಅದನ್ನ ಅಭ್ಯಾಸ ಮಾಡ್ತೀವಿ ಆಗ ಎಲ್ಲ ಐಹಿಕ ದುಃಖಗಳು ಕಡಿಮೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ.
ಶ್ಲೋಕ ಲೋಕ 18. 18 ಹರೇ ಕೃಷ್ಣ. ಯದಾ ವಿನಿಯತಂ ಚಿತ್ತಂ ಆತ್ಮನೈವ ತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಯುಕ್ತೋಚ್ಯತೆ ತದಾ. ಅನುವಾದ: ಯೋಗಾಭ್ಯಾಸದಿಂದ ಯೋಗಿಯು ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತಿಗೆ ಒಳಪಡಿಸಿ ಯಾವುದೇ ಐಹಿಕ ಬಯಕೆಗಳಿಲ್ಲದೆ ಆಧ್ಯಾತ್ಮಿಕತೆಯಲ್ಲಿ ನೆಲೆಸಿದಾಗ ಆತನನ್ನು ಯೋಗದಲ್ಲಿ ವ್ಯವಸ್ಥಿತವಾಗಿರುವವನೆಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಯಾವಾಗ ಅವನು ಯೋಗಾಭ್ಯಾಸದಲ್ಲಿ ಮುಂದುವರಿತಾನೆ, ಅಂದ್ರೆ ಈ ಒಂದು ಅಷ್ಟಾಂಗ ಯೋಗವನ್ನು ಮಾಡ್ತಾನೆ ಅಂತವನು, ಅಥವಾ ಆಧ್ಯಾತ್ಮಿಕವಾಗಿ ಮುಂದುವರಿದಂತಹ ಶುದ್ಧ ಭಕ್ತರು ಕೂಡ ಅವರು ಯಾವ ರೀತಿ ಇರ್ತಾರೆ ಅಂದ್ರೆ, ಅವರ ಒಂದು ಮಾನಸಿಕ ಚಟುವಟಿಕೆಗಳು ಅದು ಅಂದ್ರೆ ಮನಸ್ಸು ಸಮಾಧಿ ಸ್ಥಿತಿಯಲ್ಲಿ ಹೋದಾಗ ಮನಸ್ಸು ಯಾವ ರೀತಿ ಅಂದ್ರೆ ಅವನು ಯೋಗಿಯಾದವನು ಏನ್ ಹೇಳ್ತಾನೆ ಆ ರೀತಿ ಕೇಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಭುಪಾದ್ರು ಏನಂತ ಹೇಳ್ತಾರೆ ಅಂದ್ರೆ, ಒಂದು ಮೇಜಿನ ಮೇಲೆ ಒಂದು ಲೋಟವನ್ನ ಇಟ್ರೆ, ನೀರಿನ ಲೋಟವನ್ನ ಇಟ್ರೆ ಅದು ಹೇಗೆ ಅಚಲವಾಗಿ ಅಲ್ಲೇ ನಿಲ್ಲುತ್ತೆ ಅಲುಗಾಡದಿರ, ಹಾಗೆ ಅವನ ಮನಸ್ಸು ಆ ಯೋಗಿ ಹೇಳಿದ ಹಾಗೆ ಕೇಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಐಹಿಕ ಬಯಕೆಗಳು ಅವನಲ್ಲಿ ಇರೋದಿಲ್ಲ. ಅಂದ್ರೆ ಯಾವಾಗಾದ್ರೂ ನಮ್ಗೆ ಐಹಿಕ ಬಯಕೆಗಳಿತ್ತು ಅಂತಂದ್ರೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ಅನೇಕ ಜನ ಯಾವ ರೀತಿ ಇರ್ತಾರೆ ಅಂದ್ರೆ, ಅವರಿಗೆ ಯೋಗಾಭ್ಯಾಸ ಅಂತಂದ್ರೆ ಅವ್ರಿಗೆ ಅದೊಂದು ಆಸನಗಳು ಮಾತ್ರ. ಅಂದ್ರೆ ಚೆನ್ನಾಗಿ ಇಂದ್ರಿಯ ಭೋಗದ ವಿಷಯಗಳಲ್ಲಿ ತೊಡಗ್ತಾರೆ, ಚೆನ್ನಾಗಿ ತಿಂತಾರೆ, ಎಲ್ಲ ಬೇಡದ ಅಭ್ಯಾಸಗಳನ್ನು ಮಾಡ್ತಾರೆ, ಮತ್ತೆ ಆರೋಗ್ಯವನ್ನ ಸುಧಾರಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ಯೋಗಾಭ್ಯಾಸವನ್ನ ಮಾಡ್ತಾರೆ, ಅಂದ್ರೆ ಯೋಗ ಕ್ಲಾಸಸ್ಗೆ ಹೋಗ್ತಾರೆ. ಅಂತವ್ರು ನಿಜವಾದ ಯೋಗಿಗಳು ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ಕೆಲವೊಂದು ಜನ ಯೋಗಿಗಳು ಗಂಭೀರವಾಗಿ ಮಾಡ್ತಾ ಇರ್ತಾರೆ, ಆದ್ರೆ ಅವರಲ್ಲಿ ಒಂದು ಸಿದ್ಧಿಗಳು ಅಂತ ಹೇಳ್ತಾರೆ, ಆ ಸಿದ್ಧಿಗಳಲ್ಲಿ ಆಸಕ್ತಿಯನ್ನು ಹೊಂದಿರುವಂತವ್ರು, ಅವರು ಕೂಡ ಪರಿಪೂರ್ಣ ಯೋಗಿ ಅಂತ ಕರೆಸ್ಕೊಳ್ಳೋದಿಲ್ಲ. ನಿಜವಾದ ಯೋಗಿ ಯಾರು ಅಂತಂದ್ರೆ, ಹೃದಯದಲ್ಲಿ ಪರಮಾತ್ಮನನ್ನ ನೇರವಾಗಿ ಮುಖದ ನೋಡುವಂತವನೇ ನಿಜವಾದ ಯೋಗಿ ಆಗ್ತಾನೆ. ಆ ರೀತಿ ಒಂದು ಯೋಗಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಅಂಬರೀಷ ಮಹಾರಾಜರ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅಂಬರೀಷ ಮಹಾರಾಜರು ಹೀಗೆ ತಮ್ಮೆಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವ ಮೂಲಕ ಭಗವಂತನನ್ನ ಒಂದು ಸಾಕ್ಷಾತ್ಕರಿಸಿಕೊಂಡ್ರು ಅನ್ನೋದನ್ನ ಇಲ್ಲಿ ಒಂದು ಉದಾಹರಣೆಯಾಗಿ ನೀಡ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಹಾ ಮಾತಾಜಿ. ಯಥಾ ದೀಪೋ ನಿವಾತಸ್ಯ ನ ಇಜ್ಞತೆ ಸ ಉಪಮಾ ಸ್ಮೃತ ಯೋಗಿನೋ ಯುತ ಚಿತ್ತಸ್ಯ ಯುಶ್ಚಿತು ಯೋಗಂ ಆತ್ಮನಂ. ಅನುವಾದ: ಗಾಳಿ ಬೀಸದ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುವುದೋ ಹಾಗೆಯೇ ಮನಸ್ಸನ್ನು ನಿಯಂತ್ರಿಸುವ ಆಧ್ಯಾತ್ಮವಾದಿಯು ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ ನಿಶ್ಚಲನಾಗಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದನ್ನ ಧ್ಯಾನ ಅಂತ ಹೇಳ್ತಾರೆ. ಅಂದ್ರೆ ಧ್ಯಾನ ಅಂದ್ರೆ ಹೇಗೆ ಅಂತಂದ್ರೆ, ಈ ಗಾಳಿ ಆಡದೆ ಇರುವಂತ ಜಾಗದಲ್ಲಿ ದೀಪವನ್ನ ಹೊತ್ತಿಸಿದ್ರೆ ಅದು ಹೇಗೆ ಅಲುಗಾಡ್ದಿರ ಆ ದೀಪ ಬೆಳಕು ಅನ್ನುವಂಥದ್ದು ಹುರಿಯುತ್ತೆ, ಆ ರೀತಿ ಅವನ ಮನಸ್ಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವನ ಮನಸ್ಸು ಸ್ವಲ್ಪ ಕೂಡ ಚಂಚಲ ಆಗೋದಿಲ್ಲ, ಅದು ಪರಿಪೂರ್ಣವಾಗಿ ಭಗವಂತನ ಧ್ಯಾನದಲ್ಲಿ ಸ್ಮರಣೆಯಲ್ಲಿ ಸದಾ ತೊಡಗಿರುತ್ತೆ ಅಂತ. ಆ ರೀತಿ ಯಾರು ಧ್ಯಾನವನ್ನ ಮಾಡ್ತಾರೆ ಅದನ್ನ ಇಲ್ಲಿ ಧ್ಯಾನದ ಹಂತ ಅಂತ ಇಲ್ಲಿ ಹೇಳ್ತೀವಿ. ಅಂದ್ರೆ ಸದಾ ಆಧ್ಯಾತ್ಮಿಕತೆಯಲ್ಲಿ ಮಗ್ನನಾಗಿದ್ದು ತಾನು ಆರಾಧಿಸುವ ಭಗವಂತನ ನಿರಂತರ ನಿಶ್ಚಲ ಧ್ಯಾನದಲ್ಲಿ ನಿಜವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವವನು ತನ್ಮಯನಾಗಿ ಗಾಳಿ ಬೀಸಿದ ಸ್ಥಳದಲ್ಲಿ ಅಲುಗದ ದೀಪದಂತೆ ಇರುತ್ತಾನೆ ಅಂತ. ಅಂದ್ರೆ ಅವನು ಒಂದು ಕ್ಷಣ ಮಾತ್ರ ಕೂಡ ಅವನು ಈ ಭೌತಿಕ ವಿಷಯಗಳಿಂದ ವಿಚಲಿತನಾಗೋದಿಲ್ಲ, ಪರಿಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ಮಗ್ನನಾಗಿ ಬಿಟ್ಟಿರ್ತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 20 ರಿಂದ 23. ಹರೇ ಕೃಷ್ಣ. ಯತ್ರೋ ಪರಮತೆ ಚಿಂತ್ರಂ ನಿರುದ್ರಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಾಂ ಪಶ್ಯನಾತ್ಮಾನಿ ತುಷ್ಟತಿ ಸುಖಮಾತ್ಯಾಂತಿಕಂ ಯದತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತಿ ಯತ್ರ ನ ಚೈವಾಯಾಂ ಸ್ಥಿತಸ್ಖಲತಿ ತದ್ವತಂ. ತ್ವಾಂ
त्वां लब्धा चापारं लाभं मन्यतेनाधिकं ततः यस्मिन् विनीतो न दुःखेन ಗುರುಣಾಪಿ ವಿಚಾಲ್ಯತೆ. ಅನುವಾದ ಬದಲು ಸಮಾಧಿ ಎಂದು ಕರೆಯುವ ಪರಿಪೂರ್ಣತೆಯ ಹಂತದಲ್ಲಿ ಇನ್ನೊಂದಿತ್ತು ಮಾತಾಜಿ. ಹರೇ ಕೃಷ್ಣ. ತಂ ಹಾ. ವಿದ್ಯಾ ದುಃಖ ಹ್ಮ್. ಸಂಯೋಗಂ ವಿಯೋಗಂ ಯೋಗ ಸಂಜಿತಂ. ತ್ವಂ ವಿದ್ಯಾ ದುಃಖ ಸಂಯೋಗ್ಯಂ ವಿಯೋಗ್ಯಂ ಯೋಗ ಸಂಜಿತಂ ನ ನಿಶ್ಚಯೇನ ಯುಕ್ತೋ ಯೋಗ ನಿರ್ವೀಣ ಚೇತಸ. ಅನುವಾದ ಮಾತಾಜಿ. ಸಮಾಧಿ ಎಂದು ಕರೆಯುವ ಪರಿಪೂರ್ಣತೆಯ ಹಂತದಲ್ಲಿ ಮನಸ್ಸು ಯೋಗಾಭ್ಯಾಸದಿಂದ ಇಹಲೋಕ ಮಾನಸಿಕ ಚಟುವಟಿಕೆಗಳಲ್ಲಿ ತೊಡಗದಂತೆ ನಿರ್ಬಂಧದಲ್ಲಿ ಇರುತ್ತದೆ. ಈ ಪರಿಪೂರ್ಣತೆಯ ಲಕ್ಷಣವೆಂದರೆ ಶುದ್ಧ ಮನಸ್ಸಿನಿಂದ ಆತ್ಮವನ್ನು ಕಾಣುವ ಶಕ್ತಿ ಮತ್ತು ಆತ್ಮವನ್ನು ಪ್ರೀತಿಸಿ ಸಂತೋಷ ಪಡುವ ಶಕ್ತಿ. ಈ ಆನಂದ ಸ್ಥಿತಿಯಲ್ಲಿ ಮನುಷ್ಯನು ದಿವ್ಯ ಇಂದ್ರಿಯಗಳ ಮೂಲಕ ಸಾಧಿಸಿದ ಅಮಿತ ಅಲೌಕಿಕ ಸುಖದಲ್ಲಿ ನೆಲೆಯಾಗಿರುತ್ತಾನೆ. ಹೀಗೆ ನೆಲೆಯನ್ನು ಪಡೆದವನು ಸತ್ಯವನ್ನೂ ಬಿಡುವುದೇ ಇಲ್ಲ. ಇದನ್ನು ಪಡೆದ ನಂತರ ಇದಕ್ಕಿಂತ ಹೆಚ್ಚಿನ ಗಳಿಕೆ ಯಾವುದೂ ಇಲ್ಲ ಎಂದು ಯೋಚಿಸುತ್ತಾನೆ. ಇಂತಹ ಸ್ಥಾನದಲ್ಲಿ ನಿಂತವನು ಅತ್ಯಂತ ತೀವ್ರವಾದ ಕಷ್ಟಗಳಲ್ಲಿಯೂ ವಿಚಲಿತನಾಗುವುದಿಲ್ಲ. ಐಹಿಕ ಸಂಪರ್ಕದಿಂದಾಗುವ ಎಲ್ಲಾ ದುಃಖಗಳಿಂದ ವಾಸ್ತವವಾದ ಸ್ವಾತಂತ್ರ್ಯವೆಂದರೆ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಸಮಾಧಿ ಸ್ಥಿತಿಗೆ ಯಾಕೆ ಹೋಗೋದಕ್ಕೆ ಇಷ್ಟಪಡ್ತಾರೆ, ಯಾವ ಕಾರಣಕ್ಕಾಗಿ ಅವ್ರು ಸಮಾಧಿ ಸ್ಥಿತಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದ್ರೆ, ಆ ಒಂದು ಸಮಾಧಿ ಸ್ಥಿತಿಯಲ್ಲಿ ನಿಜವಾದ ಆನಂದ ಅನ್ನುವಂಥದ್ದನ್ನ ಅವರು ಪಡ್ಕೋತಾರೆ. ಅಂದ್ರೆ ಸಚ್ಚಿದಾನಂದ ಸ್ವರೂಪಿಗಳು, ಆತ್ಮದ ಸ್ವರೂಪ ಅನ್ನುವಂಥದ್ದು ಶಾಶ್ವತ ಜ್ಞಾನ ಮತ್ತೆ ಆನಂದ ಅನ್ನುವಂಥದ್ದು. ಯಾವಾಗ ಈ ಒಂದು ಧ್ಯಾನದ ಮೂಲಕ ಅಥವಾ ಸಮಾಧಿ ಸ್ಥಿತಿಯ ಮೂಲಕ ಭಗವಂತನ ಅಥವಾ ಆತ್ಮದ ಸಂಪರ್ಕಕ್ಕೆ ವ್ಯಕ್ತಿ ಬರ್ತಾನೆ, ಆಗ ಅವನಿಗೆ ಆ ಒಂದು ನಿಜವಾದ ಆನಂದ ಅನ್ನುವಂಥದ್ದು ಅವನಿಗೆ ಸಿಗುತ್ತೆ. ಆ ಆನಂದ ಸಿಕ್ಕಿದಾಗ ಏನಾಗುತ್ತೆ ಅಂತಂದ್ರೆ, ಈ ಲೌಕಿಕವಾಗಿ ಈ ಒಂದು ಭೌತಿಕ ಜಗತ್ತಿನಲ್ಲಿ ಎಂಥದೇ ಒಂದು ಕಷ್ಟಗಳು ಬಂದ್ರೂ ಕೂಡ ಅದರಿಂದ ವಿಚಲಿತನಾಗೋದಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈಗ ಸಾಧಾರಣವಾಗಿ ಮನೆಯಲ್ಲಿ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಬಂಧುಗಳು, ನಿಮ್ಮ ಪರಿವಾರದವರು ಯಾರ್ದಾದ್ರೂ ಸಾವಾದ್ರೆ ನೀವು ವಿಚಲಿತರಾಗ್ತೀರಾ ಇಲ್ವಾ? ಹೌದು ಮಾತಾಜಿ. ಆಗ್ತೀವಲ್ವಾ? ಆದ್ರೆ ಈ ಯಾರು ಯೋಗಿ ಇದ್ದಾನೆ ಅವನಿಗೆ ಅದರಿಂದನೂ ಕೂಡ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂತಹ ಸ್ಥಿತಿಯಲ್ಲೂ ಕೂಡ ಇದೆಲ್ಲ ಕೂಡ ವಾಸ್ತವದಲ್ಲಿ ಸಾಧಾರಣವಾಗಿ ನಡೆಯುವಂತದ್ದೇ ಅಂತ ಹೇಳಿ ಅವನು ಅದರಿಂದನೂ ಕೂಡ ಯಾವುದೇ ರೀತಿ ವಿಚಲಿತನಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ದುಃಖಗಳಿಂದ ವಾಸ್ತವವಾದ ಸ್ವಾತಂತ್ರ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಮನಸ್ಥಿತಿಗೆ ಬಂದಾಗ ಅವನಿಗೆ ಯಾವುದೇ ದುಃಖ ಅನ್ನುವಂಥದ್ದು ಲೌಕಿಕವಾಗಿ ಎಂಥದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ದುಃಖ ಅನ್ನುವಂಥದ್ದು ಅವನಿಗೆ ಆಗೋದಿಲ್ಲ. ಎಂಥದೇ ಕಷ್ಟ ಬಂದಾಗ್ಲೂ ಕೂಡ, ಅಂದ್ರೆ ನಮಗೆ ಕಷ್ಟ ಅಂತ ಕಾಣಿಸ್ತಿರುವಂತಹ ವಿಷಯ ಕೂಡ ಅವನಿಗೆ ಅದು ಯಾವ ರೀತಿಯಲ್ಲೂ ಕೂಡ ಅವನನ್ನ ಅದು ಬಾಧಿಸೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಲೋಕ 24 ನ ನಿಶ್ಚಯೇನ ಯುಕ್ತೋ ಯೋಗೋ ನಿರ್ವಾಣ ಚೇತಸ ಸಂಕಲ್ಪ ಪ್ರಭವಾನ್ ಕಾಮಾಂ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನುಷ್ಯೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಅನುವಾದ: ಯೋಗಾಭ್ಯಾಸದಲ್ಲಿ ದೃಢ ಸಂಕಲ್ಪದಿಂದ ಮತ್ತು ಶ್ರದ್ಧೆಯಿಂದ ತೊಡಗಬೇಕು. ಆ ದಾರಿಯಿಂದ ಬೇರೆಡೆ ಹೋಗಬಾರದು. ಊಹಾತ್ಮಕ ಚಿಂತನೆಯಿಂದ ಹುಟ್ಟಿದ ಬಯಕೆಗಳಲ್ಲಿ ಒಂದನ್ನು ಬಿಡದೆ ದೂರ ಮಾಡಬೇಕು. ಹೀಗೆ ಎಲ್ಲ ದಿಕ್ಕುಗಳಲ್ಲಿಯೂ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೋಗಾಭ್ಯಾಸದಲ್ಲಿ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನ ಸಮಾಧಿ ಸ್ಥಿತಿಗೆ ಹೋಗಿದ್ದಾಯ್ತು, ಭಗವಂತರನ್ನ ನೋಡಿದ್ದಾಯ್ತು, ಅಲ್ಲಿಗೆ ಅವರು ನಿಲ್ಲಿಸ್ಬಿಡ್ತಾರಾ ಅಂತ ಇಲ್ಲ. ದೃಢ ಸಂಕಲ್ಪದಿಂದ, ಅಂದ್ರೆ ಅದನ್ನ ಶ್ರದ್ಧೆಯಿಂದ ಅದನ್ನ ಅವರು ನಿರಂತರವಾಗಿ ಅಭ್ಯಾಸ ಮಾಡ್ತಾರೆ. ದೃಢ ಸಂಕಲ್ಪ ಅಂತಂದ್ರೆ ಹೇಗೆ ಅಂತಂದ್ರೆ, ಅವ್ರು ಅದನ್ನ ಪರಿಪೂರ್ಣವಾಗಿ ಅದರಲ್ಲಿ ಏನಂತ ಹೇಳ್ತಾರೆ, ಸಫಲರಾಗುವವರೆಗೂ ಕೂಡ ಅವ್ರು ಅದನ್ನ ಬಿಡೋದಿಲ್ಲ. ಮತ್ತೆ ಭಗವಂತನಲ್ಲಿ ಅಷ್ಟೇ ಶ್ರದ್ಧೆ, ನಂಬಿಕೆ ಅನ್ನುವಂಥದ್ದು ಕೂಡ ಇಟ್ಕೊಂಡಿರ್ತಾರೆ. ಮತ್ತೆ ಈ ದಾರಿಯಲ್ಲಿ ಬೇರೆಡೆಗೆ ಹೋಗಬಾರ್ದು. ಅಂದ್ರೆ ಇಲ್ಲಿ ಊಹಾತ್ಮಕ ಚಿಂತನೆ ಅಥವಾ ಹುಟ್ಟಿದ ಬಯಕೆಗಳಲ್ಲಿ ಒಂದನ್ನು ಬಿಡದೆ ದೂರ ಮಾಡಬೇಕು. ಊಹಾತ್ಮಕ ಚಿಂತನೆ ಅಂತಂದ್ರೆ ಭಗವಂತನಲ್ಲಿ ಐಕ್ಯ ಆಗ್ಬೇಕು ಅನ್ನುವಂಥದ್ದು,
ಮತ್ತೆ ಭಗವಂತರನ್ನ ಬರೀ ನಿರಾಕಾರ ಬ್ರಹ್ಮ ಅನ್ನುವಂಥದ್ದು, ಇಂತಹ ಒಂದು ಬಯಕೆಗಳವರಲ್ಲಿ, ಇಂತಹ ಒಂದು ಊಹಾತ್ಮಕ ಚಿಂತನೆಗಳವರಲ್ಲಿ ಇರೋದಿಲ್ಲ. ಮತ್ತೆ ಎಲ್ಲಾ ದಿಕ್ಕುಗಳಿಂದನೂ ಒಂದು ಇಂದ್ರಿಯಗಳ ನಿಯಂತ್ರಣವನ್ನು ಅವರು ಸಾಧಿಸಿರ್ತಾರೆ. ಮತ್ತೆ ಇಲ್ಲಿ ದೃಢ ಸಂಕಲ್ಪಕ್ಕೆ ಒಂದು ಉದಾಹರಣೆಯನ್ನ ಭಾವಾರ್ಥದಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ. ನಾವು ನೋಡಿದೀವಿ ಲೆವೆಲ್ 1 ಅಲ್ಲೂ ಕೂಡ ಯಾವ ರೀತಿ ದೃಢ ಸಂಕಲ್ಪ ಇರಬೇಕು ಅಂತಂದ್ರೆ ಅಂದ್ರೆ ಹಿಡಿತದನ್ನ ಸಾಧಿಸುವಂತಹ ಒಂದು ಮನಸ್ಥಿತಿ. ಹೇಗೆ ಅದು ಒಂದು ಗುಬಚ್ಚಿಯ ಕತೆ ಬರುತ್ತೆ. ಗುಬಚ್ಚಿಯ ಕತೆ ಅಂದ್ರೆ ಅದು ಆ ಗೊತ್ತಿದೆ ಅಲ್ವಾ? ಹರೇ ಕೃಷ್ಣ. ಒಂದು ಸಮುದ್ರದ ತೀರದಲ್ಲಿ ಅದು ಮೊಟ್ಟೆಗಳನ್ನ ಇಟ್ಟಿರುತ್ತೆ. ಸಮುದ್ರ ಅಲೆಗಳು ಬಂದು ಆ ಮೊಟ್ಟೆಗಳು ಸಮುದ್ರದೊಳಗೆ ಹೋಗಿರುತ್ತೆ. ನಂತರ ಆ ಗುಬ್ಬಚ್ಚಿ ಬಂದು ಸಮುದ್ರದ ಜೊತೆ ಜಗಳ ಆಡುತ್ತೆ. ಅಂದ್ರೆ ನನ್ನ ಮೊಟ್ಟೆಗಳನ್ನ ಹಿಂದಿರುಗಿಸಿಲ್ಲ ಅಂತಂದ್ರೆ ನಾನು ನಿನ್ನ ಸಮುದ್ರದ ನೀರನ್ನೆಲ್ಲ ಇಲ್ಲವಾಗಿಸ್ಬಿಡ್ತೀನಿ ಅಂತ, ಹಿಂಗಿಸ್ಬಿಡ್ತೀನಿ ಅಂತ ಹೇಳುತ್ತೆ. ಆದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಬರದೇ ಇದ್ದಾಗ ಏನ್ ಮಾಡುತ್ತೆ, ಸಣ್ಣ ಕೊಕ್ಕಿನಿಂದ ಅದೇನ್ ಮಾಡುತ್ತೆ, ಆ ನೀರನ್ನ ತಗೊಂಡೋಗಿ ಇನ್ನೊಂದು ಕಡೆಗೆ ಅದನ್ನ ಉಗುಳ್ತಾ ಇರುತ್ತೆ. ಹೀಗೆ ಮಾಡ್ತಾ ಇರುವಂತ ಒಂದು ಗುಬ್ಬಚ್ಚಿಯನ್ನ ಗರುಡ ನೋಡ್ತಾನೆ. ಭಗವಂತನ ವಾಹನ, ಮಹಾವಿಷ್ಣುವಿನ ವಾಹನ ಗರುಡ ನೋಡಿ ಹೋಗಿ ಕೇಳ್ತಾನೆ, ನೀನ್ ಏನ್ ಮಾಡ್ತಾ ಇದೀಯ ಅಂತ. ಅದಕ್ಕೆ ಆ ಗುಬ್ಬಚ್ಚಿ ಹೇಳುತ್ತೆ, ಈ ಸಮುದ್ರ ರಾಜ ನನ್ನ ಮೊಟ್ಟೆಗಳನ್ನ ತಗೊಂಡಿದ್ದಾನೆ, ಅವ್ನು ವಾಪಸ್ ಮಾಡುವವರೆಗೂ ನಾನು ಬಿಡೋದಿಲ್ಲ. ಆ ಒಂದು ಸಮುದ್ರವನ್ನ ನಾನು ಏನಂತ ಹೇಳ್ತೆ, ಒಣಗಿಸ್ಬಿಡ್ತೀನಿ ಅಂತ. ಅಂತಹ ಒಂದು ದೃಢ ಸಂಕಲ್ಪ, ಅಂತಹ ಒಂದು ದೃಢ ಸಂಕಲ್ಪ ಭಕ್ತಿಯಲ್ಲಿ ಅಥವಾ ಈ ಒಂದು ಯೋಗಾಭ್ಯಾಸದಲ್ಲಿ ವ್ಯಕ್ತಿಗೆ ಇರಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ರೂಪ ಗೋಸ್ವಾಮಿಗಳ ಒಂದು ಶ್ಲೋಕವನ್ನಲ್ಲಿ ಹೇಳ್ತಾ ಇದ್ದಾರೆ. ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗೋ ಸತೋ ವೃತ್ತೇ ಷಡ್ವೀರ್ ಭಕ್ತಿ ಪ್ರಸೀದತಿ. ಅಂದ್ರೆ ಭಕ್ತರ ಸಹವಾಸದಲ್ಲಿ ವಿದಿತ್ತ ಕರ್ತವ್ಯಗಳನ್ನ ಮಾಡ್ಬೇಕು ಮತ್ತು ಸಾತ್ವಿಕ ಕಾರ್ಯಗಳನ್ನೇ ಸಂಪೂರ್ಣವಾಗಿ ತೊಡಗಬೇಕು. ಮತ್ತೆ ಹೀಗೆ ಮಾಡುವ ಮನುಷ್ಯನು ಭಕ್ತಿ ಯೋಗದ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಹೃದಯವನ್ನು ತುಂಬಿದ ಉತ್ಸಾಹ, ನಿರಂತರ ಪ್ರಯತ್ನ ಮತ್ತು ದೃಢ ಸಂಕಲ್ಪಗಳಿಂದ ಕಾರ್ಯಗತ ಮಾಡಬಹುದು ಅಂತ. ಸದಾ ಭಕ್ತರ ಸಂಘದಲ್ಲಿ ಮಾಡ್ಬೇಕು, ಮತ್ತೆ ಅದನ್ನ ಮಾಡ್ಬೇಕಾಗಿರುವಾಗ ಸಾತ್ವಿಕ ಕಾರ್ಯಗಳನ್ನೇ ಮಾಡ್ಬೇಕು. ಆದ್ರೆ ಅದನ್ನ ಮಾಡುವಾಗ ನಮ್ಮಲ್ಲಿ ಏನಿರ್ಬೇಕು ಅಂದ್ರೆ ಉತ್ಸಾಹ ಇರ್ಬೇಕು. ಅದೇ ಸಮಯದಲ್ಲಿ ದೃಢ ಸಂಕಲ್ಪ ಪ್ರಯತ್ನಗಳು ಕೂಡ ಇರಬೇಕು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಉಪದೇಶಾಮೃತದ 3ನೇ ಶ್ಲೋಕದಲ್ಲಿ ಬರುವಂತಹದ್ದು. ಹಾಗೆ ದೃಢ ಸಂಕಲ್ಪ ಅನ್ನುವಂಥದ್ದು ಅಂದ್ರೆ ಹಿಡಿತದ್ದನ್ನ ಸಾಧಿಸುವವರೆಗೂ ಕೂಡ ಬಿಡದೆ ಮಾಡುವಂತಹ ಪ್ರಯತ್ನ ಅದಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 25. ಶನೈರೂಪರಮೇದ್ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮ ಸಂಸ್ಥಾಂ ಮನಃ ಕೃತ್ವಾ ನ ಕೃಷ್ಣತ್ವಪಿ ಚಿಂತಯೇತ್. ಅನುವಾದ: ಕ್ರಮಕ್ರಮವಾಗಿ ಹೆಜ್ಜೆ ಹೆಜ್ಜೆಯಾಗಿ ಸಂಪೂರ್ಣ ಸ್ಥೈರ್ಯವನ್ನು ಆಧಾರ ಮಾಡಿಕೊಂಡ ಬುದ್ಧಿಶಕ್ತಿಯ ಮೂಲಕ ಮನುಷ್ಯನು ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಬೇಕು. ಹೀಗೆ ಮನಸ್ಸನ್ನು ಆತ್ಮದಲ್ಲಿಯೇ ಸ್ಥಿರವಾಗಿ ನಿಲ್ಲಿಸಬೇಕು, ಬೇರೇನನ್ನು ಕುರಿತು ಯೋಚಿಸಬಾರದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಉತ್ಸಾಹದಿಂದ, ದೃಢ ಸಂಕಲ್ಪದಿಂದ, ಭಗವಂತನ ಮೇಲೆ ಪರಿಪೂರ್ಣ ಶ್ರದ್ಧೆಯಿಂದ ಇದನ್ನ ನಾವು ಕ್ರಮಕ್ರಮವಾಗಿ ಹೆಜ್ಜೆ ಹೆಜ್ಜೆ ಅಂದ್ರೆ ಒಂದರ ನಂತರ ಒಂದು ಅದನ್ನ ಒಮ್ಮೆಲೆ ಒಂದೇ ದಿನದಲ್ಲಿ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಮಾಡೋದಕ್ಕೆ ನಾವು ನೋಡ್ತೀವಿ ಒಂದು ಸತ್ಯಯುಗದಲ್ಲಿ ಸಾವಿರಾರು ವರ್ಷ ತಗೋತಾ ಇದ್ರು. ಅಷ್ಟು ಸಮಯ ಅದು ತಗೋಬೇಕಾದ್ರೆ ಅವರಲ್ಲಿ ಆ ದೃಢ ಸಂಕಲ್ಪ ಬೇಕು. ನಾನು ಎಂಥದೇ ಪರಿಸ್ಥಿತಿಯಲ್ಲಿ ಇದನ್ನ ಸಾಧಿಸ್ತೀನಿ, ಭಗವಂತನ ಒಂದು ಸಾಕ್ಷಾತ್ಕಾರವನ್ನ ಪಡ್ಕೋತೀನಿ ಅನ್ನುವಂತಹ ಒಂದು ಪ್ರಯತ್ನ ಎಡಬಿಡದೆ ಮಾಡುವಂಥದ್ದು. ಹೀಗೆ ಆತ್ಮವನ್ನ ಸ್ಥಿರಗೊಳಿಸುವಂಥದ್ದು ಅಂದ್ರೆ ಒಂದು ಯೋಗ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ಅದನ್ನ ನಿಲ್ಲಿಸುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಇಲ್ಲಿ ಪ್ರತ್ಯಾಹಾರ ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ರತ್ಯಾಹಾರ ಅಂತಂದ್ರೆ ಏನು ಅಂತಂದ್ರೆ ಕ್ರಮಕ್ರಮವಾಗಿ ಇಂದ್ರಿಯಗಳನ್ನ ಕಾರ್ಯಗಳನ್ನ ನಿಲ್ಲಿಸುವಂಥದ್ದು. ಅಂದ್ರೆ ಇಂದ್ರಿಯ ಕಾರ್ಯಗಳು ಅಂತಂದ್ರೆ ನಾವು ಸುಂದರವಾದದನ್ನ ಕಣ್ಣು ನೋಡೋದಕ್ಕೆ ಇಚ್ಛಿಸುತ್ತೆ, ರುಚಿಕರವಾದದ್ದನ್ನ ನಾಲಿಗೆ ಸವಿಯೋದಕ್ಕೆ ಇಚ್ಛೆ ಪಡುತ್ತೆ. ಇದೆಲ್ಲವನ್ನು ಕೂಡ ನಿಯಂತ್ರಣಕ್ಕೆ ತರುವಂಥದ್ದು. ನಿಯಂತ್ರಣಕ್ಕೆ ತಂದು ತನ್ನ ಎಲ್ಲ ದೇಹವನ್ನ ಅಥವಾ ಮನಸ್ಸು, ಕಾಯ ವಾಚ ಮನಸ್ಸು ಅದನ್ನ ಭಗವಂತನ ಸ್ಮರಣೆಯಲ್ಲಿ ತೊಡಗಿಸುವಂಥದ್ದು ಅಥವಾ ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಪರಮಾತ್ಮನನ್ನ ಆನಂದವನ್ನು ಬಿಟ್ಟು ಬೇರೆ ಯಾವುದೇ ಸಂತೋಷವನ್ನು ಕುರಿತು ಯೋಚನೆ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಭಗವಂತನ ಭಕ್ತರು ಭಗವಂತನ ಸದಾ ಸ್ಮರಣೆಯಲ್ಲಿ ಇರ್ತಾರೆ, ಅವನ ಸೇವೆಯಲ್ಲಿ ಇರ್ತಾರೆ, ಅವನನ್ನ ಕುರಿತು ಅಂದ್ರೆ ಅವರಿಗೆ ಆ ಶುದ್ಧ ಭಕ್ತರಿಗೆ ಭಗವಂತನ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ. ಆ ಪ್ರೀತಿ ಇರೋದ್ರಿಂದ ಅವರು ಅದು ಅತಿ ಸುಲಭವಾಗಿ ಅದನ್ನ ಸಾಧಿಸ್ತಾರೆ. ಹರೇ ಕೃಷ್ಣ.
ಯತೋ ಶ್ಲೋಕ ಯತೋ 26. ಯತೋ ನಿಶ್ಚಲತಿ ಯತೋ ನಿಶ್ಚಲತಿ ಮನಶ್ಚಂಚಲಂ ಅಸ್ಥಿರಂ ತತಸ್ತತೋ ನಿಯಮಿತ ನಿಯಮ್ಯತ ದಾತ್ಮನಿವ ವಶಂ ನಯೇತ್. ಅನುವಾದ: ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲಿ ಅಲೆದಾಡಲಿ ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಅಂದ್ರೆ ನಾವು ನೋಡ್ತೀವಿ, ಅರ್ಜುನ ಹೇಳ್ತಾನೆ, ಭಗವಂತ ಇಷ್ಟೆಲ್ಲ ಅಷ್ಟಾಂಗ ಯೋಗದ ಬಗ್ಗೆ ನೀ ಹೇಳಿದ್ಮೇಲೆ ನನಗೆ ಇದು ತುಂಬಾ ಕಷ್ಟ ಅನ್ಸುತ್ತೆ ಅಂತ. ಅಂದ್ರೆ ಅವನಿಗೆ ಏಕಾಗ್ರತೆಯಿಂದ ಆ ಒಂದು ಎಂತ ಹೇಳ್ತಾರೆ, ಆ ಒಂದು ಪಕ್ಷಿ ದ್ರೋಣಾಚಾರ್ಯರು ತೋರಿಸಿದಂತ ಪಕ್ಷಿಯ ಕಣ್ಣಿಗೆ ಬಾಣ ಬಿಡೋದಕ್ಕೆ ಆಗುತ್ತೆ. ಅಂದ್ರೆ ಚಲಿಸ್ತಿರುವಂತಹ ಮೀನಿನ ನೆರಳಿಂದ ನೋಡಿ ಮೀನಿನ ಕಣ್ಣಿಗೆ ಬಾಣ ಬಿಡುವಷ್ಟು ಏಕಾಗ್ರತೆ ಇದೆ, ಆದ್ರೆ ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭಗವಂತ ಏನಂತ ಹೇಳ್ತಾನೆ, ಆ ಒಂದು ಮನಸ್ಸಿನ ನಿಯಂತ್ರಣ ಹೇಗೆ ಸಾಧ್ಯ ಅಂತಂದ್ರೆ ಅದು ಅಭ್ಯಾಸದ ಮೂಲಕ ಸಾಧ್ಯ ಅಂತ. ಹೇಗೆ ಅಭ್ಯಾಸ ಮಾಡುವಂಥದ್ದು? ಮನಸ್ಸು ಅದರ ಸ್ವಭಾವ, ಅದು ಇಂದ್ರಿಯಗಳ ಹಿಂದೆ, ಇಂದ್ರಿಯ ಭೋಗದ ವಿಷಯಾಸಕ್ತಿಗಳ ಹಿಂದೆ ಓಡುವಂಥದ್ದು. ಅದನ್ನ ಮತ್ತೆ ಮತ್ತೆ ಹೋದಂತ ಮನಸ್ಸನ್ನ ಮತ್ತೆ ನಾವು ಹಿಂದಕ್ಕೆ ಸೆಳೆಯುವಂಥದ್ದು, ಮತ್ತೆ ಅದನ್ನ ಆ ಒಂದು ಸಮಾಧಿ ಸ್ಥಿತಿಗೆ, ಆ ಧ್ಯಾನದಲ್ಲಿ ಅದನ್ನ ನಿಲ್ಲಿಸುವಂಥದ್ದು, ಅದನ್ನ ಮಾಡ್ಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ಸಲ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವಾಗ್ಲೂ ಹಾಗೆ ಏನಂತ ಹೇಳ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಯಾವ ರೀತಿ ಮಾಡ್ಬೇಕು ಅಂದ್ರೆ, ನಾವು ಅದನ್ನ ಕೇಳಿಸುವಷ್ಟು ಜೋರಾಗಿ ಹೇಳ್ಬೇಕು, ನಾವು ಹೇಳ್ತಾ ಇರುವಂತದನ್ನ ನಾವು ಕೇಳಬೇಕು. ಅದೇ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡುವ ರೀತಿ. ಆದ್ರೆ ಅದನ್ನ ಮಾಡ್ತಿರ್ಬೇಕಾದ್ರೆ ಮನಸ್ಸೇನ್ ಮಾಡುತ್ತೆ, ಆ ಕಡೆ ಗಮನ ಕೊಡೋದಕ್ಕೆ ಬಿಡದಿರ ಅದು ಬೇರೆಡೆ ಓಡ್ತಾ ಇರುತ್ತೆ. ಓಡುವಂತ ಮನಸ್ಸನ್ನ ಮತ್ತೆ ಅದನ್ನ ವಾಪಸ್ ಹಿಂದಕ್ಕೆ ಸೆಳಿಬೇಕು. ಹಿಂದಕ್ಕೆ ಸೆಳೆದು ಏನ್ ಮಾಡ್ಬೇಕು, ಆ ಒಂದು ಮನಸ್ಸನ್ನ ಆ ಶ್ರವಣ ಕೀರ್ತನದಲ್ಲಿ ಅದನ್ನ ಮಗ್ನ ಮಾಡ್ಬೇಕು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ರೀತಿ ಮಾಡುವಂಥದ್ದನ್ನೇ ಈ ಒಂದು ಅಷ್ಟಾಂಗ ಯೋಗದ ಪದ್ಧತಿಯಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಶ್ಲೋಕ 27. ಪ್ರಶಾಂತ ಮನಸ್ಸಂ ಹೇನಂ ಯೋಗಿನಾಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಾ ಕಲ್ಮಷಂ. ಅನುವಾದ: ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನು ಮುಟ್ಟುತ್ತಾನೆ. ಆತನು ರಜೋಗುಣವನ್ನು ಮೀರಿದವನು. ಆತನು ಪರಮೋನ್ನತದೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನು ಸಾಧಿಸುತ್ತಾನೆ. ಹೀಗೆ ಅವನು ಹಿಂದಿನ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾರು ಈ ರೀತಿ ಸಮಾಧಿ ಸ್ಥಿತಿಗೆ ಹೋಗ್ತಾರೆ ಅಂತವರು ನಿಜವಾಗ್ಲೂ ಕೂಡ ಪರಿಪೂರ್ಣತೆಯನ್ನ ಮುಟ್ಟೋದಕ್ಕೆ ಸಾಧ್ಯ. ಅಂದ್ರೆ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನ ಮಾಡ್ತಾರೆ ಅಂತವ್ರು ಪರಿಪೂರ್ಣತೆಯನ್ನು ಕೂಡ ಮುಟ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಆ ಪರಿಪೂರ್ಣತೆಯನ್ನ ಮುಟ್ಟಿದಾಗ ಏನಾಗುತ್ತೆ, ಆ ವ್ಯಕ್ತಿ ಈ ತ್ರಿಗುಣಗಳನ್ನ ಮೀರ್ತಾನೆ. ತ್ರಿಗುಣಗಳನ್ನ ಮೀರಿದಾಗ ಅವ್ನು ರಜಗುಣವನ್ನ ಮೀರ್ತಾನೆ. ಅಂದ್ರೆ ರಜಗುಣ ಅಂತಂದ್ರೆ ಸದಾ ಬಯಕೆಗಳು, ಇಚ್ಛೆ, ಆಸೆ, ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ. ಆ ಒಂದು ಇಂದ್ರಿಯ ಆಸಕ್ತಿ ಅನ್ನುವಂಥದ್ದು ಪರಿಪೂರ್ಣವಾಗಿ ಅವನಿಗೆ ಹೊರಟೋಗುತ್ತೆ. ಮತ್ತೆ ಅವನೇನ್ ಮಾಡ್ತಾನೆ, ಭಗವಂತನ ಜೊತೆ ಗುಣಾತ್ಮಕವಾಗಿ ಏಕತ್ವವನ್ನ ಸಾಧಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗುಣಾತ್ಮಕವಾಗಿ ಅಂತಂದ್ರೆ ಅವನು ಕೂಡ ಸಚ್ಚಿದಾನಂದ ಸ್ವರೂಪಿ ಆಗ್ತಾನೆ ಅಂತ. ಹೇಗೆ ಭಗವಂತ ಸಚ್ಚಿತ್ ಆನಂದನು, ಹಾಗೆ ಅವನು ಆತ್ಮ ಸ್ವರೂಪಕ್ಕೆ ಬರ್ತಾನೆ. ಅವನು ಕೂಡ ಗುಣಾತ್ಮಕವಾಗಿ ಸಚ್ಚಿದಾನಂದ ಆಗ್ತಾನೆ. ಮತ್ತೆ ಹೀಗೆ ಅವನು ಏನ್ ಮಾಡ್ತಾನೆ, ಹಿಂದಿನ ಕರ್ಮ ಫಲಗಳಿಂದ ಬಿಡುಗಡೆ, ಅಂದ್ರೆ ಅವನು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಬೇಡದ ಕರ್ಮಗಳನ್ನು ಮಾಡಿದ್ದಾನೆ, ಕರ್ಮದ ಪ್ರತಿಕ್ರಿಯೆಗಳು ಏನೆಲ್ಲ ಇದೆ, ಅದೆಲ್ಲದರಿಂದ ಅವನು ಬಿಡುಗಡೆಯನ್ನ ಸಾಧಿಸೋದಕ್ಕೆ ಆಗತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಶ್ಲೋಕ 28. ಯಜ್ಞ ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಂ ಸುಖೇನ ಬ್ರಹ್ಮ ಸ್ಪರ್ಶಾಂ ಅತ್ಯಂತಾಂ ಸುಖಮಶ್ಯುತೆ. ಅನುವಾದ: ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮ ಸ್ವಯಂನಿಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಆತ್ಮ ಸಂಯಮಿ, ಅಂದ್ರೆ ಆತ್ಮದ ಮೇಲೆ ನಿಯಂತ್ರಣವನ್ನು ಸಾಧಿಸಿದಂತಹ ಯೋಗಿ ಅವನೇನ್ ಮಾಡ್ತಾನೆ, ಎಲ್ಲ ಕಲ್ಮಶಗಳಿಂದ, ಅಂದ್ರೆ ಅವನ ಹಿಂದಿನ ಪೂರ್ವ ಜನ್ಮದಲ್ಲಿ ಅವನು ಮಾಡಿದ ಎಲ್ಲ ಪಾಪದ ಪ್ರತಿಕ್ರಿಯೆಗಳೇನಿದೆ, ಆ ಎಲ್ಲ ಪಾಪದ ಒಂದು ಬೆಟ್ಟವನ್ನ ಅವನು ಕರಗಿಸ್ತಾನೆ ಅಂತ ಹೇಳ್ತಾರೆ. ಹಾಗೆ ಅವನ ಎಲ್ಲ ಕಲ್ಮಶಗಳಿಂದ ಮುಕ್ತನಾಗಿದಾಗ ಏನಾಗುತ್ತೆ, ಭಗವಂತನ ಸೇವೆ, ಆ ಲೌಕಿಕ ಸೇವೆಯಲ್ಲಿ
ಸುಖವನ್ನ ಅವನು ಅನುಭವಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಸೇವೆ ಮಾಡುವುದರಲ್ಲಿ ಅವನಿಗೆ ಸುಖ ಯಾವಾಗ ಸಿಗುತ್ತೆ ಅಂದ್ರೆ ಎಲ್ಲ ಪಾಪಗಳಿಂದ ಅವನು ಮುಕ್ತಿಯನ್ನು ಪಡೆದಾಗ. ಈ ಪಾಪ ಅನ್ನುವಂಥದ್ದು ಏನ್ ಮಾಡುತ್ತೆ, ಆ ಕರ್ಮದ ಒಂದು ಪ್ರತಿಕ್ರಿಯೆಗಳು ನಮ್ಮನ್ನ ಭಗವಂತನ ಸೇವೆಯಲ್ಲಿ ತೊಡಗೋದಿಕ್ಕೆ ಬಿಡೋದಿಲ್ಲ. ಯಾವಾಗ ಈ ಪಾಪಗಳು ನಿಶ್ಶೇಷ ಆಗುತ್ತೆ ಆಗ್ಲೇ ನಾವು ಆ ಒಂದು ಅಲೌಕಿಕ ಪ್ರೇಮ ಸೇವೆಯಲ್ಲಿ ಆ ಒಂದು ಸುಖವನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಆತ್ಮ ಸಾಕ್ಷಾತ್ಕಾರ ಎಂದರೆ ಪರಮಪ್ರಭುವಿನೊಂದಿಗೆ ಮನುಷ್ಯರಿಗೆ ಇರುವ ಸಂಬಂಧದ ಸಹಜ ಸ್ವರೂಪವನ್ನು ತಿಳಿದುಕೊಳ್ಳುವುದು. ನಮ್ಮ ನಿಜವಾದ ಸ್ವರೂಪ ಏನು? ಹರೇ ಕೃಷ್ಣ. ನಮ್ಮ ಸಹಜ ಸ್ವರೂಪ ಯಾವುದು? ನಮ್ಮ ಸಹಜ ಸ್ವರೂಪ ಅಂದ್ರೆ ಜೀವೇರಿ ಸ್ವರೂಪ ನಿತ್ಯೇರ ಕೃಷ್ಣದಾಸ. ನಾವೆಲ್ಲರೂ ಕೂಡ ಭಗವಂತನ ದಾಸರು. ಭಗವಂತನ ವಿಭಿನ್ನ ಅಂಶಗಳು ಸದಾ ಭಗವಂತನ ಸೇವೆ ಮಾಡುತ್ತದೆ ನಮ್ಮ ಅಸ್ತಿತ್ವ, ನಮ್ಮ ಒಂದು ಧರ್ಮ. ಯಾವಾಗ ನಾವು ಅದನ್ನ ಅರ್ಥ ಮಾಡ್ಕೋತೀವಿ, ಅದನ್ನೇ ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂತ ಇಲ್ಲಿ ಕರೀತಾ ಇದ್ದಾರೆ. ಅದನ್ನ ಬ್ರಹ್ಮಸ್ಪರ್ಶ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 29. ಸರ್ವ ಸರ್ವಭೂತ ಹೇಳಿ ಸರ್ವಭೂತಸ್ಪ ಮಾತ್ಮನಾಂ ಸರ್ವಭೂತಾನಿ ಚಾನ್ಮನಿ ಇಕ್ಷತೆ ಯೋಗಯುಕ್ತಾತ್ಮ ಸರ್ವರ್ಥ ಸಮದರ್ಶನಂ. ಅನುವಾದ: ನಿಜವಾದ ಯೋಗಿಯು ಎಲ್ಲ ಜೀವಿಗಳಲ್ಲಿಯೂ ನನ್ನನ್ನು ಕಾಣುತ್ತಾನೆ ಮತ್ತು ನನ್ನಲ್ಲಿ ಎಲ್ಲ ಜೀವಿಗಳನ್ನು ಕಾಣುತ್ತಾನೆ. ವಾಸ್ತವವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಮನುಷ್ಯನು ಪರಮಪ್ರಭುವಾದ ನನ್ನನ್ನೇ ಎಲ್ಲೆಲ್ಲಿಯೂ ಕಾಣುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರು ಆತ್ಮ ಸಾಕ್ಷಾತ್ಕಾರ ಪಡೆದಿದ್ದಾರೆ ಅಂದ್ರೆ ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆ ಅಂತವನು ಯೋಗಿ. ಅಂತಹ ಯೋಗಿ ಏನ್ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಭಗವಂತನನ್ನ ನೋಡ್ತಾನೆ. ಅಂದ್ರೆ ಭಗವಂತನ ಇರುವಿಕೆಯನ್ನ ಅವನು ಸಾಕ್ಷಾತ್ಕರಿಸ್ಕೊಂಡಿದ್ದಾನೆ, ಭಗವಂತನನ್ನ ಕಂಡಿದ್ದಾನೆ. ಹಾಗೆ ಅವನಿಗೆ ಎಲ್ಲದರಲ್ಲೂ ಕೂಡ ವಾಸ್ತವದಲ್ಲಿ ಭಗವಂತ ಎಲ್ಲದರಲ್ಲೂ ಅವನು ಇದ್ದಾನೆ. ಅದನ್ನ ನೋಡುವ ಸಾಮರ್ಥ್ಯ ಕೂಡ ಅವನಿಗೆ ಯೋಗಿಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅವನು ಇಲ್ಲಿ ನಾವು ನೋಡ್ತಾ ಇದ್ವಿ, ನಿಜವಾದ ಪಂಡಿತ ಅಂದ್ರೆ ಹೇಗೆ ಇರ್ತಾನೆ ಅಂತಂದ್ರೆ, ಒಂದು ನಾಯಿಯಲ್ಲಿ, ಒಬ್ಬ ಬ್ರಾಹ್ಮಣನಲ್ಲಿ ಅಥವಾ ನಾಯಿ ಮಾಂಸ ತಿನ್ನುವಂತ ಅಂತ್ಯಜನಲ್ಲಿ ಎಲ್ಲರಲ್ಲೂ ಕೂಡ ಅವನು ಆತ್ಮವನ್ನು ಮತ್ತೆ ಪರಮಾತ್ಮನನ್ನ ನೋಡುವ ಒಂದು ಮನಸ್ಥಿತಿಗೆ ಬಂದಿರ್ತಾನೆ ಅಂತ. ಶ್ಲೋಕ 30. ಯೋ ಮಾ ಪಶ್ಯತಿ ಸರ್ವತಾ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಾ ಚ ಮೇ ನ ಪ್ರಣಶ್ಯತಿ. ಅನುವಾದ: ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾರೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾರು ಭಗವಂತನನ್ನ ಎಲ್ಲೆಲ್ಲೂ ಕಾಣ್ತಾರೆ, ಅವನ ಶುದ್ಧ ಭಕ್ತರು ಭಗವಂತನನ್ನ ಎಲ್ಲೆಲ್ಲೂ ಕಾಣ್ತಾರೆ. ಮತ್ತೆ ನಾ ಹೇಳ್ದೆ ಆಗ್ಲೆ, ಈಗ ನಿಮ್ಮ ಮನೆಯಲ್ಲಿ ಮಗು ಇದ್ದು ಆ ಮಗು ಶಾಲೆಗೆ ಹೋದಾಗ ಆ ಮಗುವಿನ ಶೂ ನೋಡಿದಾಗ ಅದು ಬಾಟಾ ಕಂಪನಿ ಶೂ ಇದ್ರೆ ನಿಮ್ಗೆ ಬಾಟಾ ಕಂಪನಿ ನೆನಪಾಗುತ್ತಾ, ಮಗು ನೆನಪಾಗುತ್ತಾ? ಮಗು. ನೆನಪಾಗುತ್ತೆ. ಯಾಕೆ ಅಂತ ಇದ್ರೆ ನಿಮ್ಗೆ ಬಾಟಾ ಕಂಪನಿ ಮೇಲೆ ಪ್ರೀತಿ ಇಲ್ಲ, ನಿಮ್ಗೆ ಇರೋದು ಪ್ರೀತಿ ಮಗುವಿನ ಮೇಲೆ. ಹಾಗೆ ಯಾರು ಶುದ್ಧ ಭಕ್ತನಿರ್ತಾನೆ ಭಗವಂತನಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಏನ್ ನೋಡಿದ್ರು ಕೂಡ ಭಗವಂತನೇ ಕಾಣ್ತಾನೆ. ಅಂದ್ರೆ ನಾವು ನೋಡ್ತೀವಿ 10ನೇ ಅಧ್ಯಾಯದಲ್ಲಿ ಭಗವಂತ ವಿಭೂತಿ ಯೋಗದ ಬಗ್ಗೆ ಹೇಳ್ತಾನೆ. ಅಂದ್ರೆ ನಾನು ನೀರಿನಲ್ಲಿ ರುಚಿ ಮತ್ತೆ ಸೂರ್ಯಚಂದ್ರರಲ್ಲಿ ಬೆಳಕು ಅಂತ. ಅವನು ಏನನ್ನೇ ನೋಡ್ಲಿ, ಅವ್ನು ನೀರ್ ಕುಡಿಯುವಾಗ್ಲೂ ಕೂಡ ಭಗವಂತನ ಸ್ಮರಣೆ ಮಾಡ್ತಾನೆ, ಸೂರ್ಯಚಂದ್ರನನ್ನ ನೋಡಿದಾಗ್ಲೂ ಕೂಡ ಭಗವಂತನನ್ನ ಕಾಣ್ತಾನೆ. ಹೀಗೆ ಶುದ್ಧ ಭಕ್ತನು ಎಲ್ಲ ಕಡೆ ಭಗವಂತನ ಇರುವಿಕೆಯನ್ನು ಅವನು ಅನುಭವಿಸ್ತಾನೆ. ಅಂತವನು ಭಗವಂತನಿಗೂ ಕೂಡ ಅತಿ ಪ್ರಿಯನಾದವನಾಗಿರ್ತಾನೆ. ಹಾಗೆ ಭಗವಂತನು ಕೂಡ ಅವನನ್ನ ಸದಾ ನೆನೆಸ್ತಾ ಇರ್ತಾನೆ. ಭಗವಂತ ಕೂಡ ಭಕ್ತ ವತ್ಸಲ. ಅವನ ಶುದ್ಧ ಭಕ್ತರಿಗಾಗಿ ಅವನು ನೋಡ್ತೀವಿ ನಾವಿಲ್ಲಿ ಅರ್ಜುನನ ಸಾರಥಿ ಆಗೋದಕ್ಕೂ ಅವನು ಸಿದ್ಧ ಇದ್ದಾನೆ. ಅವರಿಗೆ ಒಂದು ಆ ಎಲ್ಲ ಸೇವೆ ಅಂದ್ರೆ ಭಕ್ತರು ಭಗವಂತ ಸೇವೆ ಮಾಡ್ತಾರೆ, ಆದ್ರೆ ಭಗವಂತ ಭಕ್ತರ ಸೇವೆ ಮಾಡೋದ್ರಲ್ಲಿ ಆನಂದವನ್ನು ಪಡಿತಾನೆ. ಹರೇ ಕೃಷ್ಣ. ಸರ್ವಭೂತ ಸ್ಥಿತಂ ಯೋ ಮಾಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಸರ್ವಭೂತಸ್ವಿತಾಂ ಯೋ ಮಾಂ ಭಜತೆ ತತ್ವಮಸ್ತಿ ತ್ವಂ ಸರ್ವತಾ ವರ್ತಮಾನೋಸ್ಯ ಯೋಗಿಯೋ ಮಹಿ ವರ್ತತೆ. ಅನುವಾದ: ನಾನು ಮತ್ತು ಪರಮಾತ್ಮನು ಒಂದೇ ಎಂದು ತಿಳಿದು ಸದಾ ಪರಮಾತ್ಮನ ಭಕ್ತಿ ಪೂರೈಕೆ ಸೇವೆಯಲ್ಲಿ ತೊಡಗಿರುವ ಯೋಗಿಯು ಎಲ್ಲ ಸನ್ನಿವೇಶಗಳಲ್ಲಿಯೂ ನನ್ನಲ್ಲಿಯೇ ಇರುತ್ತಾನೆ. ಹರೇ ಕೃಷ್ಣ ಮಾತಾಜಿ.
ಹರಿ ಕೃಷ್ಣ ಮಾತಾಜಿ. ಅಂದ್ರೆ ಈಗ ನಾವು ನೋಡ್ತೀವಿ ಅನೇಕ ಜನ ಈ ಗೋಸ್ವಾಮಿಗಳು ಅವರೆಲ್ಲರೂ ಇಂದ್ರಿಯಗಳನ್ನ ಗೆದ್ದವರನ್ನೇ ಗೋಸ್ವಾಮಿ ಅಂತ ಕರೀತಾರೆ. ಅವ್ರೇನ್ ಮಾಡ್ತಾರೆ, ಸದಾ ಭಗವಂತನ ಸ್ಮರಣೆಯಲ್ಲಿ ಇರ್ತಾರೆ. ಆದ್ರೆ ನಾವು ನೋಡ್ತೀವಿ ಅವರು ಹಿಂದೆ ಆದ್ರೆ ಈ ಗೋಸ್ವಾಮಿಗಳವ್ರು ಏನ್ ಮಾಡ್ತಾರೆ, ತುಂಬಾ ಶ್ರೀಮಂತ ಒಂದು ಆ ಪರಿವಾರದಿಂದ ಬಂದಿರ್ತಾರೆ. ಆದ್ರೆ ಎಲ್ಲಾ ಶ್ರೀಮಂತಿಕೆಯನ್ನು ಅವರು ಬಿಸಾಡಿ ಬರ್ತಾರೆ. ಅಷ್ಟು ಸುಲಭವಾಗಿ ಅದನ್ನೆಲ್ಲ ಬಿಟ್ಟು, ಆದ್ರೆ ಇಂದ್ರಿಯ ಭೋಗಕ್ಕೆ ಬೇಕಾಗಿರುವ ಅವಶ್ಯಕತೆಗಳನ್ನೆಲ್ಲ ಬಿಟ್ಟು ಆ ರೀತಿ ಕಾಡು ಮೇಡಿನಲ್ಲಿ ಬಂದು ಆಮ್, ಭಗ ಏನ್ ಸಿಗುತ್ತೆ ಅವ್ರಿಗೆ, ಯಾಕೆ ಅವ್ರು ಆ ರೀತಿ ಬರ್ತಾರೆ ಅಂತ. ಹರೇ ಕೃಷ್ಣ. ಇದು ಯಾ- ಆದ್ರೆ ಈ ಇಂದ್ರಿಯ ವಿಷಯಗಳು, ಇಂದ್ರಿಯ ಭೋಗಾಸಕ್ತಿಗಳು ಮತ್ತು ಅಥವಾ ಒಂದು ಹಣದಿಂದ ಅಥವಾ ಇನ್ನೇನೋ ಒಂದು ಆ ಏನಂತ ಹೇಳ್ತಾರೆ, ಚಿನ್ನ, ಆ ರೀತಿ ಸುಖ ಸೌಕರ್ಯಗಳಿಂದ ಸಿಗದೇ ಇರುವಂತಹ ಸುಖ ಕಾಡು ಮೇಡಿನಲ್ಲಿ ಅವ್ರಿಗೆ ಏನ್ ಸಿಕ್ತು ಅಂತಂದ್ರೆ, ಅವ್ರಿಗೆ ಭಗವಂತ ಸ್ವತಃ ಅವ್ನು ಸಿಕ್ಕಿದ ಅಂತ. ಭಗವಂತನ ಇರುವಿಕೆಯನ್ನ ಅವರು ಪರಿಪೂರ್ಣವಾಗಿ ಯಾವಾಗ ಅವರು ಕಾಣ್ತಾ ಇದ್ದಾರೆ, ಭಗವಂತನ ಒಂದು ಅವ್ಯಾಜ್ಯ ಕರುಣೆಯನ್ನ ಅವ್ರು ಪಡ್ಕೊಂಡಿದ್ದಾರೆ, ಶ್ರದ್ಧೆ ಅವರಲ್ಲಿದೆ, ದೃಢ ಸಂಕಲ್ಪ ಇದೆ, ಮತ್ತೆ ಯಾವಾಗ ಭಗವಂತನ ಜೊತೆ ಮುಖದ ನೋಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಸಮಾಧಿ ಸ್ಥಿತಿ ಅಂತಂದ್ರೆ ತುರ್ಯಾವಸ್ಥೆ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು ಜಾಗೃತ ಅವಸ್ಥೆ ಅಂದ್ರೆ ಇಂದ್ರಿಯಗಳು ಆಕ್ಟಿವ್ ಆಗಿರುತ್ತೆ. ಅದೇ ಸ್ವಪ್ನ ಅಂದ್ರೆ ನಿದ್ದೆ ಅವಸ್ಥೆಯಲ್ಲಿ ಮನಸ್ಸಿನ ಹಂತದಲ್ಲಿ ಇರುತ್ತೆ ಈ ಒಂದು ಪ್ರಜ್ಞೆ ಅನ್ನುವಂಥದ್ದು. ಅದಕ್ಕಿಂತ ಹಿಂದೆ ಹೋದಾಗ ಸುಪ್ತಾವಸ್ಥೆ ಅಂತ ಹೇಳ್ತಾರೆ. ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ. ಅಂದ್ರೆ ಆ ಹಿಂದೆ ನಡೆದಿದ್ದ ಎಲ್ಲವನ್ನು ಕೂಡ ನೆನಪಿಸ್ಕೊಳ್ಳುವಂತ ಶಕ್ತಿ ಅವ್ರಿಗಿರುತ್ತೆ. ನಂತರ ಬರುವಂತದ್ದು ತುರ್ಯಾವಸ್ಥೆ ಅಂತಂದ್ರೆ ಆತ್ಮ ಪರಮಾತ್ಮನ ಒಂದು ಸಂಪರ್ಕದಲ್ಲಿ ಇರುತ್ತೆ. ಆಗ ಏನ್ ಮಾಡ್ತಾರೆ, ಭಗವಂತ ಒಂದು ತನ್ನ ಧಾಮದಲ್ಲಿ ಏನೆಲ್ಲ ಲೀಲೆಗಳನ್ನ ಮಾಡ್ತಾ ಇದ್ದಾನೆ ಅದನ್ನ ಅವರು ಕೂತಲ್ಲಿ ನೋಡುವಷ್ಟು ಸಾಮರ್ಥ್ಯ ಅವ್ರಿಗಿರುತ್ತೆ. ಯಾವಾಗ ಇಂತಹ ಒಂದು ಸ್ಥಿತಿಗೆ ಬರ್ತಾರೆ, ಸಮಾಧಿ ಸ್ಥಿತಿ ಅಂದ್ರೆ ಅದನ್ನ ಹೇಳ್ತಾರೆ. ಆ ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ಸಂಪರ್ಕದಲ್ಲಿ ಅವರು ಅವನ ಲೀಲೆಗಳನ್ನ ನೋಡುವಷ್ಟು ಅವರಿಗೆ ಭಾಗ್ಯ ಸಿಕ್ಕಿದಾಗ ಅವ್ರಿಗೆ ಆ ಆನಂದದಲ್ಲಿ ಸದಾ ಇರ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಅಂದ್ರೆ ನಾವು 5 ರಸಗಳಲ್ಲಿ ಯಾವ್ದಾದ್ರು ಒಂದು ರಸದಲ್ಲಿ ಭಗವಂತನ ಜೊತೆ ಸಂಪರ್ಕವನ್ನ ಹೊಂದಿರ್ತೀವಿ. ಆ ರೀತಿ ಭಗವಂತನ ಜೊತೆಯಲ್ಲಿ ಅವನ ಸೇವೆಯಲ್ಲಿ ನಿಕಟ ಸಂಪರ್ಕವನ್ನ ಪಡೆದಾಗ ಅವರು ಭಗವಂತನನ್ನ ತನ್ನಿಂದ ಬೇರೆ ಅಂತ ಅವರು ನೋಡೋದಿಲ್ಲ. ತನ್ನ ಹೃದಯದಲ್ಲಿ ಪರಮಾತ್ಮ ಅವನಿದ್ದಾನೆ, ಅದನ್ನ ಅವರು ಸದಾ ಕಾಣ್ತಾರೆ. ಅಂತವರು ಪರಮಾತ್ಮನ ಭಕ್ತಿಪೂರ್ವಕ ಸೇವೆಯಲ್ಲಿ ಸದಾ ತೊಡಗಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಆತ್ಮ ಔಪಮೀನ್ಯ ಸರ್ವತ್ರ ಸಮಂ ಪಶ್ಯತಿ ಯಾ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಾ ಯೋಗಿ ಪರಮಂ ಮತ. ಅರ್ಜುನ, ಎಲ್ಲ ಜೀವಿಗಳನ್ನು ತನ್ನೊಡನೆ ಹೋಲಿಸಿಕೊಂಡು ಅವರ ಸುಖ ದುಃಖಗಳಲ್ಲಿ ನಿಜವಾಗಿ ಯಾರು ಸಮತ್ವವನ್ನು ಕಾಣುವನೋ ಅವನೇ ಪರಿಪೂರ್ಣ ಯೋಗಿ. ಅಂದರೆ ಪ್ರತಿಯೊಂದು ಜೀವಿಯಲ್ಲಿ ಕೂಡ ತನ್ನಂತೆ ಇನ್ನೊಂದು ಆತ್ಮ ಇರುವಂತದ್ದನ್ನ ಪಂಡಿತರಾದವನು ಅಥವಾ ಜ್ಞಾನಿಯಾದವನು ಅಥವಾ ಭಕ್ತನಾದವನು ನೋಡ್ತಾನೆ. ಮತ್ತೆ ಅಂತಹ ವ್ಯಕ್ತಿಗೆ ಸುಖದಲ್ಲಿ ಮತ್ತೆ ದುಃಖದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನು ನಾವು ನೋಡಿದೀವಿ. ಅಂದ್ರೆ ಅವನು ಸುಖ ದುಃಖ ಅನ್ನುವಂಥದ್ದು ಸಹಜವಾಗಿ ಈ ಭೌತಿಕ ಜಗತ್ತಿನಲ್ಲಿ ನಮ್ಮ ಕರ್ಮಾನುಸಾರ ಅಲೆಗಳಿದ್ದ ಹಾಗೆ, ಸಮುದ್ರದ ಅಲೆಗಳಿದ್ದ ಹಾಗೆ ಒಂದಾದ ಮೇಲೆ ಒಂದು. ಅಂದ್ರೆ ದುಃಖವನ್ನ ನಾವು ಕೇಳಿ ಪಡ್ಕೊಳ್ಳೋದಿಲ್ಲ, ಹಾಗೆ ಸುಖ ಅನ್ನುವಂಥದ್ದು ಕೂಡ ಅದು ಕೇಳದೆ ಬರುತ್ತೆ ಅಂತ ಹೇಳ್ತಾರೆ. ಸುಖ ದುಃಖ ಅನ್ನುವಂಥದ್ದು ಅದು ಒಂದರ ನಂತರ ಒಂದು ಸಾಧಾರಣವಾಗಿ ಬರ್ತಾನೆ ಇರುತ್ತೆ. ಅದನ್ನ ಅವರು ಸಮತ್ವವಾಗಿ ಕಾಣ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತವನನ್ನ ಇಲ್ಲಿ ಪರಿಪೂರ್ಣ ಯೋಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗಿ ಆದವನು ಯಾವ ರೀತಿ ಇರ್ತಾನೆ ಅನ್ನೋದಕ್ಕೆ ಇಲ್ಲಿ ಒಂದು ಮಾನದಂಡವನ್ನ ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಸೋಣ, ಮುಂದುವರ್ಸೋಣ ನಾಳೆ ಈ ಒಂದು ತರಗತಿಯಿಂದ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃದ್ಧಿ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಅಂದ್ರೆ ಇಲ್ಲಿ ಅಷ್ಟಾಂಗ ಯೋಗದಲ್ಲಿ ನಾವು ನೋಡಿದ್ವಿ 8 ಹಂತಗಳಿದೆ ಅಂತ. ಮೊದಲ 5 ಹಂತಗಳು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರವನ್ನ ಯೋಗಾರೂಢ ಅಂತಂದ್ರೆ ಧಾರಣ, ಧ್ಯಾನ, ಸಮಾಧಿಯನ್ನ ಯೋಗಾರೂಢ ಸ್ಥಿತಿ ಅಂತ ಹೇಳಿದ್ರು. ಅಂದ್ರೆ ಈ ಒಂದು ಅಷ್ಟಾಂಗ ಯೋಗ ಮಾಡ್ಬೇಕು ಅಂತಂದ್ರೆ ಮನಸ್ಸಿನ ಪಾತ್ರ ತುಂಬಾ ಪ್ರಮುಖವಾದದ್ದಾಗಿರುತ್ತೆ. ಆ ಮನಸ್ಸು ಅನ್ನುವಂಥದ್ದು ಅದನ್ನ ಹೇಗೆ ನಿಯಂತ್ರಣದಲ್ಲಿ ಇರಿಸ್ಕೊಳ್ಳುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಏನಂತ ಹೇಳ್ತಾರೆ, ತೊಡೆ ಮೇಲೆ ಕೂರಿಸ್ಕೊಂಡಿರೋ ಪುಟ್ಟ ಮಗು ಇದ್ದ ಹಾಗೆ ಎದ್ದೆದ್ದು ಹೋಗ್ತಾ ಇರತ್ತೆ. ತಾಯಿ ಏನ್ ಮಾಡ್ತಾರೆ, ಮತ್ತೆ ಮತ್ತೆ ಎಳೆದು ಕೂರಿಸ್ಕೋತಾರೆ. ಹಾಗೆ ಮನಸ್ಸು ಕೂಡ ಅದು ಇಂದ್ರಿಯಗಳ ಭೋಗದ ವಿಷಯಾಸಕ್ತಿಗಳ ಹಿಂದೆ ಹೋಗ್ತಾ ಇರುತ್ತೆ. ಅದನ್ನ ಮತ್ತೆ ಮತ್ತೆ ಹಿಂದಕ್ಕೆ ತಗೊಂಡು ಬಂದು
ಭಗವಂತನ ಸ್ಮರಣೆಯಲ್ಲಿ ಅದನ್ನ ಕೂರಿಸುವಂತಹ ಅಭ್ಯಾಸ ಪ್ರಾರಂಭದ ಹಂತದಲ್ಲಿ ಮಾಡ್ತಾರೆ. ಆದ್ರೆ ಕ್ರಮೇಣ ಅದರಲ್ಲಿ ಪರಿಪೂರ್ಣತೆಯ ಸಾಧಿಸಿ ಸಮಾಧಿ ಸ್ಥಿತಿಗೆ ಹೋದಂತಹ ಯೋಗಿಗಳು ಭಗವಂತನನ್ನ ಮುಖದ ಕಾಣ್ತಾರೆ. ಆ ಆನಂದದಲ್ಲಿ ಅವರು ಸದಾ ಇರ್ತಾರೆ. ಆ ಕಾರಣದಿಂದ ಅವರಿಗೆ ಲೌಕಿಕವಾಗಿ ಬಂದಂತಹ ಎಲ್ಲ ಸುಖ ದುಃಖ ಅನ್ನುವಂಥದ್ದು ಅಥವಾ ದ್ವಂದ್ವಗಳು ಅನ್ನುವಂಥದ್ದು, ಕಷ್ಟಗಳು ಅನ್ನುವಂಥದ್ದು, ನಷ್ಟಗಳು ಅನ್ನುವಂಥದ್ದು, ಅದರಿಂದ ಅವ್ರಿಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅಲ್ಲಿ ಶತ್ರುವನ್ನ ಮಿತ್ರರನ್ನ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವಂತಹ ಸ್ಥಿತಿಗೆ ಅವ್ರು ಬರ್ತಾರೆ. ಮತ್ತೆ ಪ್ರತಿಯೊಂದು ಜೀವಿಯಲ್ಲಿಯೂ ಆತ್ಮ ಮತ್ತೆ ಪರಮಾತ್ಮನನ್ನ ಅವರು ಕಾಣ್ತಾರೆ. ಅಂದ್ರೆ ಎಲ್ಲವನ್ನು ಕೂಡ ಸಮಾನವಾಗಿ ಅವ್ರು ನೋಡುವಂತಹ ಒಂದು ಮನಸ್ಥಿತಿಗೆ ಬರ್ತಾರೆ. ಅವನನ್ನೇ ಪರಿಪೂರ್ಣ ಯೋಗಿ ಅಂತ ಕರೀತಾರೆ. ಅದನ್ನ ಮಾಡೋದಕ್ಕೆ ಎಂತಹ ಒಂದು ಸ್ಥಾನಕ್ಕೆ ಹೋಗ್ತಾರೆ ಅಂದ್ರೆ ಏಕಾಂತ ಸ್ಥಳದಲ್ಲಿ ಹೋಗ್ತಾರೆ, ಪವಿತ್ರ ಸ್ಥಳಕ್ಕೆ ಹೋಗ್ತಾರೆ, ಯಾವ ರೀತಿ ಆಸನವನ್ನ ಹಾಕೋತಾರೆ, ಮತ್ತೆ ಯಾವ ರೀತಿ ಅವರು ಕೂತ್ಕೋತಾರೆ, ಮತ್ತೆ ಯಾವ ರೀತಿ ಅವರು ಮೂಗಿನ ತುದಿಯನ್ನ ಗಮನಿಸ್ತಾರೆ, ಆ ಮೂಲಕ ಮನಸ್ಸಿನ ಮೇಲೆ ಹತೋಟಿಯನ್ನ ಸಾಧಿಸ್ತಾರೆ. ಹತೋಟಿಯನ್ನು ಸಾಧಿಸಿದಂತ ಮನಸ್ಸು ಹೇಗೆ ಅಲುಗಾಡದ ದೀಪದಂತೆ ಅದು ಪರಿಪೂರ್ಣವಾಗಿ ಏಕಾಗ್ರತೆಯಲ್ಲಿ ನಿಲ್ಲುತ್ತೆ ಅನ್ನುವಂಥದ್ದು. ನಂತರ ಅದನ್ನ ಸಾಧಿಸ್ಬೇಕು ಅಂತಂದ್ರೆ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ, ದೃಢ ಸಂಕಲ್ಪ ಬೇಕು, ಅನೇಕ ವರ್ಷಗಳ ಸಮಯ ಹಿಡಿಯುತ್ತೆ. ಹಾಗೆ ಅಭ್ಯಾಸ ಮಾಡುವ ಮೂಲಕ ಅದನ್ನ ಈ ಯೋಗಿಗಳು ಹೇಗೆ ಸಾಧಿಸ್ತಾರೆ ಅನ್ನುವಂಥದ್ದನ್ನ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡಿದ್ವಿ. ಮುಂದುವರಿದ ಭಾಗವನ್ನ ನಾವು ನಾಳೆಯ ತರಗತಿಯಲ್ಲಿ ನೋಡೋಣ. ಯಾರಿಗಾದ್ರೂ ಪ್ರಶ್ನೆಗಳು ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಮುಗಿಸೋಣ ಅಲ್ಲಿಗೆ. ಧನ್ಯವಾದಗಳು. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಇಲ್ಲಿವರೆಗೂ ತಾಳ್ಮೆಯಿಂದ ಕೂತ್ ಕೇಳಿದಕ್ಕೆ. ದಯವಿಟ್ಟು ನಾಳೆನೂ ಬನ್ನಿ, ಈ ಒಂದು ಅಧ್ಯಾಯವನ್ನು ಮುಗಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ.